ಹರೇ ಕೃಷ್ಣ. ಗೀತಾ ಮಾತಾಜಿ, ಪ್ರವೀಣ ಮಾತಾಜಿ, ಶುಭ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಒಬ್ಬರಾದ್ಮೇಲೆ ಒಬ್ರು ಒಂದೊಂದು ಶ್ಲೋಕ ಓದ್ಕೊಂಡು ಅದ್ರ ಅನುವಾದ ಓದ್ಕೊಂಡು ಹೋಗೋಣ ಮಾತಾಜಿ. 24ನೇ ಶ್ಲೋಕ ತನಕ ಓದ್ಬೇಕಾಗತ್ತೆ. ಇನ್ನು 10 ನಿಮಿಷ ಇದೆ, ಅಷ್ಟರಲ್ಲಿ 8 ನಿಮಿಷದಲ್ಲಿ ಓದೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಪ್ರಹ್ಲಾದ ಉವಾಚ. ಬ್ರಹ್ಮಾದಯಃ ಸುರಗಣಾ ಮುನಯೋತ ಸಿದ್ಧಾಃ ಸತ್ವೈಕತಾನಗತಯೋ ವಚಸಾಂ ಪ್ರವಾಹೈಃ ನರಾದಿತುಂ ಪುರುಗುಣೈರ್ ಅಧುನಾಪಿ ಪಿಪ್ರುಃ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಅನುವಾದ. ಪ್ರಹ್ಲಾದ ಮಹಾರಾಜನು ಸ್ತುತಿಸಿದನು. ಅಸುರ ಕುಟುಂಬದಲ್ಲಿ ಜನಿಸಿರುವ ನನಗೆ ದೇವೋತ್ತಮ ಪರಮಪುರುಷನು ಮೆಚ್ಚುವಂತೆ ವಿಹಿತವಾದ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದಾದರೂ ಹೇಗೆ ಸಾಧ್ಯವಾಗುತ್ತದೆ? ಬ್ರಹ್ಮದೇವನ ನಾಯಕತ್ವದಲ್ಲಿನ ಎಲ್ಲ ದೇವತೆಗಳು, ಎಲ್ಲ ಸಾಧು ಸತ್ಪುರುಷರು ಸತ್ವಗುಣ ಸಂಪನ್ನರಾಗಿ ಎಲ್ಲರೂ ಅತ್ಯಂತ ಅರ್ಹರಾಗಿದ್ದರೂ ಅತ್ಯುತ್ತಮ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದ್ದರೂ ಕೂಡ ಭಗವಂತನನ್ನು ಮೆಚ್ಚಿಸಲು ಸಾಧ್ಯವಾಗಿಲ್ಲ. ಇನ್ನು ನನ್ನ ಬಗೆಗೆ ಹೇಳುವುದೇನಿದೆ? ನನಗೆ ಸ್ವಲ್ಪವೂ ಅರ್ಹತೆ ಇಲ್ಲ. ಶ್ಲೋಕ 9. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮನ್ಯೇ ಧನಾಭಿಜನ ರೂಪತಪಶ್ರುತೌ ಜಾ ಸ್ಟೇಜೆ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ ನಾರಾಧನಾಯ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಚ ಯೂಥಪಾಯ. ಅನುವಾದ. ಶೀಲಪ್ರಭುಪಾದರಿಗೆ ಜಯವಾಗಲಿ. ಪ್ರಹ್ಲಾದ ಮಹಾರಾಜನು ಮುಂದುವರಿಸಿದನು. ವ್ಯಕ್ತಿಯು ಐಶ್ವರ್ಯ, ಶ್ರೀಮಂತ ಕುಟುಂಬ, ಸೌಂದರ್ಯ, ತಪಸ್ಸು, ಶಿಕ್ಷಣ, ಇಂದ್ರಿಯ ಪಟುತ್ವ, ಕಾಂತಿ, ಪ್ರಭಾವ, ಬಲ, ಪೌರುಷ, ಬುದ್ಧಿಶಕ್ತಿ ಮತ್ತು ಯೋಗ ಶಕ್ತಿಗಳನ್ನು ಹೊಂದಿರಬಹುದು. ಈ ಎಲ್ಲಾ ಅರ್ಹತೆಗಳಿದ್ದರೂ ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಲು ಅವನಿಗೆ ಸಾಧ್ಯವಾಗದೆ ಹೋಗಬಹುದು. ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನು ಮೆಚ್ಚಿಸಬಹುದು. ಗಜೇಂದ್ರನು ಹಾಗೆ ಮಾಡಿದನು. ಭಗವಂತನು ಮೆಚ್ಚಿ ಅವನಿಗೆ ಪ್ರಸನ್ನನಾದನು. ಹರೇ ಕೃಷ್ಣ. ಹರೇ ಕೃಷ್ಣ. ಶುಭ ಮಾತಾಜಿ. ಶ್ಲೋಕ 10. ವಿಭ್ರಾತ್ ದ್ವಿಷದ್ಗುಣಯುತಾಧರಾ ವಿಂದನಾಭಾ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದಾರ್ಪಿತ ಮನೋವಾಚನೀತಾರ್ಥ ಪ್ರಾಣಂ ಪುನಾತಿ ಸ ಕುಲಂ ನತು ಭೂರಿಮಾನಃ. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ ಓದ್ತೀರಾ ಮಾತಾಜಿ? ಅನುವಾದ ಬೇಡ. ಅನುವಾದ ಓದಿಲ್ಲ ಅಲ್ಲ ಮಾತಾಜಿ? ಅನುವಾದ ಓದಿಲ್ಲ ಮಾತಾಜಿ. ಅನುವಾದ. ಬ್ರಾಹ್ಮಣನೊಬ್ಬನು ಸನತ್ ಸುಜಾತವೆಂಬ ಕೃತಿಯಲ್ಲಿ ನಿರೂಪಿಸಿರುವಂತೆ ಎಲ್ಲ 12 ಬ್ರಾಹ್ಮಣ ಅರ್ಹತೆಗಳನ್ನು ಪಡೆದಿದ್ದು ಭಕ್ತನಾಗದಿದ್ದರೆ, ಭಗವಂತನ ಚರಣ ಕಮಲಗಳ ಬಗೆಗೆ ವಿಮುಖನಾಗದಿದ್ದರೆ ಅವನು ತನ್ನ ಮನಸ್ಸು, ಮಾತು, ಕಾರ್ಯ, ಐಶ್ವರ್ಯ, ಜೀವ ಸಮಸ್ತವನ್ನು ಪರಮಪ್ರಭುವಿಗೆ ಅರ್ಪಿಸಿದ ಶ್ವಪಚನಿಗಿಂತಲೂ ಖಂಡಿತವಾಗಿಯೂ ಕೆಳಮಟ್ಟದವನಾಗುತ್ತಾನೆ. ಆ ಭಕ್ತನು ಈ ಬ್ರಾಹ್ಮಣನಿಗಿಂತ ಉತ್ತಮನು, ಏಕೆಂದರೆ ಭಕ್ತನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಈ ಬ್ರಾಹ್ಮಣವೆನಿಸಿಕೊಳ್ಳುವವನು ಮಿಥ್ಯಾ ಗರ್ವದಲ್ಲಿ ಮುಳುಗಿ ಹೋಗಿದ್ದು ತನ್ನನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರನು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೈವಾತ್ಮನಃ ಪ್ರಭುವಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ಗಣೀತೆ ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖ ಶ್ರೀ. ಅನುವಾದ ಮಾತಾಜಿ. ದೇವೋತ್ತಮ ಪರಮಪುರುಷನು ಯಾವಾಗಲೂ ಸ್ವಯಂ ತೃಪ್ತನು. ಆದ್ದರಿಂದ ಅವನಿಗೆ ಏನನ್ನಾದರೂ ಅರ್ಪಿಸಿದಾಗ ಭಗವಂತನ ಕೃಪೆಯಿಂದ ಅದು ಭಕ್ತನಿಗೆ ಲಾಭಕರವಾಗುತ್ತದೆ. ಏಕೆಂದರೆ ಭಗವಂತನಿಗೆ ಯಾರಿಂದಲೂ ಸೇವೆಯ ಅಗತ್ಯವಿಲ್ಲ. ಒಂದು ಉದಾಹರಣೆಯನ್ನು ಕೊಡಬೇಕಾದರೆ, ಮುಖವನ್ನು ಅಲಂಕರಿಸಿಕೊಂಡರೆ ಕನ್ನಡಿಯಲ್ಲಿ ಕಾಣಿಸುವ ಮುಖದ ಪ್ರತಿಬಿಂಬವು ಅಲಂಕರಿಸಿದಂತೆಯೇ ತೋರುವ ಹಾಗೆಯೇ ಇದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸಾಯಿಲಕ್ಷ್ಮಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಸ್ಮಾಹಂ ವಿಗತೆ ವಿಕ್ಲವಃ ಈಶ್ವರಸ್ಯ. ನಾನು ಭಾವಾರ್ಥ ಓದ್ತೀನಿ ಮಾತಾಜಿ.
ಓಕೆ ಮಾತಾಜಿ. ಸರ್ವಾತ್ಮನಾಮಹಿ ಗೃಣಾಮಿ ಯಥಾ ಮನೀಶಂ ನೀಚೋ ಅಜಯ ಗುಣ ವಿಸರ್ಗ ಮನು ಪ್ರವಿಷ್ಟ ಹೂಯೇತ ಯೇನ ಹಿ ಪುಮಾನನು ವರ್ಣಿತೇನ. ಓದಿ ಮಾತಾಜಿ. ಅನುವಾದ. ಆದ್ದರಿಂದ ನಾನು ಅಸುರ ಕುಟುಂಬದಲ್ಲಿ ಜನಿಸಿದರೂ ಕೂಡ ಪೂರ್ಣ ಪ್ರಯತ್ನದಿಂದ ನನ್ನ ಬುದ್ಧಿಶಕ್ತಿ ಇರುವ ಮಟ್ಟಿಗೂ ಭಗವಂತನನ್ನು ಸ್ತುತಿಸಬಲ್ಲೆ. ಇದರಲ್ಲಿ ಸಂದೇಹವಿಲ್ಲ. ಅಜ್ಞಾನದಿಂದಾಗಿ ಈ ಜಗತ್ತಿಗೆ ಬಲಾತ್ಕಾರವಾಗಿ ತಳ್ಳಲ್ಪಟ್ಟವನು ಭಗವಂತನನ್ನು ಸ್ತುತಿಸಿ ಭಗವತ್ ಮಹಿಮೆಯನ್ನು ಕೊಂಡಾಡಿದರೆ ತನ್ನ ಭೌತ ಜನ್ಮವನ್ನು ಪರಿಶುದ್ಧಗೊಳಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವೇ ಹಮೇ ವಿಧಿಕರಾಸ್ತವ ಸತ್ವ ಧಾಮ್ನೋ ಬ್ರಹ್ಮದಯೋ ವಿಯಮಿವೇಶನ ಚೋದ್ವಿಜಂತಃ ಕ್ಷೇಮಯಾ ಭೂತಯ ಉತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈ. ಅನುವಾದ. ಹೇ ಪ್ರಭುವೆ, ಬ್ರಹ್ಮನ ನೇತೃತ್ವದಲ್ಲಿ ಸಮಸ್ತ ದೇವತೆಗಳು ನಿನ್ನ ದಾಸರಾಗಿ ಅಲೌಕಿಕವಾದ ನೆಲೆಯಲ್ಲಿದ್ದಾರೆ. ಆದ್ದರಿಂದ ಅವರು ನಮ್ಮ ಹಾಗಲ್ಲ. ಪ್ರಹ್ಲಾದ ಮತ್ತು ಅವನ ತಂದೆ ರಾಕ್ಷಸನಾದ ಹಿರಣ್ಯಕಶಿಪು ಹೀಗೆ ಉಗ್ರವಾದ ರೂಪದಲ್ಲಿ ನೀನು ಪ್ರಕಟವಾಗಿರುವುದು ನಿನ್ನದೇ ಇಚ್ಛೆಯಂತೆ ಸಂಭವಿಸಿದ ನಿನ್ನ ಲೀಲೆಯಾಗಿದೆ. ಇಂತಹ ಅವತಾರದ ಉದ್ದೇಶ ವಿಶ್ವದ ರಕ್ಷಣೆ ಮತ್ತು ಸುಧಾರಣೆಯೇ ಆಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಶುಭಾಂಗಿ ಮಾತಾಜಿ. ಸುನೀತಾ ಮಾತಾಜಿ, ಓದ್ತೀರಾ? ಮಾತಾಜಿ ಒಂದ್ ಸ್ವಲ್ಪ ಟ್ರೈ ಮಾಡ್ತೀನಿ ಮಾತಾಜಿ. ವರ್ಡಿಂಗ್ಸ್. ತದ್ಯಚ್ಚ ಮನ್ಯ ಮಸೂರಶ್ಚ ಅತಸ್ತ್ವಯದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಲೋಕಶ್ಚ ನಿವೃತ್ತಿ ಮೀತಃ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನ್ಮ ಸ್ಮರಂತಿ. ಜನಾಹ. ಜನ ಒಂದ್ ಮೇಲೆ ಹೋಗ್ತಾ ಇದೆ, ಒಂದ್ ನಿಮಿಷ. ಅನುವಾದ. ಪ್ರಿಯ ಪ್ರಭು ನರಸಿಂಹದೇವನೇ, ಆದ್ದರಿಂದ ದಯವಿಟ್ಟು ನಿನ್ನ ಕೋಪವನ್ನು ಬಿಡು. ನನ್ನ ತಂದೆಯಾದ ಮಹಾರಾಕ್ಷಸ ಹಿರಣ್ಯಕಶಿಪುವನ್ನು ಸಂವರಿಸಿದ್ದಾಯಿತಷ್ಟೇ. ಸಜ್ಜನರು ಕೂಡ ಒಂದು ಹಾವನ್ನಷ್ಟೇ ಚೋಳನ್ನಷ್ಟೇ ಸಂತೋಷವಾಗಿ ಕೊಲ್ಲುತ್ತಾರೆ. ಹಾಗೆಯೇ ಈಗ ಈ ರಾಕ್ಷಸನ್ನು ಸತ್ತಿರುವುದರಿಂದ ಸಮಸ್ತ ಲೋಕಗಳು ಸಂತೋಷ ಪಟ್ಟಿವೆ. ಈಗ ಅವರಿಗೆ ತಮ್ಮ ಸಂತೋಷದಲ್ಲಿ ವಿಶ್ವಾಸ ಬಂದಿದೆ. ಭೀತಿಯಿಂದ ಮುಕ್ತರಾಗುವುದಕ್ಕಾಗಿ ಅವರು ನಿನ್ನ ಈ ದಿವ್ಯ ಮಂಗಳ ರೂಪವನ್ನು ಸದಾ ನೆನೆಸುತ್ತಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಪ್ರಭಾವತಿ ಮಾತಾಜಿ, ಓದ್ತೀರಾ? ಪಾರ್ವತಮ್ಮ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. 15 ಶ್ಲೋಕ. ಹಾ. ನಾಹಂ ಭೀಭೇಮ್ಯಜಿತ್ ತೇಪಿ ಭಯಾನಕಾಸ್ಯ ಜಿಹ್ವಾರ್ಕನೇತ್ರ ಭೃಕುಟೀರವ ಶೋಗ್ರದಂಷ್ಟ್ರಾತ್ ಆಂತ್ರಸ್ರಜಃ ಶತಜೇಕೇಶರ ಶಂಕುಕರ್ಣ ನಿಹ್ರಾದ ಭೀತ ದಿಗಿ ಬಾಧರಿ ಭಿನ್ನ ಕಾಘ್ರಾತ್. ಇದು ಅನುವಾದ. ಅಜೇಯನಾದ ಸ್ವಾಮಿಯೇ, ನಿನ್ನ ಭಯಾನಕವಾದ ಮುಖದಿಂದಾಗಲಿ ನಾಲಿಗೆಯಿಂದಾಗಲಿ ನಾನು ನಿಜವಾಗಿಯೂ ಹೆದರಿಕೊಂಡಿಲ್ಲ. ಸೂರ್ಯನಂತೆ ಕೋರೈಸುವ ನಿನ್ನ ಕಣ್ಣುಗಳಾಗಲಿ ತೆರಳಿದ ಹುಬ್ಬುಗಳಾಗಲಿ ನನ್ನನ್ನು ನಡುಗಿಸಿಲ್ಲ. ಹರಿತವಾದ ದಾಡೆಗಾಗಲಿ ಕರುಳು ಮಾಲಿಗಾಗಲಿ ರಕ್ತದಿಂದ ತೊಯ್ದ ಕೇಸರದಿಂದಾಗಲಿ ಶಂಖದಂತೆ ಉದ್ದವಾದ ಕಿವಿಗಳಿಂದಾಗಲಿ ನಾನು ಹೆದರಿಲ್ಲ. ಆನೆಗಳು ಭೀತಿಯಿಂದ ನಡುಗಿ ಓಡುವಂತೆ ಮಾಡುವ ನಿನ್ನ ಭೀಷಣ ಗರ್ಜನೆಗೂ ಶತ್ರುಗಳನ್ನು ಸೀಳಲೆಂದೇ ಇರುವ ಹರಿತವಾದ ಉಗುರುಗಳಿಗೂ ನಾನು ಹೆದರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ. ನಾನಾ
ಇನ್ನೊಬ್ರು ಗೀತಾ ಮಾತಾಜಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಕೇಳಿದೆ. ಪಾರ್ವತಮ್ಮ ಮಾತಾಜಿ, ಗೀತಾ ಮಾತಾಜಿ, ಇಬ್ರಲ್ಲಿ ಯಾರಾದ್ರೂ ಓದ್ತೀರಾ? ಓದ್ತೀನಿ ಮಾತಾಜಿ. ಹಾ, ಓದಿ. ತ್ರಸ್ತೋಸ್ ತತ್ರೋಸ್ಮಾ ತತ್ರೋಸ್ ತತ್ ಏನ್ ಮಾತಾಜಿ? ತ್ರಸ್ತೋ ಮಾತಾಜಿ. ತ್ರಸ್ತೋ ಅಸ್ಮ್ಯಹಂ ಸ್ಯಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾದ್ ಗ್ರಸತಾಂ ಪ್ರಣೀತಃ ಬದ್ಧ ಸ್ವಕರ್ಮ ಶತಮಶ್ಯೆ ಅಂಗ್ರಿಮೂಲಂ ಪ್ರೀತೋಪವರ್ಗ ಶರಣಂ ಹಯಸೆ ಕದಾನು. ಅನುವಾದ: ಪತಿತಾತ್ಮರಿಗೆ ಕರುಣೆ ತೋರುವ ಅತ್ಯಂತ ಸಮರ್ಥನೂ ಅಜೇಯನೂ ಆದ ಪ್ರಭುವೇ, ನನ್ನ ಕರ್ಮಗಳ ಫಲವಾಗಿ ನನಗೆ ಅಸುರರ ಸಹವಾಸ ಉಂಟಾಗಿದೆ. ಆದ್ದರಿಂದ ಈ ಜಗತ್ತಿನಲ್ಲಿ ನನ್ನ ಬದ್ಧ ಜೀವನವನ್ನು ಕುರಿತು ತುಂಬಾ ಹೆದರಿಕೆಯುಂಟಾಗಿದೆ. ನೀನು ನನ್ನನ್ನು ಅಕ್ಕರೆಯಿಂದ ನಿನ್ನ ದಿವ್ಯವಾದ ಪಾದ ಪದ್ಮಗಳ ಆಶ್ರಯಕ್ಕೆ ಕರೆಯುವ ಕ್ಷಣವು ಯಾವಾಗ ಬಂದೀತು? ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಲು ಪರಮ ಲಕ್ಷ್ಯವಾಗಿರುವ ಆ ದಿವ್ಯ ಪಾದಗಳ ಆಶ್ರಯವು ಯಾವಾಗ ದೊರಕೀತು? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯಸ್ಮಾತ್ ಪ್ರಿಯ ವಿಯೋಗ ಸಂಯೋಗ ಜನ್ಮ ಶೋಕಾಗ್ನಿನಾ ಸಕಲಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಭೂಮನೆ, ದೇವೋತ್ತಮ ಪ್ರಭುವೆ, ಪ್ರಿಯ ಹಾಗೂ ಅಪ್ರಿಯ ಪರಿಸ್ಥಿತಿಗಳ ಸಂಯೋಗ ವಿಯೋಗಗಳಿಂದಾಗಿ ವ್ಯಕ್ತಿಯು ಸ್ವರ್ಗದಲ್ಲೋ ನರಕದಲ್ಲೋ ಅತ್ಯಂತ ದುಃಖಕರವಾದ ಪರಿಸ್ಥಿತಿಯಲ್ಲಿ ಜೀವಿಸಬೇಕಾಗುತ್ತದೆ. ಶೋಕವೆಂಬ ಬೆಂಕಿಯಿಂದ ಸುಟ್ಟು ಹೋಗುವಂತೆ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ದುಃಖಮಯ ಜೀವನದಿಂದ ಪಾರಾಗಲು ಅನೇಕ ಚಿಕಿತ್ಸೆಗಳಿದ್ದರೂ ಆ ಪರಿಹಾರಗಳು ದುಃಖಗಳಿಗಿಂತಲೂ ಹೆಚ್ಚು ಯಾತನಾಪೂರ್ಣವಾಗಿರುತ್ತವೆ. ಆದ್ದರಿಂದ ಸರಿಯಾದ ಒಂದೇ ಒಂದು ಪರಿಹಾರ ನಿನ್ನ ಸೇವೆಯಲ್ಲಿ ನಿರತನಾಗುವುದು. ಆ ಸೇವಾ ಯೋಗವನ್ನ ಕೃಪೆಯಿಟ್ಟು ನನಗೆ ಬೋಧಿಸು. ಶ್ಲೋಕ 18. ಹೌದು. ಅಹಂ ಪ್ರಿಯಸ್ಯ ಸುಹೃದಾ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚ ಗೀತಾ ಅಂಜಸ್ತಮ್ಯರ್ನ ಗೃಣಂ ಗುಣ ವಿಪ್ರಮೋಕ್ತ ದುರ್ಗಾಣಿತೆ ಪದಯುಗಾಲಯ ಹಂಸ ಸಂಘ. ಅನುವಾದ: ನನ್ನ ಪ್ರಿಯ ನರಸಿಂಹದೇವನೇ, ಮುಕ್ತಾತ್ಮರಾದ ಭಕ್ತರ ಹಂಸರು ಸಹವಾಸದಲ್ಲಿದ್ದುಕೊಂಡು ನಿನ್ನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿರುವುದರಿಂದ ನಾನು ಸಂಪೂರ್ಣವಾಗಿ ಗುಣತ್ರಯಗಳ ಕಶ್ಮಲಗಳನ್ನು ಕಳೆದುಕೊಳ್ಳುತ್ತೇನೆ ಮತ್ತು ನನ್ನ ಅತ್ಯಂತ ಪ್ರೀತಿಯ ಪರಮಪ್ರಭುವಾದ ನಿನ್ನ ಮಹಿಮೆಗಳನ್ನು ಆಡಲು ಶಕ್ತನಾಗುತ್ತೇನೆ. ಬ್ರಹ್ಮದೇವ ಹಾಗೂ ಅವನ ಶಿಷ್ಯ ಪರಂಪರೆಯು ನಡೆದ ಹಾದಿಯಲ್ಲೇ ಹೆಜ್ಜೆ ಹಾಕಿ ನಿನ್ನ ಮಹಿಮೆಗಳನ್ನು ಕೊಂಡಾಡುತ್ತೇನೆ. ಈ ರೀತಿಯಲ್ಲಿ ಮಾಯೆಯ ಸಾಗರವನ್ನು ನಿಸ್ಸಂದೇಹವಾಗಿಯೂ ದಾಟುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ ಬೇಗ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ. ಮಾತಾಜಿ ಓದಿ. ಓದಿ ಮಾತಾಜಿ. ಶೋಭಾ ಮಾತಾಜಿ ಓದಿ. ಯನೀಹ ಶರಣಂ ಪಿತರೋ ನೃಸಿಂಹ ನಾತಸ್ಯ ಛಾಗದ ಮುದನ್ವತಿ ಮಜ್ಜತೋ ನೌ ತಪ್ತಸ್ಯ ತತ್ಪ್ರತಿತಿ ವಿಧೀರ್ಯ ಇಹಂಜ ಶ್ರೇಷ್ಠ ಸ್ಥಾವದ್ ವಿಭೂತನುಭೂತಂ ತದ್ದುಪೇಕ್ಷಿತಾನಂ. ಧನ್ಯವಾದ. ವಾಯ್ಸ್ ಎಲ್ಲ ಶೋಭಾ ಮಾತಾಜಿ ಅನುವಾದ. ಹರೇ ಕೃಷ್ಣ. ನನ್ನ ಪ್ರಿಯ ನರಸಿಂಹದೇವನೇ, ಪರಮಪ್ರಭುವೆ, ದೇಹಾತ್ಮ ಭಾವನೆಯಿಂದಾಗಿ ಬದ್ಧಾತ್ಮರು ಅಲಕ್ಷಿತರಾಗಿದ್ದಾರೆ. ನಿನ್ನ ಪಾಲನೆ ಇಲ್ಲದೆ ತಮ್ಮ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ಏನು ಮಾಡಲಾಗದೇ ಇದ್ದಾರೆ. ಯಾವ ಪರಿಹಾರ ಕ್ರಮಗಳನ್ನು ಕೈಗೊಂಡರೂ ಬಹುಶಃ ಅವು ತಾತ್ಕಾಲಿಕವಾಗಿ ಲಾಭದಾಯಕವಾಗಿದ್ದರೂ ಖಂಡಿತವಾಗಿಯೂ ಅನಿತ್ಯವಾದವು. ನಿದರ್ಶನಕ್ಕೆ ಒಬ್ಬ ತಂದೆ ತಾಯಿ ತಮ್ಮ ಮಗುವನ್ನು ನಿಜವಾಗಿಯೂ ರಕ್ಷಿಸಲಾರರು. ವೈದ್ಯನು ವಿವಿಧ ಚಿಕಿತ್ಸೆಗಳು ನರಳುತ್ತಿರುವ ರೋಗಿಗೆ ನಿಜವಾಗಿ ಸಾಂತ್ವನ ನೀಡಲಾರವು. ಸಾಗರದ ಮೇಲೆ ತೇಲುತ್ತಿರುವ ದೋಣಿಯು ಮುಳುಗುತ್ತಿರುವ ಮನುಷ್ಯನನ್ನು ನಿಜವಾಗಿ ರಕ್ಷಿಸಲಾರದು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಯಸ್ಮಿನ್ ಯತೋ ಯವ್ಯಯೇನ ಚ ಯಸ್ಯ ಯಸ್ಮಾತ್ ಯಸ್ಮೈ ಯಥಾ ಯದುತ
ಪರಃ ಪರೋ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಅನುವಾದ: ನನ್ನ ಪ್ರೀತಿಯ ಪ್ರಭುವೆ, ಈ ಭೌತ ಜಗತ್ತಿನಲ್ಲಿ ಪ್ರತಿಯೊಬ್ಬನು ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಎಂಬ 3 ಪ್ರಾಕೃತಿಕ ಗುಣಗಳಿಂದ ಪ್ರಭಾವಿತನಾಗಿದ್ದಾನೆ. ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾದ ಬ್ರಹ್ಮನಿಂದ ಮೊದಲುಗೊಂಡು ಒಂದು ಸಣ್ಣ ಇರುವೆಯವರೆಗೂ ಪ್ರತಿಯೊಬ್ಬರು ಈ ಗುಣಗಳ ಪ್ರಭಾವದಲ್ಲೇ ವರ್ತಿಸುತ್ತಾರೆ. ಆದ್ದರಿಂದ ಈ ಜಗತ್ತಿನ ಎಲ್ಲರೂ ನಿನ್ನ ಶಕ್ತಿಯಿಂದ ಪ್ರಭಾವಿತರಾಗುತ್ತಾರೆ. ಅವರು ಮಾಡುವ ಕೆಲಸದ ಉದ್ದೇಶ, ಕೆಲಸ ಮಾಡುವ ಸ್ಥಳ, ಯಾವಾಗ ಕೆಲಸ ಮಾಡುತ್ತಾರೆ, ಏತಕ್ಕಾಗಿ ಮಾಡುತ್ತಾರೆ, ಅಂತಿಮವಾದುದೆಂದು ಅವರು ಭಾವಿಸಿಕೊಂಡಿರುವ ಬದುಕಿನ ಗುರಿ ಯಾವುದು ಮತ್ತು ಅದನ್ನು ಪಡೆಯಲು ಅವರು ಅನುಸರಿಸಿರುವ ಕಾರ್ಯ ಪ್ರಕ್ರಿಯೆ, ಇವೆಲ್ಲವೂ ನಿನ್ನ ಶಕ್ತಿಯ ಅಭಿವ್ಯಕ್ತಿಯಲ್ಲದೆ ಬೇರೇನೂ ಅಲ್ಲ. ವಾಸ್ತವವಾಗಿ ಶಕ್ತಿಯು ಶಕ್ತನು ಸಂವಾದಿ ಆದುದರಿಂದ ಅವೆಲ್ಲವೂ ನಿನ್ನದೇ ಅಭಿವ್ಯಕ್ತಿಗಳಲ್ಲದೆ ಬೇರೆಯಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹಾ. ಮಯಾ ಮನಸೃಜತಿ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜಕೋತಿತರೇಷು ತ್ವದನ್ಯಃ. ಅನುವಾದ: ಪ್ರಭುವೆ, ಪರಮೋನ್ನತ ಶಾಶ್ವತನೇ, ನಿನ್ನ ಬಹಿರಂಗ ಶಕ್ತಿಯ ಮೂಲಕವಾಗಿ ಕಾಲದಿಂದ ಪ್ರೇರಿತನಾಗಿ ನಿನ್ನ ಸ್ವಾಂಶವನ್ನೇ ವಿಸ್ತರಿಸಿ ಜೀವಿಗಳ ಸೂಕ್ಷ್ಮ ದೇಹಗಳನ್ನು ನೀನು ಸೃಷ್ಟಿಸಿದ್ದೀಯೆ. ಆದ್ದರಿಂದ ವೈದಿಕ ಕರ್ಮಕಾಂಡಗಳ ಆದೇಶಗಳಿಂದಲೂ 16 ದ್ರವ್ಯಗಳಿಂದಲೂ ಪೂರೈಕೆಗೊಳ್ಳಬೇಕಾದ ಅಸಂಖ್ಯಾತ ಕಾಮನೆಗಳ ವೈವಿಧ್ಯದಲ್ಲಿ ಮನಸ್ಸು ಜೀವಿಯನ್ನು ಬಂಧಿಸುತ್ತದೆ. ನಿನ್ನ ಚರಣಕಮಲಗಳಲ್ಲಿ ಆಶ್ರಯವನ್ನು ಪಡೆಯದೆ ಈ ತೊಡರಿನಿಂದ ಬಿಡಿಸಿಕೊಳ್ಳಲು ಯಾರಿಗೆ ಸಾಧ್ಯ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾವು ಓದಿ ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣ ಸ್ವಧಾಮ್ನ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೆ ವಿಸಷ್ಟಮಜಂ ಈಶ್ವರ ಷೋಡಶಾರೇ ನಿಷ್ಪೀಡ್ಯ ಮಾನಮುಪರ್ಕರ್ಷ ವಿಭೋ ಪ್ರಪನ್ನಂ. ಅನುವಾದ: ನನ್ನ ಪ್ರೀತಿಯ ಪ್ರಭುವೆ, ಪರಮೋನ್ನತನೇ, 16 ಅಂಶಗಳಿಂದ ಕೂಡಿದ ಈ ಭೌತ ಜಗತ್ತನ್ನು ನೀನು ಸೃಷ್ಟಿಸಿದ್ದೀಯೆ. ಆದರೆ ನೀನು ಮಾತ್ರ ಅವುಗಳ ಭೌತ ಗುಣಗಳಿಗೆ ಅತೀತನಾಗಿದ್ದೀಯೆ. ಅಂದರೆ ಈ ಭೌತ ಗುಣಗಳು ನಿನ್ನ ಪೂರ್ಣ ಹತೋಟಿಯಲ್ಲಿವೆ. ಅವೆಂದಿಗೂ ನಿನ್ನನ್ನು ಜಯಿಸಲಾರವು. ಆದ್ದರಿಂದ ಕಾಲವು ನಿನ್ನ ಪ್ರತಿನಿಧಿಯಾಗಿದೆ. ಹೇ ನನ್ನ ಪರಮ ಪ್ರಭುವೆ, ಯಾರು ನಿನ್ನನ್ನು ಜಯಿಸಲಾರರು? ನಾನಾದರೂ ಕಾಲದ ಚಕ್ರದಡಿಗೆ ಸಿಕ್ಕಿಕೊಂಡು ಅರೆದು ಹೋಗುತ್ತಿದ್ದೇನೆ. ಆದ್ದರಿಂದ ಈಗ ನಿನಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಿದ್ದೇನೆ. ಕೃಪೆ ಇಟ್ಟು ನನ್ನನ್ನು ನಿನ್ನ ದಿವ್ಯ ಚರಣ ಕಮಲಗಳ ರಕ್ಷೆಯ ತೆಕ್ಕೆಗೆ ಸೇರಿಸಿಕೋ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ದೃಷ್ಟ್ವಾ ಮಯಾದಿವಿ ವಿಭೋ ಅಖಿಲ ದಿಷ್ಣ್ಯಪಾನಾಂ ಆಯುಶ್ರಿಯೋ ವಿಭವ ಇಚ್ಛತಿ ಯಾಂಜನೋ ಅಯಂ ಯೋ ಅಸ್ಮತ್ ಪಿತುಃ ಕುಪಿತ ಹಾಸ ವಿಜೃಂಭಿತ ಭೂ ವಿಸ್ಫುರ್ಜಿತೇನ ಲುಲಿತಾಹ ಧಾತು ತೇ ನಿರಸ್ತಃ. ನನ್ನ ಪ್ರೀತಿಯ ಸ್ವಾಮಿಯೇ, ಜನರು ಸಾಮಾನ್ಯವಾಗಿ ದೀರ್ಘ ಆಯುಷ್ಯ, ಐಶ್ವರ್ಯ ಹಾಗೂ ಸುಖಗಳಿಗೋಸ್ಕರವಾಗಿ ಸ್ವರ್ಗಲೋಕಗಳಿಗೆ ಹೋಗಲು ಬಯಸುತ್ತಾರೆ. ಆದರೆ ನನ್ನ ತಂದೆಯ ಕಾರ್ಯಚಟುವಟಿಕೆಗಳ ಮೂಲಕವಾಗಿ ಇವೆಲ್ಲವನ್ನು ನಾನು ನೋಡಿಬಿಟ್ಟಿದ್ದೇನೆ. ನನ್ನ ತಂದೆಯು ಕುಪಿತನಾದಾಗ ವ್ಯಂಗ್ಯವಾಗಿ ನಕ್ಕಾಗ ಎದುರಿಗಿದ್ದ ದೇವತೆಗಳು ಅವನ ಹುಬ್ಬಿನ ಚಲನೆಯನ್ನು ನೋಡಿಯೇ ಹತರಾಗಿ ಬಿಡುತ್ತಿದ್ದರು. ಅಂತಹ ಶಕ್ತಿಶಾಲಿಯಾಗಿದ್ದ ನನ್ನ ತಂದೆಯನ್ನು ನೀನು ಒಂದು ಕ್ಷಣದಲ್ಲಿ ಸಂಹರಿಸಿದೆ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಓದ್ತೀರಾ? 24ನೇದು ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 24. ತಸ್ಮಾದ್ ಮೂಸ್ತನು ಭೃತಾ ಮಹಿಮಾ ಶೀರ್ಷೋಜ್ಞ ಆಯುಷ್ಟ್ರಿಯಂ ವಿಭವಮೈಂದ್ರಿಯಾಮಿ ವಿರಚಿಂತ್ಯಾತ್ ನೇಚ್ಛಾಮಿ ತೇ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯಂ ಮಾಂ ನಿಜ ಮೃತ್ಯು ಪಾರ್ಶ್ವಾಂ. ಅನುವಾದ:
ನನ್ನ ಪ್ರಿಯ ಪ್ರಭುವೆ, ಬ್ರಹ್ಮದೇವನಿಂದ ಮೊದಲುಗೊಂಡು ಅತಿ ಸಣ್ಣ ಇರುವೆಯವರೆಗೂ ಸಮಸ್ತ ಜೀವಿಗಳು ಅನುಭವಿಸುವ ಐಶ್ವರ್ಯ, ಯೋಗಶಕ್ತಿ, ದೀರ್ಘಾಯಸ್ಸು ಹಾಗೂ ಇತರ ಭೌತ ಸುಖಗಳನ್ನು ಕುರಿತು ನನಗೆ ಸಂಪೂರ್ಣ ಅನುಭವವಿದೆ. ಮಹಾ ಸಮರ್ಥನಾದ ಕಾಲವಾಗಿ ನೀನು ಅವೆಲ್ಲವನ್ನೂ ನಾಶ ಮಾಡುವೆ. ಆದ್ದರಿಂದ ನನ್ನದೇ ಅನುಭವದಿಂದಾಗಿ ನಾನು ಅವುಗಳನ್ನು ಪಡೆಯ ಬಯಸುವುದಿಲ್ಲ. ನನ್ನ ಪ್ರೀತಿಯ ಸ್ವಾಮಿಯೇ, ನಿನ್ನ ಶುದ್ಧ ಭಕ್ತರ ಸಂಪರ್ಕದಲ್ಲಿ ನಾನು ಸದಾ ಇರುವಂತೆ ಮಾಡು. ನಾನು ದಾಸನಾಗಿ ಭಕ್ತನಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡುವಂತಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತು 25ನೇ ಶ್ಲೋಕವನ್ನ ತಿಳ್ಕೋಬೇಕು. ಪ್ರಾರ್ಥನೆ ಮಾಡ್ಬಿಟ್ಟು ಶುರು ಮಾಡ್ತೀವಿ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ನಾನು ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ. ಮಾತಾಜಿಲಿ ಪ್ರಭುಜಿಲಿ ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರಾಗ್ಲಿ ಅಂತ ಹೇಳ್ಬಿಟ್ಟು, ನಾನು ಸಹ ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನವನ್ನ ಗುರು ಪರಂಪರೆಯ ಅನುಗ್ರಹದಿಂದ ನಾನು ನಿಮ್ಗೆ ಅರ್ಥ ಆಗುತ್ತೆ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಸೊ ನಾವು ಪ್ರಹ್ಲಾದನ ಪ್ರಾರ್ಥನೆ ನಾವು ತಿಳ್ಕೊತಾ ಇದ್ವಿ. ಸೊ ಪ್ರಹ್ಲಾದ ಈಗ ಉಗ್ರ ರೂಪದಲ್ಲಿರುವಂತಹ ತುಂಬಾ
ಕೋಪದಲ್ಲಿರುವಂತಹ ನರಸಿಂಹನನ್ನ ಅವರು ಶಾಂತ ಮಾಡ್ಲಿಕ್ಕೋಸ್ಕರ ಅವ್ರು ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸೊ 8ನೇ ಶ್ಲೋಕದಿಂದ ಆ ಪ್ರಾರ್ಥನೆಗಳು ಶುರುವಾಗುತ್ತೆ. 24 ತನಕ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ದಿವಸ ನಾವು 25ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣಂತೆ. ಪುತ್ರ ಶಿಶ್ರುತಿ ಸುಖ ಮೃಗತೃಷ್ಣಿ ರೂಪಾಹ ವೇದಂ ಕಲೇವರಮಶೇಷ ರುಜಾಂಬಿರೋಹ ನಿರ್ವಿದ್ಯತೆ ನತು ಜನೋ ಯದಪೀತ ವಿದ್ವಾನ್ ಕಾಮಾನಲಂ ಮಧುಲವೈಃ ಶಮಯಂದು ರಾಪೈಃ. ಪುತ್ರ ಶಿಶ್ರುತಿ ಸುಖಾ ಮೃಗತುಷ್ಣಿ ರೂಪಾಹ ವೇದಂ ಕಲೇವರಮಶೇಷ ರುಜಾಂಬಿರೋಹ ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಮಧುಲವೈಃ ಶಮಯಂದುರಾಪೈಃ. ಕುತ್ರ ಶಿಶ್ರುತಿ ಸುಖಾ ಮೃಗತೃಷ್ಣಿ ರೂಪಾಹ ವೇದಂ ಕಲೇವರಮಶೇಷ ರುಜಾಂಬಿರೋಹ ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಮಧುಲವೈಃ ಶಮಯಂದುರಾಪೈಃ. ಹರೇ ಕೃಷ್ಣ. ನಾನೊಂದು ಲೈನ್ ಹೇಳಿದ್ಮೇಲೆ ರಿಪೀಟ್ ಮಾಡಿ. ಕುತ್ರ ಶಿಶ್ರುತಿ ಸುಖಾ ಮೃಗತೃಷ್ಣಿ ರೂಪಾಹ ಶ್ರುತಿ ಸುಖಾಮೃಗತೃಷ್ಣಿ ರೂಪಾಹ ವೇದಂ ಕಲೇವರಮಶೇಷ ರುಜಾಂಬಿರೋಹ ವೇದಂ ಕಲೇವರಮಶೇಷ ರುಜಾಂಬಿರೋಹ ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಮಧುಲವೈಃ ಶಮಯಂದುರಾಪೈಃ. ಹರೇ ಕೃಷ್ಣ. ಯಾರಾದ್ರೂ ಮಾತಾಜಿ ಅಥವಾ ಪ್ರಭುಜಿ ಯಾರಾದ್ರೂ ಓದಿ. ಓದ್ದ ಯಾರಿಗನ್ನ ಹೇಳ್ತಿದ್ದೆ ಮಾತಾಜಿ? ಯಾರು ಓದಿಲ್ವೋ ಅವ್ರು ಓದ್ಲಿ ಮಾತಾಜಿ. ಯಾರು ಓದಿಲ್ಲ ಎಷ್ಟು ಓದಿ ಮಾತಾಜಿ. ಕುತ್ರ ಎಲ್ಲಿ ಅಶೀಷಃ ಭೋಗಗಳು. ಮಾತಾಜಿ ಇದು ಶ್ಲೋಕ ಓದ್ಬೇಕು. ಸಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ ಓದ್ಬೇಕು. ಕುತ್ರ ಶಿಶಿಶ್ರುತಿ ಸುಖಾಃ ಮೃಗತೃಷ್ಣಿ ರೂಪಾಃ ಕೇದ್ವಾ ಕಲೇವರಮ ಶೇಷರುಜ ವಿರೋಹ ನಿರ್ವಿದ್ಯತೆ ನತು ಜನೋ ಯದಿಪೀತಿ ವಿದ್ವಾನ್ ಕಾಮಾನುಮಧು ಮಧುಲವೈ ಶಮಯನ್ ದುರಾಪೈಃ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶಿಶಃ ಶ್ರುತಿ ಸುಖ ಮೃಗತೃಷ್ಣಿ ರೂಪಃ ಕ್ವೇದಂ ಕಲೇವರಮಶೇಷ ರುಜಾಂಬಿರೋಹ ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಮಧುಲವೈ ಶಮಯಂದುರಾಪೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರು ಯಾರಾದ್ರೂ ಓದಿ. ನವತಿನ್ ಮಾತಾಜಿ. ಓದಿ ಹರೇ ಕೃಷ್ಣ. ಕುತ್ರ ಶಿಶುಶ್ರುತಿ ಸುಖ ಮೃಗತೃಷ್ಣಿ ರೂಪ ಕ್ವೇದಂ ಕಲೇವರಂ ಶೇಷರುಜ ವಿರೋಹ ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಮಧುಲವೈ ಸಮಯಂದುರಾಪೈ. ಹರೇ ಕೃಷ್ಣ ಮಾತಾಜಿ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಒಬ್ರು ಓದಿ. ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಪುತ್ರ ಇಲ್ಲಿ ಆಶೀಷ ಭೋಗಗಳು ಪ್ರೀತಿ ಸುಖ ಕೇಳಲು ಇಂಪಾದ ಮೃಗ ತೃಷ್ಣಿ ರೂಪಾಹ ಮರಳುಗಾಡಿನ ಬಿಸಿಲುಗುದುರೆಯಂತಿರುವ ಕ್ವ ಇಲ್ಲಿ ಇದಂ ಈ ಕಲೇವರಂ ಶರೀರ ಅಶೇಷ ಅಪರಿಮಿತ ರುಜಾಂ ರೋಗಗಳಿಗೂ ವಿರೂಹ ಮೂಲವಾದ ನಿರ್ವಿದ್ಯತೆ ತೃಪ್ತರಾಗುವುದು ನ ಇಲ್ಲ ತು ಆದರೆ ಜನರು ಯದ್ ಅಪಿ ತಿಳಿದರು ಇತಿ ಹೀಗೆ ವಿದ್ವಾನ್ ಹುಸಿ ತತ್ವಜ್ಞಾನಿಗಳು ಹುಸಿ ವಿಜ್ಞಾನಿಗಳು ಮತ್ತು ಹುಸಿ ರಾಜಕಾರಣಿಗಳು ಕಾಮ ಅನಲಂ ಅಂದರೆ ಕಾಮ ಲಾಲನಿಗೆ ಬೆಂಕಿಯನ್ನು ಮಧು ಲವಹಿ ಜೇನು ಹನಿಗಳಿಂದ ಅಂದರೆ ಭೋಗ ಶಮಯನ್ ಅಂದರೆ ಶಮನಗೊಳಿಸುತ್ತಾ ದುರಾಪಹಿ ಒಂದನ್ನು
ಹೊಂದಲ ಶಕ್ತವಾದ. ಹರೇ ಕೃಷ್ಣ. ಪ್ರಭುಜಿ ಅನುವಾದ ಓದಿ ಪ್ರಭುಜಿ. ಅನುವಾದ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಜೀವಿಯು ಮುಂದೆ ಸುಖ ದೊರಕಲೆಂದು ಅಪೇಕ್ಷಿಸುತ್ತಾನೆ. ಅದು ಮರುಭೂಮಿಯಲ್ಲಿ ಕಾಣಿಸುವ ಮರೀಚಿಕೆಯ ಹಾಗೆ ಅಷ್ಟೇ. ಮರುಭೂಮಿಯಲ್ಲಿ ನೀರೆಲ್ಲಿದೆ? ಈ ಭೌತ ಜಗತ್ತಿನಲ್ಲಿ ಸುಖವೆಲ್ಲಿದೆ? ಇನ್ನು ಈ ದೇಹಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಇದರ ಮೌಲ್ಯವೇನು? ಇದು ಹಲವು ತೆರನಾದ ರೋಗಗಳ ಮೂಲ ಅಷ್ಟೇ. ತತ್ವಜ್ಞಾನಿಗಳು, ವಿಜ್ಞಾನಿಗಳು, ರಾಜನೀತಿಜ್ಞರು ಎನಿಸಿಕೊಳ್ಳುವವರೆಗೂ ಇದು ಚೆನ್ನಾಗಿ ಗೊತ್ತಿದೆ. ಆದರೂ ಅವರು ತಾತ್ಕಾಲಿಕ ಸಂತೋಷಕ್ಕಾಗಿ ಹಂಬಲಿಸಿದ್ದಾರೆ. ಸಂತೋಷವನ್ನು ಪಡೆಯುವುದು ಬಹು ಕಷ್ಟ. ಆದರೆ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಅವರು ಅಸಮರ್ಥರಾದುದರಿಂದ ಈ ಜಗತ್ತಿನಲ್ಲಿ ಸಂತೋಷ ಎಂದು ಕರೆಸಿಕೊಳ್ಳುವುದನ್ನು ಬೆನ್ನಿಟ್ಟು ಕೊಡುತ್ತಾರೆ ಅಷ್ಟೇ ಹೊರತು ಎಂದಿಗೂ ಸರಿಯಾದ ನಿರ್ಣಯವನ್ನು ಅವರು ಕೈಗೊಳ್ಳುವುದೇ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಪ್ರಹ್ಲಾದ ಮಹಾರಾಜ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ತುಂಬಾ ಮುಖ್ಯವಾದ ಒಂದು ಜ್ಞಾನವನ್ನ ನಮ್ಗೆ ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಅಲ್ವಾ? ಅವರು ವಯಸ್ಸಾದ್ರೂ ಎಷ್ಟು 5 ವರ್ಷದ ಬಾಲಕ ಅಲ್ವಾ? ನೋಡಿ ಎಂತಹ ಒಂದು ಅಮೂಲ್ಯ ಸಂದೇಶವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನಾವು ಪ್ರಪಂಚದಲ್ಲಿ ಇದೇ ಶಾಶ್ವತ ಅಂತ ಹೇಳಿ ದೇಹವನ್ನು ಐಡೆಂಟಿಫೈ ಮಾಡ್ಕೊಂಡು ಬದುಕ್ತಾ ಇದ್ದೇವೆ. ದೇಹಕ್ಕೆ ಸಂಬಂಧಿಸಿದಂತಹ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳು, ಅದ್ರ ಭೋಗಗಳನ್ನೇ ನಾವು ಅದೇ ಸುಖ ಅಂತ ಹೇಳಿ ಭಾವಿಸ್ತಾ ಬದುಕ್ತಾ ಇದ್ದೇವೆ. ಅದನ್ನು ಮರೀಚಿಕೆಗೆ ಹೋಲಿಸಿದ್ದಾರೆ ಇಲ್ಲಿ. ಅಂದ್ರೆ ಈ ಭೂಮಿ ಅಂತ ಹೇಳಿದ್ರೇನೆ ದುಃಖಾಲಯ, ಇಲ್ಲಿ ಇನ್ನು ಸುಖ ಎಲ್ಲಿದೆ? ನಾವೇ ಅದನ್ನು ಸುಖ ಅಂತ ಅನ್ಕೊಂಡಿದೀವಿ. ಇದು ಮರೀಚಿಕೆಯ ಹಾಗೆ, ಅದು ಶಾಶ್ವತವೂ ಅಲ್ಲ, ಇದು ಸುಖವೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಮಗೆ ಗೊತ್ತು, ನಾವು ಆತ್ಮ ಅಂತ, ಆತ್ಮ ಮಾತ್ರ ಶಾಶ್ವತವಾದದ್ದು. ನಾವೇನನ್ನು ಕೂಡ ಸುಖ ಅಂತ ಹೇಳ್ಕೊಳ್ಬೇಕಾದ್ರೆ ಅದು ಆತ್ಮಕ್ಕೆ ಸಂಬಂಧಿಸಿದಾಗಿರ್ಬೇಕು. ಅದಕ್ಕೆ ನಾವು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಎತ್ಕೊಳ್ಬೇಕು, ಆತ್ಮಕ್ಕೆ ಆಹಾರ ಕೊಡ್ಬೇಕು, ಅದಕ್ಕೆ ಅನುಗುಣವಾಗಿ ಬುದ್ಧಿ ಬೆಳಿಬೇಕು, ನಮ್ಮ ಇಂದ್ರಿಯಗಳು ದೇವರ ಆರಾಧನೆಯಲ್ಲಿ ತೊಡಗಿಕೊಳ್ಬೇಕು. ಮಾತಾಜಿ. ಹರಿ ಧನ್ಯವಾದಗಳು. ಹರೇ ಕೃಷ್ಣ. ಮತ್ತಾರಾದ್ರೂ ಹೇಳ್ತೀರಾ? ಇಲ್ಲಿ ದೇಹಕ್ಕೆ ಹೆಚ್ಚಾಗಿ ಅವ್ರ ದೇಹಕ್ಕೆ ಮೌಲ್ಯ ಕೊಡ್ತಾರೆ. ಇದರಿಂದ ಇದ್ರ ಕೊಟ್ಟೋದ್ರಿಂದ ಎಷ್ಟು ರೋಗಗಳು ಬರುತ್ತೆ ಅನ್ನೋದು ಗೊತ್ತಿಲ್ಲ. ತತ್ವಜ್ಞಾನಿಗಳು, ರಾಜನೀತಿಗಳು ಎಲ್ಲರೂ ಕೂಡ ಇದು ಗೊತ್ತಿದ್ರು ಅವರು ಅದು ಸ್ವಲ್ಪ ತಾತ್ಕಾಲಿಕ ಸಂತೋಷಕ್ಕೆ ಅವರು ತುಂಬಾ ಹಂಬಲ ಮಾಡ್ತಾರೆ. ಇದು ಸಂತೋಷ ಅನ್ನೋದು ಬಹಳ ಕಷ್ಟ. ಅವ್ರ ಇಂದ್ರಿಯ ನಿಯಂತ್ರಿಸಲು ಅವ್ರು ತುಂಬಾ ಅಸಮರ್ಥರಾಗ್ಬಿಡ್ತಾರೆ ಅವರು. ಅದಕ್ಕೆ ಅವ್ರು ಅಷ್ಟೇ ಹೊರತು ಅದಕ್ಕೆ ಅವರು ಅದನ್ನೇ ಬೆನ್ನೆಟ್ಟು ಅದರಿಂದ ಹೋಗ್ತಾರೆ ವಿನ ಅವ್ರು ಆಧ್ಯಾತ್ಮಿಕವಾಗಿ ಇನ್ನ ಬರೋದಿಲ್ಲ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಗೀತಾ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಇನ್ನೊಬ್ರು ಹೇಳ್ತೀರಾ? ಟ್ರೈ ಮಾಡ್ತೀರಾ? ಮಾತಾಜಿ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿನೂ ಸುಖವನ್ನೇ ಅಪೇಕ್ಷೆ ಪಡುತ್ತೆ ಮಾತಾಜಿ. ಮರುಭೂಮಿಯಲ್ಲಿ ನೀರ್ ಕಾಣೋದು ಎಷ್ಟು ಬರೀಚಿಕೆನೋ ಅದೇ ರೀತಿ ಸುಖ ಅನ್ನೋದು ಈ ಜಗತ್ತಿನಲ್ಲಿ ಸುಖ ಅನ್ನೋದು ಇಲ್ಲ. ಇದೇ ಸಂಬಂಧ ಅಂತ ಹೇಳೋದಾದ್ರೆ ಹಲವು ತೆರನಾದಂತ ರೋಗ ರುಜಿನಗಳು ಬಂದ್ರೇನು ನಾವು ಆದಷ್ಟು ಸುಖವಾಗಿರ್ಬೇಕು ಅಂತ ಬಯಸ್ತೀವಿ. ಸುಖ ಅನ್ನೋದು ಇಲ್ಲ. ಈ ಪ್ರಪಂಚ ಒಂದು ದುಃಖದ ಆಲಯ ಅಂತ ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇದ್ದಾರೆ ಮಾತಾಜಿ. ಧನ್ಯವಾದಗಳು ಭಾರತ ಮಾತಾಜಿ. ಪ್ರಭುಜಿ ಏನೋ ಹೇಳಿಕ್ ಹೊರಟಿದ್ರಿ ನೀವು? ಪಾಯಿಂಟ್ಸ್ ಹೇಳಿದ್ರನ್ನ ಹೇಳಿ ಪ್ರಭುಜಿ, ರಿಪೀಟ್ ಮಾಡಿ. ನಾವ್ ಎಷ್ಟೊತ್ತಿ ಕೇಳಿದ್ರು ಸಹ ನಾವು ನಮ್ಗೆ ಗೊತ್ತಲ್ಲ, ನಾವು ಬೇಗ ಮರ್ತು ಹೋಗ್ತೀವಿ. ಕೃಷ್ಣನೇ ಮರ್ತಿರೋರು ನಾವು. ಹೇಳಿ. ಇದು ಮನುಷ್ಯನ ಜೀವನ ಹೇಗೆ ಅಂತ ಹೇಳಿದ್ರೆ, ಈಗ ಮರಳಗಾಡಿನಲ್ಲಿ ಮರೀಚಿಕೆ ಅಂತ ಹೇಳಿದ್ರೆ ಅದು ದೂರದಲ್ಲಿ ನೀರ್ ಕಾಣುತ್ತಾರ ಫೀಲ್ ಆಗುತ್ತೆ. ಬಟ್ ಏನಂದ್ರೆ ಅಲ್ಲಿ ಹೋದಾಗ ನೀರ್ ಇರೋದಿಲ್ಲ, ಮತ್ತೆ ಮುಂದೆ ಅದೇ ರೀತಿ ಕಾಣುತ್ತೆ. ಹಾಗೇನೆ ಇದು ಆಸೆಗಳನ್ನೋದು ನಾವು ಬೆನ್ನಟ್ಟಿ ಹೋಗ್ತಾ ಇದ್ರೆ ಅದು ತಾತ್ಕಾಲಿಕವಾಗಿ ಸಿಗುತ್ತನ್ನೋ ಒಂದು ಫೀಲ್ ಆಗ್ತದೆ, ಬಿಟ್ರೆ ಅದು ನಮ್ಗೆ ಕೊನೆವರೆಗೂ ನಮ್ ಈ ಜಗತ್ತಿನಲ್ಲಿ ಸಿಗೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಅಲ್ವಾ, ನಮ್ ಚಿಕ್ಕವರಿದ್ದಾಗ ಏನ್ ಹೇಳಿದ್ರು ನಮ್ ತಂದೆ ತಾಯಿಗಳು, ಇನ್ನು ಸ್ವಲ್ಪ ಓದ್ಬಿಡು ಪುಟ್ಟ, ನಿನ್ಗೆ 7th ಸ್ಟ್ಯಾಂಡರ್ಡ್ ಆದ್ಮೇಲೆ 8th ಸ್ಟ್ಯಾಂಡರ್ಡ್ಗೆ ಒಳ್ಳೆ ಒಂದು ಹೈಸ್ಕೂಲ್ಗೆ ಸೇರಿಸ್ತೀನಿ ನಿಮ್ಗೆ ಅಂತ ಹೇಳಿದ್ರು ಅಲ್ವಾ. ಅದಾದ್ಮೇಲೆ ಏನ್ ಹೇಳಿದ್ರು, ಇನ್ನು ಸ್ವಲ್ಪ ಓದ್ಬಿಡು, 10th ಆದ್ಮೇಲೆ ನಿನಗೆ ಫಸ್ಟ್ PU ಸಿಗದ್ರೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ 2nd PU ಓದ್ಬಿಟ್ಟು ಒಳ್ಳೆ ಒಂದು ಕೋರ್ಸ್ಗೆ ನೀನ್ ಜಾಯಿನ್ ಆಗ್ಬೋದು, ಯಾವ್ದಾದ್ರು ಪ್ರೊಫೆಷನಲ್ ಕೋರ್ಸ್ಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಏನ್ ಹೇಳಿದ್ರು, ಆಯ್ತು ಇನ್ನು ಸ್ವಲ್ಪ ಓದ್ಬಿಡು, ನೀನು ಒಂದ್ ಚೆನ್ನಾಗಿರೋ ಕೆಲಸ ಸಿಕ್ಬಿಡುತ್ತೆ ಅಂತ ಹೇಳಿದ್ರು ಅಲ್ವಾ. ಅದೇ ತರ ನಮ್ನ ಮುಂದೆ ಅದು ನಾವ್ ಇವಾಗ ಹೇಗೆ ಹೇಳ್ತಾ ಇದ್ರೆ, ಇಲ್ಲಿ ಮರುಭೂಮಿಯಲ್ಲಿ ನೀರ್ನ ನಾವ್ ಹೇಗೆ ಒಂದು ಅಟ್ಕೊಂಡು ಹೋಗ್ತೀವಿ, ಅದ್ರ ಹಿಂದೆ ಹೋಗ್ತೀವೋ ಅದೇ ತರ ನಾವ್ ನಮ್ಮ ಜೀವನದಲ್ಲೂ ಹೋಗ್ತಾ ಇದೀವಿ. ಇದಾಗಿದ ತಕ್ಷಣ ನಮ್ಗೆ ಸುಖ ಸಿಗುತ್ತಂತೆ, ಇದಾಗಿದ ತಕ್ಷಣ ನಮ್ಗೆ ಸುಖ ಸಿಗುತ್ತಂತೆ ಅಂತ ಹೇಳ್ಬಿಟ್ಟು ನಾವು ಸುಖದ ಬೆನ್ನಟ್ಟಿ ನಾವು ಹೋಗ್ತಾ ಇದ್ದೀವಿ ಅಲ್ವಾ. ಸೊ ಇವಾಗ ನಮ್ಗೆ ಸುಖ ಸಿಕ್ಕಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಇಲ್ಲ ಮಾತಾಜಿ. ಓಕೆ, ಇವಾಗ ನಿಮ್ಗೆ ಸುಖ ಸಿಕ್ಕಿರೋದ್ರಲ್ಲಿ ಹೋಗ್ಲಿ ಏನಾದ್ರೂ ತೃಪ್ತಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ಮಾತಾಜಿ.
ಸಾಕಪ್ಪ ಒಂದು ನನ್ಗೆ ಇನ್ನೊಂದು ಬೇಕು, ಅನುಭವಿಸಿದ್ದೆಲ್ಲ ಇನ್ನೊಂದು ಬೇಕು ಅನುಭವಿಸಿದ್ರೆ ನನ್ಗೆ ಹೇಳ್ಬೇಕು ಸಾಕು ಅಂತ ಮಾತಾಜಿ. ಏನಾದ್ರು ಅನ್ಸ್ತಿದ್ಯಾ? ಇಲ್ಲ ಮಾತಾಜಿ. ಇನ್ನ ಬೇಕು 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 ಅಂತ ಅನಿಸ್ತಾ ಇದೆ. ಹ್ಮ್ ಅಲ್ವಾ? ಏನೋ ಒಂದ್ ಬೇಕನ್ನಿಸ್ತಿದೆ, ಏನ್ ಬೇಕಂತ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಲ್ವಾ? ಹೌದು ಎಲ್ಲ ಇದ್ರು ಸಹ ಇವಾಗ ಹೋಗ್ಲಿ ನಮ್ಗೆ ಏನೋ ಒಂದು ಕೊರತೆ ಇರ್ಬೋದು. ಇವಾಗ ಎಷ್ಟೊಂದ್ ಜನಕ್ಕೆ ಎಲ್ಲವನ್ನ ಕೊಟ್ಟಿದ್ದಾನೆ ಭಗವಂತ ಅಲ್ವಾ? ಒಬ್ಬ ವ್ಯಕ್ತಿ ಇಲ್ಲಿ ಭೌತಿಕ ಪ್ರಪಂಚದ ಸಂತೋಷವಾಗಿರ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೊಟ್ಟಿದ್ದಾನೆ. ಅವ್ರನ್ನ ಹೋಗಿ ನೀವು ಮಾತಾಡ್ಸಿದ್ರು ಸಹ ಅವ್ರು ಏನೋ ಒಂದ್ ಹೇಳ್ತಾರೆ ಅಲ್ವಾ? ಇದೊಂದು ನನ್ಗೆ ಅತೃಪ್ತಿ ಇದೆ, ನನ್ಗೆ ಈ ತರ ಇದ್ದಿದ್ರೆ ಇನ್ನ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಅವ್ರು ಹೇಳ್ತಾರೆ ಅಲ್ವಾ? ಆ ತೃಪ್ತಿ ಅನ್ನೋದು ಇಲ್ಲ. ಯಾಕೆ ಆತರ ತೃಪ್ತಿ ಅನ್ನೋದು ಬರ್ತಾ ಇಲ್ಲ? ನಾವು ನಮ್ಮ ನಿಜ ಸ್ವರೂಪವನ್ನು ಮರ್ತಿದ್ದೇವೆ ಮಾತಾಜಿ. ಅಲ್ವಾ? ಸೊ ಯಾಕಂದ್ರೆ ನಾವು ಈ ಸಂತೋಷವನ್ನ ಯಾವ್ದಕ್ಕೋಸ್ಕರ ಕೊಡ್ಲಿಕ್ಕೆ ಹೋರಾಟ ಮಾಡ್ತಾ ಇದೀವಿ? ನಾವು ದೇಹಕ್ಕೆ ಕೊಡ್ಲಿಕ್ಕೆ ಹೋರಾಟ ಮಾಡ್ತಿದ್ವಿ. ನಾವು ದೇಹನ ಅಲ್ಲ ಮಾತಾಜಿ. ಇಲ್ಲ. ಅದಕ್ಕೆ ನಮ್ಗೆ ಸಂತೋಷ ಸಿಕ್ತಿಲ್ಲ ಅಲ್ವಾ? ನಾವ್ ದೇಹ ಅಲ್ಲ, ನಾವ್ ದೇಹಕ್ಕೋಸ್ಕರ ದೇಹವನ್ನ ಸಂತೋಷ ಪಡಿಸ್ಲಿಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ನಮ್ಗೆ ಸಂತೋಷ ಸಿಗ್ತಾ ಇಲ್ಲ ಅಲ್ವಾ? ಸೊ ಇವಾಗ ನಾನು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತೆ, ನನಗೆ ತೃಪ್ತಿ ಆಗತ್ತೆ. ಆದ್ರೆ ಇವಾಗ ನಾನ್ ಪಕ್ಕದಲ್ಲಿರೋರ್ಗೆ ತಿನ್ಸಿದ್ರೆ ಎಷ್ಟೇ ತಿನ್ಸಿದ್ರು ಸಹ ನನಗೆ ತೃಪ್ತಿ ಆಗತ್ತಾ? ಇಲ್ಲ. ನನಗೆ ಹೊಟ್ಟೆ ತುಂಬ್ದಂಗ ಅನ್ಸತ್ತಾ? ಇಲ್ಲ, ನಾನೇ ತಿನ್ಬೇಕು ಅಲ್ವಾ? ಇವಾಗ ನಾವೇನ್ ಮಾಡ್ತಾ ಇದೀವಿ? ನಮ್ಮನ್ನ ದೇಹ ಅನ್ಕೊಂಡು ನಾವು ದೇಹವನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ದೇಹಕ್ಕೋಸ್ಕರನೇ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಾ ಇದೀವಿ. ನಾವ್ ಯಾರಂತಾನೆ ನಾವ್ ಅರ್ಥ ಮಾಡ್ಕೋತಿಲ್ಲ ಅಲ್ವಾ? ಯಾವಾಗ ನಾವ್ ಆತ್ಮ ಅಂತ ಅರ್ಥ ಮಾಡ್ಕೊಂಡು ಆತ್ಮಕ್ಕೆ ಏನ್ ಬೇಕು ಅಂತ ನಾವು ತಿಳ್ಕೊಂಡು ಆತ್ಮಕ್ಕೆ ಅದನ್ನ ಕೊಟ್ಟಾಗಷ್ಟೇ ನಮ್ಗೆ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದಕ್ಕೋಸ್ಕರನೇ ಇಲ್ಲಿ ಪ್ರಹ್ಲಾದ ಮಹಾರಾಜ ನಮ್ಗೆ ಅರ್ಥ ಮಾಡಿಸ್ತಾ ಇರೋದು ಅಲ್ವಾ? ನಾನು ಇದಕ್ಕಿನ್ನ ಮುಂಚೆನೂ ಸಹ ನಾನು ನಿಮ್ಗೆ ಯಾವ್ದು ಭಕ್ತಿಶಾಸ್ತ್ರ ಕತೆ ಹೇಳ್ದೆ ನಾನು. ನಿಮ್ಗೆ ಗೊತ್ತಿರಬಹುದು ಇದು. ಅದೇ ಒಬ್ಬ ವ್ಯಕ್ತಿ ಅವನು ಒಂದು ಸೂಜಿ ಕಳ್ದೋಗ್ಬಿಟ್ಟಿರತ್ತೆ. ಸೊ ಅದನ್ನ ಅವನು ರೋಡಲ್ಲಿ ಹುಡುಕ್ತಾ ಇರ್ತಾನೆ. ಒಂದು ದೀಪದ ಬೆಳಕಿರತ್ತೆ, ಬೆಳಕಿನ ಆ ಬೆಳಕಲ್ಲಿ ಅವನು ಹುಡುಕ್ತಾ ಇರ್ತಾನೆ. ದಾರಿ ಅಂದ್ರೆ ಬೀದಿ ದೀಪದ ಬೆಳಕಲ್ಲಿ ಹುಡುಕ್ತಾ ಇರ್ತಾನೆ ಆ ಸೂಜಿಯನ್ನ. ಸೊ ಅವಾಗ ಅವರು ದಾರಿಯಲ್ಲಿ ಹೋಗ್ತಿರೋರು ಅವ್ರು ಕೇಳ್ತಾರೆ, ಏನ್ ಹುಡುಕ್ತಾ ಇದೀಯ? ಅವಾಲಿಂದ ನೋಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಂದು ಸೂಜಿ ಕಳ್ದೋಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ಹುಡುಕ್ತಾ ಇದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೌದಾ, ಯಾವಾಗ ಕಳ್ಕೊಂಡೆ, ಹೇಗ್ ಕಳ್ಕೊಂಡೆ, ಎಲ್ ಕಳ್ಕೊಂಡೆ ಅಂತ ಅದೆಲ್ಲ ಕೇಳಿದಾಗ, ಸೂಜಿನ ನಾನು ನನ್ನ ಗುಡಿಸಲಲ್ಲಿ ಕಳ್ಕೊಂಡೆ, ಆದ್ರೆ ನನ್ನ ಗುಡಿಸಲಲ್ಲಿ ಕತ್ತಲಿದೆ, ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಇಲ್ಲಿ ಬೆಳಕು ಎಲ್ಲಿದೆಯೋ ಅಲ್ಲಿ ಬಂದು ಹುಡುಕ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅವನು. ಸೊ ಅವಾಗ ಏನ್ ಅನ್ಸುತ್ತೆ ನಿಮ್ಗೆ ಆ ವ್ಯಕ್ತಿಯ ಉತ್ತರವನ್ನ ಕೇಳಿದಾಗ? ಹುಚ್ಚುತನ ಅಲ್ವಾ? ಎಷ್ಟು ಮೂರ್ಖತೆ ಅಂತ ಅನ್ಸುತ್ತೆ ಅಲ್ವಾ? ಇವಾಗ ನಮ್ಮನ್ನು ನೋಡಿ ಯಾರೆಲ್ಲ ಜ್ಞಾನಿಗಳಿದ್ದಾರೆ, ಯಾರೆಲ್ಲ ಏನ್ ಹೇಳ್ತಾರೆ ಆ ಸಾಧು ಸತ್ಪುರುಷರು ಅಂತ ನಾವೇನ್ ಹೇಳ್ತೀವಿ, ಅವರೆಲ್ಲರೂ ಸಹ ನಮ್ಮನ್ನ ನೋಡಿ ನಗ್ತಾ ಇದ್ದಾರೆ ಅವರು ಅಲ್ವಾ? ಸಂತೋಷವನ್ನ ಎಲ್ಲಿ ಹುಡುಕ್ಬೇಕು, ಹೇಗ್ ಹುಡುಕ್ಬೇಕಂತಾನೆ ಇವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ನಗ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆ ಅವ್ರಿಗೂ ಮೂರ್ಖರು ಅನ್ಕೋತಿದ್ದಾರೆ. ಆದ್ರೆ ಅವರೆಲ್ಲ ತುಂಬಾ ಕರುಣಾಳುಗಳು ಅಲ್ವಾ? ಸೊ ಇವಾಗ ನಾವೇನಾದ್ರೂ ಆತರ ಮೂರ್ಖತೆ ಇದ್ರೆ ನಾವು ನಗ್ತೀವಿ ಅಲ್ವಾ? ನಮ್ಗೆ ಕರುಣೆ ಬಂದ್ರು ನಾವೇನು ಮಾಡೋದಿಲ್ಲ. ಆದ್ರೆ ನೋಡಿ, ನಮ್ಗೆ ಈ ಆಚಾರ್ಯರೆಲ್ಲರನ್ನೂ ಸಹ ನಮ್ಗೆ ಜ್ಞಾನವನ್ನ ಬೋಧಿಸ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ಸೊ ನೀವು ಈ ದೇಹ ಅಲ್ಲ, ನೀವು ಆತ್ಮಕ್ಕೆ ಏನ್ ಕೊಟ್ರೆ ಸಂತೋಷ ಬರುತ್ತೆ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್. ನೀವ್ ಯಾರಂತ ತಿಳ್ಕೊಂಡು ಅದಕ್ಕೇನ್ ಬೇಕು ಅಂತ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಅದಕ್ಕೆ ಮತ್ತೆ ನಮ್ಗೆ ನಾವು ಈ ದೇಹಕ್ಕೆ ನಾವು ತುಂಬಾ ಒತ್ತನ್ನ ಕೊಡ್ತಾ ಇದೀವಲ್ವಾ? ಈ ದೇಹ ಆದ್ರೂ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾರೆ. ಈ ದೇಹದಲ್ಲಿ ಬರೇ ನಮ್ಗೆ ಕಾಯಿಲೆ ಕಸಾಲ ಇರುತ್ತೆ ಅಲ್ವಾ? ಇವಾಗ ನೀವು ನೋಡಿರೋ ಹಾಗೇನೆ ಆ ನಿರಾಕಾರವಾದಿಗಳು, ಮಾಯವಾದಿಗಳು ಎಲ್ಲವನ್ನ ನೇತಿ ಅಂತಾರೆ, ಇದಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ದೇಹವನ್ನು ಸಹ ಅವರು ಅಸಹ್ಯ ಪಡ್ಕೋತಾರೆ. ಇದರಲ್ಲಿ ನವರಂಧ್ರಗಳಿದೆ, ನವರಂಧ್ರಗಳಿಂದ ಒಂದಲ್ಲ ಒಂದು ರಸಗಳು ಬರ್ತಾ ಇರುತ್ತೆ ಅಲ್ವಾ? ಇವಾಗ ಒಂದ್ ದಿವಸ ನಾವು ಸ್ನಾನ ಮಾಡಿಲ್ಲ ಅಂತಂದ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ ಅಲ್ವಾ? ಸೊ ಅಷ್ಟು ನಮ್ದು ದುರ್ಗಂಧ ಬರ್ತಾ ಇರುತ್ತೆ ನಮ್ಮ ಶರೀರದಿಂದ. ಅಂತಹ ಶರೀರವನ್ನ ನಾವು ಇಲ್ಲಿ ಇಟ್ಕೊಂಡಿದೀವಿ. ಅದಕ್ಕೆ ಇದು ಬೇಡ, ಇದನ್ನ ವರ್ಜ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ನಮ್ಮ ಈ ವೈಷ್ಣವ ಸಂಪ್ರದಾಯದಲ್ಲಿ ಅವ್ರೇನ್ ಹೇಳ್ತಾರೆ, ಏನೆಲ್ಲ ಇದೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವನ್ನ ಭಗವಂತನಿಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲವನ್ನ ಭಗವಂತನಿಗೆ ಉಪಯೋಗಿಸಿದಾಗ ಅದು ಯುಕ್ತ ವೈರಾಗ್ಯ ಆಗತ್ತೆ. ಆಗ ಒಬ್ಬ ವ್ಯಕ್ತಿಗೆ ಸಂತೋಷ ಸಿಗುತ್ತೆ ಅಲ್ವಾ? ಯಾವ್ದು ನಮ್ಮದಲ್ಲ ಅಲ್ವಾ? ನಾವ್ ಏನನ್ನ ತ್ಯಜಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಇವಾಗ ನಾನು ಯಾರೋ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ನಾನು ಅವ್ರ ಮನೇಲಿ ಯಾವ್ದೋ ಒಂದು ವಸ್ತು ಇದ್ರೆ ಅದನ್ನ ನಾನು ತ್ಯಜಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ರೆ ನನ್ನನ್ನು ಎಷ್ಟು ಮೂರ್ಖಳು ಅಂತಾರೆ. ಅದು ನಂದಲ್ಲ, ನಾನು ಅದನ್ನ ತ್ಯಾಗ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ ಅಲ್ವಾ? ಅದಕ್ಕೆ ನಮ್ಗೆ ಯಾವಾಗ್ಲೂ ಆಚಾರ್ಯರು ಹೇಳ್ತಾ ಇರ್ತಾರಲ್ವಾ? ಸೊ ನಾನು ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ರಿಸರ್ವ್ ಬ್ಯಾಂಕ್ ನಾನು ತ್ಯಜಿಸ್ತೀನಿ ಅಂತಂದ್ರೆ, ನಾನು ಅದನ್ನ ತ್ಯಾಗ ಮಾಡ್ತೀನಿ ಅಂದ್ರೆ ಎಲ್ಲರೂ ನಗ್ತಾರೆ. ಆ ರಿಸರ್ವ್ ಬ್ಯಾಂಕ್ ಏನ್ ನಂದ ನಾನು ಅದನ್ನ ತ್ಯಾಗ ಮಾಡ್ಲಿಕ್ಕೆ? ಅದೇ ತರ ಈ ದೇಹ ಇದ್ಯಾವುದನ್ನು ಸಹ ನಂದಲ್ಲ. ಒಂದು ವಸ್ತುನು ಸಹ, ಏನೇ ಒಂದು ಹೆಸರು ಹೇಳಿದ್ರು ಸಹ ಅದ್ಯಾವ್ದು ನಂದಲ್ಲ ಅಲ್ವಾ? ನಮ್ಗೆ ಅಂತ ಭಗವಂತ ಏನಾದ್ರು ಕೊಟ್ಟಿದಾರಾ ನಮ್ಗೆ ತ್ಯಾಗ ಮಾಡ್ಲಿಕ್ಕೆ? ಯಾರಾದ್ರೂ ಹೇಳ್ತೀರಾ? ನಮ್ಗೆ ಅಂತ ಏನಾದ್ರೂ ಒಂದು ಕೊಟ್ಟಿದಾರಾ?
ಭಗವಂತ ನಾನು ಇದನ್ನ ನಿನಗೆ ತ್ಯಾಗ ಮಾಡ್ತೀನಿ ಭಗವಂತ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಯಾವ್ದು ನಮ್ದಲ್ಲ, ತನು ಮನ ಧನ. ಅದಕ್ಕೆ ಯಾವಾಗ್ಲೂ ಹೇಳೋದು ತನು ಮನ ಧನವನ್ನ ಅರ್ಪಿಸಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಯಾವ್ದು ನಮ್ದಲ್ಲ, ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಅಂತ. ಭಗವಂತ ಏನಾದ್ರೂ ನಮ್ಗೆ ಕೊಟ್ಟಿದಾನ, ಓ ಭಗವಂತ ಇದ್ ನನಗೆ ನೀನ್ ನನ್ ಕೊಟ್ಟಿದ್ಯಾ, ಇದ್ ನನ್ ಸ್ವಂತದ್ದು, ಇದನ್ನ ನನಗೆ ಕೊಡ್ತೀನಿ ಭಗವಂತ ಅಂತ ಹೇಳಿಕ್ಕೆ ಏನಾದ್ರೂ ಇದೆಯಾ? ಭಕ್ತಿ ಮಾತಾಜಿ, ಹಾ ಭಕ್ತಿ ಕರ್ಮ ಫಲ ತ್ಯಾಗ ಅದೊಂದೇ ಮಾಡ್ಬಿಟ್ಟು ನಾವು ಹೋಗೋದಷ್ಟೇ. ಭಗವಂತನ ಒಂದೇ ಭಕ್ತಿ ಒಂದೇ ಕೇಳೋದ್ ಭಾವದಿಂದ. ಸೇವೆ ಭಕ್ತಿ ಮಾತಾಜಿ. ಓಕೆ, ಮತ್ತೆ ಏನಾದ್ರೂ ಕೊಟ್ಟಿದಾರ ನಮ್ಗೆ ಭಗವಂತ? ಫಲ ಮಾತಾಜಿ, ಆತ್ಮ ಕರ್ತವ್ಯ ಕೊಟ್ಟಿದ್ದಾರೆ ಮಾತಾಜಿ ನಮಗೆ. ಇಲ್ಲಿ ಕರ್ತವ್ಯ ಹುಟ್ಟಿಸಿ ಕೊಟ್ಟಿದ್ದಾರೆ. ಕರ್ತವ್ಯ ಕೊಟ್ಟಿದ್ದಾರೆ. ಅದನ್ನು ಕರ್ಮ ಕೊಟ್ಟು ಕರ್ಮ ಫಲವನ್ನ ನಾವು ಭಗವಂತನಿಗೆ ಭಕ್ತಿ, ತ್ಯಾಗ ಪ್ರೇಮ. ಮಾಡ್ಬೋದು ಹಾ ಮಾತಾಜಿ. ಓಕೆ. ಸೊ ಪ್ರೀತಿಸ್ಬೇಕು ಅಂತ ಹೇಳ್ತಿದ್ದೀರಾ, ಕರ್ತವ್ಯ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ? ನಾವು ಅಂಶ ಭಗವಂತನ. ಹಾ, ಭಗವಂತನ ಅಂಶ. ಅದಕ್ಕೆ ನಾವೂನು ಸಹ ಅವ್ರ ಮಕ್ಕಳು. ನನಗೆ ಫುಲ್ಲು ಭಗವಂತನ ಆಸ್ತಿ ಮೇಲೆ ನನಗೆ ಹಕ್ಕಿದೆ. ಎಲ್ಲವನ್ನ ನಾನು ಅನುಭವಿಸ್ಬೇಕು. ಹಾ, ಸೇವೆ okay. ಮಾಡ್ಬೇಕು ಮಾತಾಜಿ. ನಾವು ಎಲ್ಲವೂ ಕೂಡ ಭಗವಂತನಿಗೆ ಅವನದ್ದೇ ನಾವು ಅಂತ ನಾವು ಹೇಳಿ ದಾಸರ ನಾವು ಸೇವೆ ದಾಸರ ದಾಸಾನು ದಾಸ ದಾಸರ ಅಂತ ದಾಸ. ಹೇಳಿ ಆ ಇದಕ್ಕಿನ ಭಾವ ಈ ಇರ್ಬೇಕು. ಈ ಶ್ಲೋಕಕ್ಕಿಂತ ಮುಂಚೆ ಹೇಳಿರೋ ತರನೇ ನಾವು ದಾಸಾನು ದಾಸದ ಭಾವದಲ್ಲಿ ನಾವಿರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ, ಮತ್ತೇನಾದ್ರೂ ಕೊಟ್ಟಿದಾರೆ ನಮ್ಗೆ ಭಗವಂತ? ಅದ್ ನಂದು, ಅದು ಭಗವಂತ ಮೇಲೆ ಒಂದು ಚೂರು ಅದಕ್ಕೆ ಅವ್ರಿಗೆ ಭಗವಂತನಿಗೆ ಹಕ್ಕಿಲ್ಲ ಅದ್ರ ಮೇಲೆ. ಆ ತರದ್ ಏನಾದ್ರು ಕೊಟ್ಟಿದಾರಾ? ನನ್ನ ಇಷ್ಟ, ನನಗೆ ಬೇಕಾದ್ರೆ ಮಾಡ್ಬೋದು. ಹಾ, ಆ ತರದೇನೂ ಇಲ್ಲ ಮಾತಾಜಿ. ಏನ್ ಕೊಟ್ಟಿಲ್ವಾ ಎಲ್ಲ ಮಾತಾಜಿ? ಭಗವಂತನದ್ದೇ ಮಾತಾಜಿ. ಎಲ್ಲ ಭಗವಂತಂದ. ಪ್ರವೀಣ ಎಲ್ಲ ಮಾತಾಜಿ, ಭಗವಂತನಿಗೆ ಸೇರಿದ್ದು. ಎಲ್ಲ ಭಗವಂತಂದೆ. ಏನಾದ್ರೂ ಕೊಟ್ಟಿದಾರ ನೋಡಿ, ಯೋಚನೆ ಮಾಡಿ. ದೇಹ ಒಂದೇನೋ ಮಾತಾಜಿ. ಕೊಟ್ಟಿದ್ದಾರೆ ಅವ್ರು ನಮ್ಗೆ. ಫ್ರೀ ವಿಲ್ ಕೊಟ್ಟಿದ್ದಾರೆ ನಮ್ಗೆ. ಹಾ, ಫ್ರೀ ವಿಲ್ ಸ್ವತಂತ್ರ. ಕೊಟ್ಟಿದ್ದಾರೆ ಅಲ್ವಾ? ಇಚ್ಛೆ ಪಡೋದೊಂದು ಕೊಟ್ಟಿದ್ದಾರೆ. ಅದ್ರ ಮೇಲೆ ಭಗವಂತ ಯಾವತ್ತೂ ಅವರು ಅವ್ರದ್ದು ಇದು ಹಾಕಲ್ಲ. ಅವ್ರದ್ದು ಏನ್ ಹೇಳ್ತಾರೆ, ಅದ್ರ ಮೇಲೆ ಅವ್ರು ಏನು ಹಿಡಿತವನ್ನ ಸಾಧಿಸೋದಿಲ್ಲ. ಯಾಕಂದ್ರೆ ಅದ್ರ ಮೇಲೆ ಹಿಡಿತವನ್ನ ಸಾಧಿಸಿದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಂಗ ಆಗುತ್ತೆ ಅಲ್ವಾ? ನನ್ಗೆ ಯಾರಾದ್ರೂ ಒಬ್ರು ಪ್ರೀತಿಸೋದಕ್ಕೆ ನನ್ಗೆ ಇಷ್ಟ. ಇವಾಗ ಪ್ರವೀಣ ಮಾತಾಜಿ ನನ್ ಪ್ರೀತಿಸ್ಬೇಕು ಅಂತ ಇಷ್ಟ. ನಾನ್ ಪ್ರವೀಣ ಮಾತಾಜಿಗೆ ಪ್ರೀತಿಸಿ ನನಗೆ ಅಂತಂದ್ರೆ ಅದು ನಿಜವಾದ ಪ್ರೀತಿ ಆಗುತ್ತೆ? ಅವ್ರೇನಾದ್ರು ನನ್ನ ಪ್ರೀತಿಸಿದ್ರೆ? ಇಲ್ಲ, ಬಲಾತ್ಕಾರವಾದ ಪ್ರೀತಿ ಆಗತ್ತೆ ಅಲ್ವಾ? ಭಗವಂತನಿಗೆ ಏನ್ ಒಂದು ಕ್ಷಣ ಸಾಕಲ್ವಾ? ನಮ್ಮನ್ನೆಲ್ಲರನ್ನೂ ಸಹ ಅವರು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬರೋ ತರ ಮಾಡ್ಬಿಟ್ಟು ನಮ್ಮನ್ನ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಭಗವಂತನಿಗೆ? ಆ ಒಂದು ಕ್ಷಣ ಸಾಕು. ಒಂದು ಕ್ಷಣ ಸಾಕು. ಮತ್ತೆ ಯಾಕೆ ಭಗವಂತ ಆತರ ಮಾಡ್ತಿಲ್ಲ ನಮ್ಮನ್ನೆಲ್ಲ ಅಲ್ವಾ? ಯಾಕೆ ಕಾಯ್ತಾ ಇದಾರೆ ಅವರು? ಅಷ್ಟೊಂದು ಕಾಯ್ತಾ ಇದ್ದಾರೆ. ಆತರ ಅಗತ್ಯ ಇದೆಯಾ ಭಗವಂತನಿಗೆ ಕಾಯ್ಲಿಕ್ಕೆ ಅಲ್ವಾ? ಏನ್ ಬೇಕಾದ್ರೂ ಮಾಡ್ತಾರೆ ಅವರು, ಸರ್ವಶಕ್ತ ಅವರು ಅಲ್ವಾ? ಒಂದು ಕ್ಷಣ ಸಾಕು ನಮ್ಮನ್ನೆಲ್ಲರೂ ಮನಸ್ಸನ್ನ ಚೇಂಜ್ ಮಾಡ್ಬಿಟ್ಟು ಎಲ್ಲರೂ ಭಗವಂತನ ಭಕ್ತಿ ಮಾಡ್ಬಿಟ್ಟು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ, ಅವರು ನಮ್ಗೆ ಅನುಗ್ರಹ ಮಾಡ್ಲಿಕ್ಕೆ, ಕೃಪೆ ತೋರಿಸ್ಲಿಕ್ಕೆ ಒಂದು ಕ್ಷಣ ಸಾಕು. ಯಾಕೆ ಆಗ್ತಾ ಇಲ್ಲ ಅದು? ಅದು ಅವ್ರು ಚೇಂಜ್ ಮಾಡ್ತಾರೆ, ಆಗ್ಲೇ ನಾವು ಚೇಂಜ್ ಆಗ್ತಾ ಇಲ್ಲಲ್ಲ. ನಾವ್ ಇಲ್ಲೇ ಅಂಟ್ಕೊಂಡಿದೀವಲ್ಲ ಈ ತ್ರಿಗುಣಗಳಿಂದ ಬದ್ಧ ಅಲ್ಲ, ಆಗಿ. ಅದು ಅವ್ರಿಗೆ ಶಕ್ತಿ ಇದೆ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತಿ ಇದೆ. ಆದ್ರೆ ನಾವ್ ಆಸೆ ಪಡ್ತಾ ಇದೀವಿ ಮಾತಾಜಿ, ನಮಗ್ ಸ್ವತಂತ್ರ ಕೊಟ್ಟಿದಿರಲ್ಲ, ನಾವು ಆಸೆ ಪಟ್ಟು ಬರ್ತಾ ಇದೀವಿ ಇದು ಬೇಕು ಬೇಕು ಅಂತ. ಭಗವಂತನ ಹತ್ರ ಕೇಳ್ತಾ ಇದೀವಿ, ಅದಕ್ಕೋಸ್ಕರ ಅವ್ನ್ ಮಾಡ್ತಾ ಇಲ್ಲ ಅಷ್ಟೇ. ಭಗವಂತ ನಮ್ಗೊಂದು ಚಿಕ್ಕ ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲ ಇಷ್ಟು ಜೀವಿಗಳಿರೋದು. ಇಲ್ಲಾಂದ್ರೆ ನಮ್ಗೆ ಸ್ವತಂತ್ರ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲ ರೋಬೋಟ್ ಆಗ್ಬಿಡ್ತಿದ್ವಿ. ಇವಾಗ ರೋಬೋಟ್ ಏನ್ ಮಾಡುತ್ತೆ? ಇವಾಗ ಕಂಪ್ಯೂಟರ್ ಏನ್ ಮಾಡುತ್ತೆ? ನಾನು ಏನು ಒಂದು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೀನೋ ಅದನ್ನೇ ಮಾಡುತ್ತೆ ಅದು ಅಲ್ವಾ? ಇವಾಗ ನಾವೆಲ್ಲರೂ ಸಹ ರೋಬೋಟ್ ಆಗ್ಬಿಡ್ತಿದ್ವಿ. ನಮ್ಗೆ ಯಾವ್ದೇ ಒಂದು ಭಾವನೆಗಳು ಇರ್ತಿರ್ಲಿಲ್ಲ ಅಲ್ವಾ? ನೋಡಿ, ಇದ್ರ ಜೊತೆ ನನ್ನ ಲ್ಯಾಪ್ಟಾಪ್ ಜೊತೆ ನಾನು ಎಷ್ಟೇ ವರ್ಷಗಳಿದ್ರು ಸಹ ನನ್ಗೆ ಏನೋ ಒಂದು ಬಾಂಧವ್ಯ ಬರೋದಿಲ್ಲ ಅಲ್ವಾ? ಅಥವಾ ನಾನು ಏನೋ ಒಂದು ಪ್ರೀತಿಸಿದ್ರು ಸಹ ಪ್ರತಿಯಾಗಿ ಲ್ಯಾಪ್ಟಾಪ್ ನನ್ನನ್ನ ಪ್ರೀತಿಸೋದಿಲ್ಲ ಅಲ್ವಾ? ಸೊ ಆದ್ರೆ ಇಲ್ಲಿ ನಮ್ಗೆಲ್ಲರಿಗೂ ಸಹ ಭಗವಂತ ಆ ಒಂದು ಏನು ಸ್ವತಂತ್ರವನ್ನ ಕೊಟ್ಟಿರೋದಕ್ಕೋಸ್ಕರ ನನ್ಗೆ ಇಷ್ಟ ಇದ್ರೆ ಅಷ್ಟೇ ನಾನು ಅದನ್ನ ಪ್ರೀತಿಸ್ಲಿಕ್ಕೆ ನನ್ ಸಾಧ್ಯ. ಮನಸಾರೆ ಅಂತ ನಾವ್ ಹೇಳ್ತೀವಿ ಅಲ್ವಾ? ಹೃದಯ ತುಂಬಿ ಪ್ರೀತಿಸ್ಬೇಕು ಅಂತ. ಅದಕ್ಕೋಸ್ಕರ ಕಾಯ್ತಾ ಇದ್ದಾನೆ ಕೃಷ್ಣ. ಅವ್ರೇ ನಾನ್ ಬೇಕು ಅಂತ ಅವ್ರಿಗೆ ಅನ್ನಿಸ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಅವ್ರಿಗೊಂದು ಕ್ಷಣ ಸಾಕು ನಮ್ಮನ್ನೆಲ್ಲನೂ ಸಹ ಭಗವಂತ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ವಾ? ಅದಕ್ಕೆ ಅವರು ಇಷ್ಟೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಏನು ಸಾಧು ಸತ್ಪುರುಷರನ್ನ ಕಳಿಸ್ತಾರೆ, ಅವಧೂತರನ್ನ ಕಳಿಸ್ತಾರೆ ಅಲ್ವಾ? ಸೊ ನಮ್ಗೆ ಇವಾಗ ಪ್ರಭುಪಾದರನ್ನ ಕಳಿಸಿದ್ದಾರೆ. ಮತ್ತೆ ಕೊನೆಗೆ ಅವರೇ ಬಂದ್ಬಿಡ್ತಾರೆ ಅಲ್ವಾ? ಸೊ ತುಂಬಾ ಧರ್ಮ ಅವನತಿ ಆದಾಗ ಅವರೇ ಬಂದ್ಬಿಡ್ತಾರೆ ಮತ್ತೆ ತನ್ನ ಭಕ್ತರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ. ಪುಸ್ತಕ ರೂಪದಲ್ಲಿ ಅವರು ಬರ್ತಾರೆ. ಈ ತರ ಎಷ್ಟು ರೀತಿಯಲ್ಲಿ ಅವ್ರು ಬರ್ತಾರೆ. ಮತ್ತೆ ಚೈತ್ಯ ಗುರುವಾಗಿ ನಮ್ಗೆ ಒಳಗಿಂದ ಅವರು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ. ಇಷ್ಟೆಲ್ಲ ಇದ್ರೂ ಸಹ ನಾವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ? ಹೋಗ್ಬೇಕಾ ನಾವು ಅಂತ ಹೇಳ್ಬಿಟ್ಟು. ನಮ್ಗಿನ್ನ ಏನ್ ಅನ್ಸ್ತಾ ಇದೆ? ಓ, ಇಲ್ಲೇ ಚೆನ್ನಾಗಿದೆಯಪ್ಪ, ಆರಾಮಾಗಿದೆ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಅದಕ್ಕೇನೆ ಇಲ್ಲಿ ನಮ್ಗೆ ಅದಕ್ಕೆ ಇಲ್ಲಿ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ದೇಹ ಹೇಗಿದೆ, ಅದರ ಮೌಲ್ಯ ಏನು ಅಲ್ವಾ? ಅದ್ರಲ್ಲಿ ಎಲ್ಲಾ ರೋಗಗಳು ತುಂಬಿಕೊಂಡಿದೆ ಅಷ್ಟೇನೆ ಅಲ್ವಾ? ಜಸ್ಟ್ ರೋಗ ಬರ್ಲಿಲ್ಲ ಅಂದ್ರೂ ಒಂದ್ ದಿವಸ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಸಾಕು ಅಲ್ವಾ? ಸೊ ನಮ್ಗೆ ಆ ಒಂದು ವ್ಯಕ್ತಿ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರಿಗೂ ಗೊತ್ತಿಲ್ಲ ಅಂತನಾ? ಇದ್ರಲ್ಲಿ ಏನಾದ್ರು ಒಂದು ಸ್ಪೆಷಲ್ ಜ್ಞಾನ ಇದೆಯಾ? ಇಲ್ಲ ಅಲ್ವಾ? ಯಾವ್ದೇ ಒಂದು ಸ್ಪೆಷಲ್ ಜ್ಞಾನ ಇಲ್ಲ. ಆದ್ರೂ ಸಹ
ಎಲ್ಲರನ್ನು ಸಹ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಏನ್ ಸಿಗುತ್ತಪ್ಪ ಅದನ್ನೇ ಅನುಭವಿಸೋಣಂತೆ. ಅದ್ಯಾವ್ದೋ ಗೊತ್ತಿಲ್ಲ, ಅದೇನೇನೋ ಜ್ಞಾನ ಮಾತಾಡ್ತಾರೆ, ನಮ್ಗೆ ಅದಿದ್ಯೋ ಇಲ್ವೋ ಗೊತ್ತಿಲ್ಲ, ನನಗೆ ಇಲ್ಲಿ ಏನ್ ಕಾಣಿಸ್ತಿದೆ, ಇಲ್ಲಿ ಏನೋ ಒಂದ್ ಚಿಕ್ಕ ಸ್ವತಂತ್ರ ಇದೆಯಾ, ಸಾರಿ ಇಲ್ಲೇನೋ ಒಂದ್ ಚಿಕ್ಕ ಸಂತೋಷ ಇದೆಯಾ, ಅದನ್ನೇ ನಾನು ಅನುಭವಿಸ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ ಅಲ್ವಾ. ನಾವು ಅದನ್ನು ಚಿತ್ರವನ್ನ ನೀವು ಜ್ಞಾಪಿಸ್ಕೊಂಡ್ರೆ, ಒಬ್ಬ ವ್ಯಕ್ತಿ ಒಂದು ಮರ ಇಟ್ಕೊಂಡು ನೇತಾಡ್ತಾ ಇರ್ತಾನೆ, ಅವನಿಗೆ ಮೇಲೆ ಒಂದು ಜೇನು ಗೂಡಿರುತ್ತೆ, ಅದರಿಂದ ಒಂದೇ ಒಂದೊಂದು ತೊಟ್ಟು ಜೇನುತುಪ್ಪ ಬೀಳ್ತಾ ಇರುತ್ತೆ, ಆಗೊಂದು ಈಗೊಂದು ಅಲ್ವಾ. ಮತ್ತೆ ಜೇನು ನೊಣಗಳು ಕಚ್ಚುತ್ತಾ ಇದೆ ಅವನಿಗೆ ಅಲ್ವಾ. ಮತ್ತೆ ಇಟ್ಕೊಂಡಿರೋ ಕೊಂಬೆ ಇವಾಗ್ಲೋ ಅವಾಗ್ಲೋ ಅದು ಮುರಿದು ಬೀಳೋ ತರ ಇದ್ದಾನೆ. ಬಿದ್ರುನು ಹೋಗ್ಲಿ ಕೆಳಗಡೆ ಸುರಕ್ಷಿತವಾದ ಜಾಗಕ್ಕಾದ್ರೂ ಬೀಳ್ತಾನ ಇಲ್ಲ, ಅಲ್ಲಿ ಕೆಳಗಡೆ ಒಂದು ವಿಷಪೂರಿತವಾದ ಹಾವುಗಳಿರುವಂತಹ ಒಂದು ಹೊಂಡ ಇದೆ ಅಲ್ವಾ. ಮತ್ತೆ ಅಲ್ಲಿ ಒಂದು ಆನೆ ಬಂದು ಆ ಒಂದು ಮರವನ್ನ ಬೀಳಿಸ್ಲಿಕ್ಕೆ ತಯಾರು ಮಾಡ್ತಾ ಇದೆ, ಅದು ರೆಡಿ ಆಗ್ತಾ ಇದೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯನೂ ಆ ಒಂದು ಮನುಷ್ಯ ನಾನು ಬದುಕ್ಬೇಕು ಅಂದ್ರೆ ನಾನು ಈ ಒಂದೇ ಒಂದು ತೊಟ್ಟು ಆ ತುಪ್ಪಕ್ಕೋಸ್ಕರ, ಜೇನುತುಪ್ಪಕ್ಕೋಸ್ಕರ ಕಾಯ್ತಾ ಇದ್ದಾನೆ ಅಲ್ವಾ. ಭಗವಂತ ಬಂದ್ ಕರಿತಾ ಇದ್ದಾನೆ, ಬಾ ಬಾ ನೀನು ಯಾಕೆ ಇಲ್ಲಿ ಕಷ್ಟ ಪಡ್ತೀಯ, ನನ್ನ ಲೋಕದಲ್ಲಿ ನಿನ್ಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ, ಇಲ್ಲಿ ಯಾಕೆ ನೀನ್ ಕಷ್ಟ ಪಡ್ತಿದ್ಯಾ ಅಂದ್ರೆ ಅವ್ರು ಏನು ಹೋಗ್ಲಿಕ್ಕೆ ತಯಾರಿದ್ದಾನ ಅವನು ವ್ಯಕ್ತಿ. ಇಲ್ಲ ಭಗವಂತ ಇರು ನೀನು ಒಂದ್ ನಿಮಿಷ, ಇಲ್ಲಿ ನೇನಿದು ಇವಾಗ್ಲೇ ಬಿದ್ಬಿಡುತ್ತೆ ಇದೊಂದು ತುಪ್ಪ ಒಂದ್ ತೊಟ್ಟು, ನಾನು ಆಸ್ವಾದನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಚಿಕ್ಕ ಸಂತೋಷಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾರೆ, ಏನು ತಾತ್ಕಾಲಿಕ ಸಂತೋಷಕ್ಕೋಸ್ಕರ ಹಂಬಲಿಸ್ತಾ ಇರೋದು. ಆದ್ರೆ ಇವಾಗ ಯಾಕೆ ಹಂಗ ಆಗ್ತಿದೆ ಅಂತಂದ್ರೆ, ನಮ್ಮ ಇಂದ್ರಿಯಗಳನ್ನ ನಾವು ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ. ಇವಾಗ ನಾವು ಒಂದ್ ಮಗುನ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ರೂಮಲ್ಲಿ ಕುತ್ಕೋಪುಟ್ಟ ಅಂತಂದ್ರೆ ಅದು ಒಂದ್ ಕ್ಷಣ ಕುತ್ಕೋಬಹುದು ಅಷ್ಟೇನೆ, ಮತ್ತೆ ಅದು ಓಡುತ್ತೆ ಅಲ್ವಾ. ಯಾಕಂದ್ರೆ ಅದಾಗೋದಿಲ್ಲ, ಅದು ಮಗು ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ. ಅದೇ ತರ ನಮ್ಮ ಇಂದ್ರಿಯಗಳು ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ, ಅದಕ್ಕೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ಇಲ್ಲ ಅದು ಜ್ಞಾನ ಕೊಡ್ತೀವಿ ನಾವ್, ಇವಾಗ ನೀವೇನು ನೋಡ್ಬಾರ್ದು ಕಣ್ಣಿಂದ, ಈ ಒಂದು ಕಿವಿಗಳು ಅದೆಲ್ಲನೂ ಸಹ ಏನೋ ಕೆಟ್ಟದೆಲ್ಲ ಕೇಳ್ಬಾರ್ದು ಅಂದ್ರೆ ಅದು ಹಾಗೆ ಇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನಾದ್ರೂ ಒಳ್ಳೇದ್ ಕೊಡ್ಬೇಕು, ಒಳ್ಳೇದ್ ಕೊಟ್ರೆ ಅಷ್ಟೇನೆ, ಅದನ್ನ ಯಾವಾಗ್ಲೂ ಆಕ್ಟಿವ್ ಆಗಿ ಇಟ್ಟಾಗ ಅಷ್ಟೇನೆ ಆ ಇಂದ್ರಿಯಗಳು ಆ ಇಂದ್ರಿಯ ತೃಪ್ತಿ ಮಾಡುವಂತಹ ಕೆಲಸಗಳಲ್ಲಿ ತಾವು ತೊಡಗಿಸ್ಕೊಳೋದಿಲ್ಲ. ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು, ಪರಂ ದೃಷ್ಟ ನಿವರ್ತತೆ ಅಲ್ವಾ. ನಮ್ಗೆ ಉನ್ನತ ಒಂದು ರಸವನ್ನ ಕೊಟ್ಟಾಗ ಕೆಳಮಟ್ಟದ ರಸವನ್ನ ನಾವು ಬಿಡ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಇಂದ್ರಿಯಗಳಿಗೆ ಯಾವಾಗ ನಾವು ಉತ್ತಮ ಮಟ್ಟದ ರುಚಿ ಅನ್ನ ಕೊಡ್ತೀವೋ ಆಗ ಆ ಕೆಳಮಟ್ಟದ ಇಂದ್ರಿಯ ತೃಪ್ತಿಯನ್ನ ಆ ಇಂದ್ರಿಯಗಳು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಮ್ಗೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಿದಾರಲ್ವಾ, ನಾವು ಲೆವೆಲ್ 1 ಸಹ ನಾವು ತಿಳ್ಕೊಂಡ್ವಿ. ಏನ್ ತಿಳ್ಕೊಂಡ್ವಿ, ಯಕ್ಷ ಪ್ರಶ್ನೆ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಯಕ್ಷ ಕೇಳ್ತಾನೆ ಅಲ್ವಾ. ಅಂದ್ರೆ ತುಂಬಾ ಆಶ್ಚರ್ಯಕರವಾದ ಒಂದು ವಿಚಾರ ಹೇಳು ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ ಏನ್ ಹೇಳ್ತಾರೆ, ತುಂಬಾ ಆಶ್ಚರ್ಯಕರವಾದ ವಿಚಾರ ಏನು, ಮರಣ ಬಗ್ಗೆ ಹೇಳ್ತಾರ ಮಾತಾಜಿ. ಅಲ್ಲಿ ಇಟ್ಟು ಬಂದಿರ್ತಾರ, ಮತ್ತೆ ಇವ್ರು ಅದೇ 1-2 ದಿವಸ ಆಗೋದಿಲ್ಲ, ಮತ್ತೆ ನಮಗೂ ಸಾವಿಲ್ಲ ಅನ್ನೋ ತರನೇ ವರ್ತನೆ ಮಾಡ್ತಾರೆ ಅಲ್ವಾ. ಸಾವ ಅವ್ರಿಗೆ ಬಂದಿರ್ಬೋದು, ನನಗೆ ಸಾವಿಲ್ಲ ಅನ್ನೋ ತರನೇ ನಾವು ಜೀವನವನ್ನ ಮಾಡ್ತೀವಿ ಅಲ್ವಾ. ಇಲ್ಲೇ ಶಾಶ್ವತವಾಗಿರ್ತೀವೇನೋ ಅನ್ನೋ ತರ ನಾವು ಜೀವನವನ್ನ ನಾವು ಮಾಡ್ತಾ ಇದ್ದೀವಿ ಅಲ್ವಾ. ಅದನ್ನೇ ಹೇಳೋದು ಭ್ರಮೆ ಅನ್ನೋದು, ನಾವು ಎಷ್ಟು ಭ್ರಮೆಯಲ್ಲಿ ನಾವು ಇದೀವಿ ಅಂತ ಹೇಳ್ಬಿಟ್ಟು ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಅಷ್ಟು ಭ್ರಮೆಯಲ್ಲಿ ಇಟ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದೀವಿ. ಆ ಸುಖದ ಸಂತೋಷವನ್ನ ನಾವು ಬೆನ್ನಟ್ಟಿ ಹೋಗ್ತಾ ಇದೀವಿ. ಆದ್ರೆ ಅದು ನಮ್ಗೆ ಮರುಭೂಮಿಲಿರೋ ಮರೀಚಿಕೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ಸಂತೋಷ ಸಿಕ್ಕಿದ್ರು ಸಹ, ಅಕಸ್ಮಾತ್ ನಿಮ್ಗೆ ಮರುಭೂಮಿಯಲ್ಲಿ ಒಂದೇ ಒಂದು ತೊಟ್ಟು ನೀರ್ ಸಿಗುತ್ತೆ, ಅದರಿಂದ ನಿಮ್ಗೆ ತೃಪ್ತಿ ಆಗತ್ತಾ ಆ ಒಂದೇ ಒಂದು ತೊಟ್ಟು ನೀರಿನಿಂದ? ಇಲ್ಲ ಅಲ್ವಾ. ಅದೇ ತರನೇ ಈ ಭೌತಿಕ ಪ್ರಪಂಚದಲ್ಲೂ ಅಷ್ಟೇ, ನಮ್ಗೆ ಆ ಸಂತೋಷ ಸಿಗೋದನ್ನು ಅಷ್ಟೇ. ಇವಾಗ ಹೇಗೆ ಆ ವ್ಯಕ್ತಿಗೆ ಒಂದೇ ಒಂದು ತೊಟ್ಟು ಆ ಜೇನುತುಪ್ಪ ಸಿಗ್ತಾ ಇದೆಯೋ, ಸಂತೋಷ ಅನ್ನೋದು ಅಷ್ಟೇನೆ ಸಿಗೋದು. ಆದ್ರೆ ನಮ್ಗೆ ಅಲ್ಲಿ ಭಗವಂತನ ಲೋಕದಲ್ಲಿ ಆ ನಿಜವಾದ ಆನಂದ ಅನ್ನೋದು ಎಷ್ಟು, ಅದು ಆನಂದಾಂಬುದಿ ವರ್ಧನಂ ಅಲ್ವಾ. ಅದನ್ನ ಒಂದು ಸಾಗರಕ್ಕೆ ಹೋಲಿಸ್ತಾರೆ. ಅದು ಹೋಗ್ಲಿ ಅದೇನು ಅಂದ್ರೆ ಕಡಿಮೆ ಆಗ್ತಿರುತ್ತಾ, ಇಲ್ಲ ಅದು ವರ್ಧನಂ, ಅದು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಇವಾಗ ಭಾವಾರ್ಥದಲ್ಲಿ ನೋಡೋಣಂತೆ ಪ್ರಭುಪಾದರು ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗ್ಲಿ. ಓದಿ ಮತ್ತೆ ಭಾವಾರ್ಥ ಶಿಲಪ್ರಭುಪಾದ. ಬಂಗಾಳಿ ಭಾಷೆಯಲ್ಲಿ ಒಂದು ಹಾಡಿದೆ, ಅದು ಹೀಗೆ ಹೇಳುತ್ತದೆ: ಈ ಮನೆಯನ್ನು ನಾನು ಸಂತೋಷಕ್ಕಾಗಿ ಕಟ್ಟಿದೆನು, ಆದರೆ ದುರದೃಷ್ಟವಶಾತ್ ಬೆಂಕಿ ಬಿದ್ದು ಎಲ್ಲವೂ ಸುಟ್ಟು ಹೋಯಿತು, ಎಲ್ಲಾ ಬೂದಿಯಾಗಿದೆ. ಇದು ಐಹಿಕ ಸುಖದ ಸ್ವರೂಪವನ್ನು ಚಿತ್ರಿಸುತ್ತದೆ. ಪ್ರತಿಯೊಬ್ಬನೂ ಇದನ್ನು ಬಲ್ಲನು, ಆದರೂ ಪ್ರತಿಯೊಬ್ಬನು ಬಹಳ ಹಿತವಾಗಿರುವುದನ್ನು ಕೇಳಲು ಅಥವಾ ಆಲೋಚಿಸಲು ಹವಣಿಸುತ್ತಾನೆ. ದುರದೃಷ್ಟವಶಾತ್ ವ್ಯಕ್ತಿಯು ಹಾಕುವ ಎಲ್ಲಾ ಯೋಜನೆಗಳು ಕಾಲಕ್ರಮದಲ್ಲಿ ನಾಶವಾಗುತ್ತವೆ. ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕು, ಇಡೀ ಜಗತ್ತನ್ನು ತಮ್ಮ ಅಂಕೆಗೆ ತಂದುಕೊಳ್ಳಬೇಕು ಎಂಬ ಯೋಜನೆಗಳನ್ನು ಕಲ್ಪಿಸಿಕೊಂಡ ಅನೇಕ ರಾಜಕಾರಣ ಪಟುಗಳಿದ್ದರು. ಆದರೆ ಕಾಲ ಉರುಳಿದಂತೆ ಅವರ ಯೋಜನೆಗಳು, ಸಾಮ್ರಾಜ್ಯಗಳು ನಾಶವಾಗಿ ಹೋದವು. ಕೊನೆಗೆ ಅವರೂ ನಾಶ ಹೊಂದಿದರು. ಹೀಗೆ ನಾವು ಇಂದ್ರಿಯ ಸುಖಕ್ಕಾಗಿ ದೈಹಿಕ ಪರಿಶ್ರಮ ಪಡುವುದರ ಮೂಲಕ ಕೇವಲ ತಾತ್ಕಾಲಿಕ ಸಂತೋಷವನ್ನು ಅರಸುವುದರಲ್ಲಿ ತೊಡಗಿದ್ದೇವೆ ಎಂಬ ವಿಷಯದಲ್ಲಿ ಪ್ರತಿಯೊಬ್ಬರೂ ಪ್ರಹ್ಲಾದ ಮಹಾರಾಜನಿಂದ ಪಾಠವನ್ನು ಕಲಿಯಬೇಕು. ನಾವೆಲ್ಲರೂ ಮತ್ತೆ ಮತ್ತೆ ಯೋಜನೆಗಳನ್ನು ಹಾಕುತ್ತೇವೆ, ಅವೆಲ್ಲವೂ ಮತ್ತೆ ಮತ್ತೆ ಹಾಳಾಗುತ್ತದೆ. ಆದ್ದರಿಂದ ವ್ಯಕ್ತಿಯು ಆ ರೀತಿ ವ್ಯರ್ಥವಾಗಿ ಯೋಚನೆ ಹಾಕುವುದನ್ನೇ ನಿಲ್ಲಿಸಬೇಕು.
ಧಗಧಗಿಸಿ ಉರಿಯುತ್ತಿರುವ ಬೆಂಕಿಯನ್ನು ಹೇಗೆ ತುಪ್ಪವನ್ನು ಸುರಿದು ನಂದಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಇಂದ್ರಿಯ ಸುಖಕ್ಕಾಗಿ ಯೋಜನೆಗಳನ್ನು ಮತ್ತೆ ಮತ್ತೆ ಹೂಡುವುದರ ಮೂಲಕ ತೃಪ್ತಿ ಹೊಂದಲು ಸಾಧ್ಯವಿಲ್ಲ. ಧಗಧಗಿಸುವ ಬೆಂಕಿ ಎಂದರೆ ಇಲ್ಲಿ ಭವಮಹಾದಾವಾಗ್ನಿ, ಪ್ರಾಪಂಚಿಕ ಜೀವನವೆಂಬ ಕಾಡುಗಿಚ್ಚು. ಈ ಬೆಂಕಿಯು ತನಗೆ ತಾನೇ ಉತ್ಪನ್ನವಾಗುತ್ತದೆ, ಅದಕ್ಕೆ ಪ್ರಯತ್ನ ಬೇಕಾಗಿಲ್ಲ. ನಾವು ಈ ಪ್ರಪಂಚದಲ್ಲಿ ಸಂತೋಷವಾಗಿರಲು ಬಯಸುತ್ತೇವೆ, ಆದರೆ ಅದು ಎಂದಿಗೂ ಸಾಧ್ಯವಿಲ್ಲ. ಅಂತಹ ಪ್ರಯತ್ನಗಳಿಂದ ನಾವು ಆಸೆಗಳ ದಾವಾಗ್ನಿಯನ್ನು ಇನ್ನಷ್ಟು ಉಜ್ವಲವಾಗಿ ಉರಿಯುವಂತೆ ಮಾಡುತ್ತಿರುತ್ತೇವೆ. ನಮ್ಮ ಕಾಮನೆಗಳನ್ನು ಭ್ರಮಾತ್ಮಕ ಆಲೋಚನೆಗಳಿಂದಲೂ ಯೋಜನೆಗಳಿಂದಲೂ ತೃಪ್ತಿಪಡಿಸುವುದು ಸಾಧ್ಯವಿಲ್ಲ. ಅದಕ್ಕೆ ಬದಲು ಭಗವಾನ್ ಶ್ರೀಕೃಷ್ಣನ ಬೋಧನೆಯನ್ನು ಅನುಸರಿಸಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಆಗಲೇ ನಾವು ಸಂತೋಷವಾಗಿರುತ್ತೇವೆ. ಇಲ್ಲದೆ ಹೋದರೆ ಸಂತೋಷದ ಹೆಸರಿನಲ್ಲಿ ನಾವು ದುಃಖಮಯ ಪರಿಸ್ಥಿತಿಯಲ್ಲೇ ಮುಂದುವರಿಯುತ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಅಲ್ವಾ. ನಮ್ಗಿಲ್ಲಿ ಏನನ್ನ ಹೇಳ್ತಾ ಇದಾರೆ, ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಬಂದು ನಾವ್ ಏನ್ ಮಾಡ್ತಾ ಇದೀವಿ, ನಮ್ದು ಏನೆಲ್ಲಾ ಆಸೆಗಳಿದೆ ಅಲ್ವಾ, ದೊಡ್ಡ ಸಾಮ್ರಾಜ್ಯವನ್ನ ಕಟ್ಬೇಕಂತ ಹೇಳ್ಬಿಟ್ಟು ಎಷ್ಟೊಂದ್ ಜನ ರಾಜರು ಅವರು ಪ್ರಯತ್ನವನ್ನ ಮಾಡಿದ್ರು ಅಲ್ವಾ. ಸೊ ಹೋಗ್ಲಿಕ್ಕೆ ಕೊನೆಗೆ ಏನಾಯ್ತು, ಅವರು ಆ ಸಾಮ್ರಾಜ್ಯವನ್ನ ಅಷ್ಟು ಕಷ್ಟಪಟ್ಟು ಕಟ್ಟಿದ್ರು ಸಹ ಅದನ್ನೆಲ್ಲವನ್ನ ಅನುಭವಿಸ್ಲಿಕ್ಕೆ ಆಗಿಲ್ಲ. ಮತ್ತೆ ಎಷ್ಟೊಂದ್ ಜನ ಯೋಜನೆಯನ್ನ ಮಾಡಿದ್ರು, ಆ ಯೋಜನೆಯನ್ನು ಸಹ ಪೂರ್ತಿಗೊಳಿಸ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ. ಇವಾಗ ಅಕಸ್ಮಾತ್ ಅವ್ರೇನಾದ್ರು ಅದ್ರಲ್ಲಿ ಅವರು ಮಾಡಿರೋ ಯೋಜನೆಯಲ್ಲಿ ಸಕ್ಸಸ್ ಆದ್ರೆ ಏನಾಗತ್ತೆ, ಅವ್ರಿಗೆ ಆ ವ್ಯಕ್ತಿಗೆ ಅವ್ರು ಏನು ಅನ್ಕೊಂಡಿರ್ತಾರೋ ಅದು ಸಾಧಿಸ್ದಂಗ ಆಗತ್ತೆ ಅಲ್ವಾ. ಆದ್ರೆ ಅದನ್ನ ಎಷ್ಟು ದಿನ ಅವ್ರಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಅವ್ರ ದೇಹ ಇದ್ದಷ್ಟು ದಿವಸ ಮಾತ್ರನೇ ಅನುಭವಿಸ್ಲಿಕ್ಕೆ ಆಗೋದು ಅಲ್ವಾ. ಒಂದು ಏನಾಗುತ್ತೆ, ಅವರ ಆಸೆ ನೆರವೇರೋದಿಲ್ಲ, ಅಕಸ್ಮಾತ್ ನೆರವೇರಿದ್ರು ಸಹ ಶಾಶ್ವತವಾಗಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವ್ರ ದೇಹ ಹೊರಟೋಗುತ್ತೆ ಅಲ್ವಾ. ಅಂದ್ರೆ ಒಟ್ಟಲ್ಲಿ ಇಲ್ಲಿ ಇರೋದು ಅಶಾಶ್ವತವಾದ ಸಂತೋಷನೇ. ಅದಕ್ಕೋಸ್ಕರ ನೀವು ಯಾಕೆ ಅಲ್ಲಿ ಅಷ್ಟು ಕಷ್ಟ ಪಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಮೀನಿಗೆ ಎಲ್ಲಿದ್ರೆ ಸಂತೋಷ, ಒಂದು ಮೀನಿಗೆ ಎಲ್ಲಿದ್ರೆ ಸಂತೋಷ, ನೀರಲ್ಲಿ ಇರ್ಬೇಕು. ನೀರಿಂದ ತೆಗೆದ್ಬಿಟ್ಟು ಬಾ ನಾನು ನಿನಗೆ ಒಂದು ಬಂಗಾರದ ಪಾತ್ರೆಯಲ್ಲಿ ನಾನು ನಿನ್ನ ಇಡ್ತೀನಿ ಅಂದ್ರೆ ಆ ಮೀನಿಗೆ ಸಂತೋಷ ಆಗತ್ತಾ? ಅದು ಸಾಯ್ತದೆ ಅಲ್ಲ, ಅದು ಸಾಯುತ್ತೆ ಅಲ್ವಾ. ಅದಕ್ಕೆ ಎಲ್ಲಿ ಬೇಕೋ ಅದು ಇದ್ರೇನೆ ಸಂತೋಷ ಸಿಗುದು. ಇವಾಗ ನಾವು ನಮ್ಮ ನಿಜವಾದ ಮನೆ ಯಾವುದು? ಗೋಲೋಕ, ಭಗವಂತನ ಧಾಮ, ಗೋಲೋಕ ವೃಂದಾವನ. ಅಲ್ಲಿಗೆ ಹೋದ್ರೆ ಅಷ್ಟೇ ನಮ್ಗೆ ನಿಜವಾದ ಒಂದು ಸಂತೋಷ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯ ಅಲ್ವಾ. ಇವಾಗ ಹೇಗೆ ಆ ವ್ಯಕ್ತಿ ಆ ಒಂದು ಸೂಜಿಯನ್ನ ಎಲ್ಲಿ ಹುಡುಕ್ಬಾರ್ದು ಅಲ್ಲಿ ಹುಡುಕ್ತಾ ಇದ್ದಾನೋ, ಅಲ್ಲಿ ಅದೇ ತರನೇ ನಾವು ಸಹ ಎಲ್ಲಿ ಸಂತೋಷವನ್ನ ಹುಡುಕ್ಕೂಡ್ದೋ ಅಲ್ಲಿ ಹುಡುಕ್ತಾ ಇದೀವಿ ಅಲ್ವಾ. ಆ ದುಃಖಾಲಯ ಅಶಾಶ್ವತವಾಗಿರುವಂತಹ ಜಾಗದಲ್ಲಿ ನಾವು ಸಂತೋಷವನ್ನ ನಾವು ಹುಡುಕ್ತಾ ಇದೀವಿ ನಾವು. ಮತ್ತೆ ಇಲ್ಲಿ ನಾವು ಹೋಗ್ಲಿ ಆ ಒಂದು ಆಸೆಗಳಿಗೆ ಏನಾದ್ರೂ ಒಂದು ಕೊನೆ ಅಂತ ಇದೆಯಾ? ಇಲ್ಲ ಅಲ್ವಾ. ನಾವು ಒಂದು ಆಸೆ ಮುಗಿಸಿದ ತಕ್ಷಣ, ಅದನ್ನ ಪೂರೈಸಿದ ತಕ್ಷಣ ಇನ್ನೊಂದು ಆಸೆ ಬಂದ್ಬಿಡುತ್ತೆ ಅಲ್ವಾ. ಹೇಗೆ ಒಂದು ಬೆಂಕಿಯನ್ನ ನಾವು ಒಂದು ತುಪ್ಪ ಅಥವಾ ಯಾವುದೇ ಒಂದು ಎಣ್ಣೆ ಹಾಕಿ ನಾವು ಅದನ್ನ ನಂದಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಅದೇ ತರ ನಮ್ಮ ಕಾಮನೆಗಳನ್ನ ಅದನ್ನ ಪೂರೈಸಿ ನಾವು ಅದನ್ನ ಕೊನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದ್ರ ಬದಲು ನಾವ್ ಏನನ್ನ ಮಾಡ್ಬೇಕು, ನಮ್ಮ ಋಷಿಕ ಅಂದ್ರೆ ನಮ್ಮ ಇಂದ್ರಿಯಗಳು, ನಮ್ಮ ಋಷಿಕಗಳಿಂದ ಋಷಿಕೇಶ ಅಂದ್ರೆ ಯಾರು ಋಷಿಕಗಳ ಒಡೆಯ, ಋಷಿಕೇಶ ಅಂದ್ರೆ ಕೃಷ್ಣನ ಸೇವೆಯನ್ನ ನಾವು ಮಾಡ್ಬೇಕು ಅಲ್ವಾ. ಅವಾಗಷ್ಟೇನೆ ಹೇಗೆ ಆ ಬೇರಿನ ಅಂದ್ರೆ ಮರದ ಬೇರಿಗೆ ನೀರೆರೆದ್ರೆ ಇಡೀ ಮರಕ್ಕೆ ಆ ಒಂದು ಆ ನೀರು ಸಿಗುತ್ತೋ, ಪೋಷಣೆ ಆಗುತ್ತೋ, ಅದೇ ತರನೇ ನಾವು ಸಹ ಸಂತೋಷ ಪಡ್ಬೇಕಂತಂದ್ರೆ ನಮ್ಮೆಲ್ಲಾ ಇಂದ್ರಿಯಗಳನ್ನ ನಮ್ಮ ಒಡೆಯನಾದ ಕೃಷ್ಣನ ಸೇವೆಯಲ್ಲಿ ಅದನ್ನ ನಾವು ಅಂದ್ರೆ ಅದನ್ನ ಮುಡುಪಾಗಿಡ್ಬೇಕು. ಅವಾಗಷ್ಟೇ ನಮಗೆ ಸಂತೋಷ ಸಿಗುತ್ತೆ ಅಲ್ವಾ. ಯಾಕಂದ್ರೆ ನಾವೆಲ್ಲ ಭಗವಂತನ ಅಂಶ. ಇವಾಗ ನನ್ನ ಕೈ ಈ ದೇಹದ ಒಂದು ಅಂಶವಾದಾಗ ಈ ಕೈ ದೇಹದ ಕೆಲಸವನ್ನ ಮಾಡ್ಬೇಕು, ದೇಹವನ್ನ ನೋಡ್ಕೋಬೇಕು, ದೇಹಕ್ಕೆ ಸೇವೆಯನ್ನ ಮಾಡ್ಬೇಕು. ಅದೇ ತರ ನಾವು ಭಗವಂತನ ಅಂಶ ಆಗಿರೋದ್ರಿಂದ ನಾವು ಭಗವಂತನಿಗೆ ಸೇವೆಯನ್ನ ಮಾಡಿದ್ರೆ ಅಷ್ಟೇನೆ ನಾವು ಸಂತೋಷ ಪಡ್ಲಿಕ್ಕೆ ಸಾಧ್ಯ. ಹೇಗೆ ಈ ಕೈಯ ಸಾರ್ಥಕತೆ ಯಾವಾಗ ಅಂದ್ರೆ ಈ ದೇಹವನ್ನ ಪೋಷಣೆ ಮಾಡಿದಾಗ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆ ಒಂದು ಭವ ಮಹಾದಾವಾಗ್ನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಈ ಜೀವನ ಅನ್ನೋದು ಏನು ಅಂತಂದ್ರೆ ಇಲ್ಲಿ ಕಷ್ಟಗಳು ಅದು ತಾನಾಗೆ ಬರುತ್ತೆ. ಹೇಗೆ ಒಂದು ಕಾಡ್ಗಿಚ್ಚನ್ನ ಯಾರೋ ಹೋಗಿ ಅಲ್ಲಿ ಬೆಂಕಿ ಇಡೋದಿಲ್ಲ ಕಾಡಿಗೆ ಅಲ್ವಾ, ತಾನಾಗ್ತಾನೇ ಬರುತ್ತೆ. ಅದೇ ತರಲ್ಲಿ ನಮ್ಮ ಜೀವನದಲ್ಲೂ ಅಷ್ಟೇನೆ ಆ ಬೆಂಕಿ ಅನ್ನೋದು ಹಾಗೇನೆ ಅದು ಉತ್ಪನ್ನ ಆಗುತ್ತೆ. ಅದಕ್ಕೆ ಅಂತ ಏನು ಪ್ರಯತ್ನ ಪಡೋದ್ ಬೇಕಾಗಿಲ್ಲ. ಅದಕ್ಕೇನೆ ಇಲ್ಲಿ ನಾವು ಆ ಕಷ್ಟಗಳು ಯಾಕೆ ಬರುತ್ತೆ ಏನು ಅಂತ ನಾವು ಅದಕ್ಕೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದ್ರ ಬದಲು ನಾವು ಅದರ ಬೆನ್ನಟ್ಟಿ ಹೋಗೋ ಬದಲು ಆ ಸಂತೋಷವನ್ನ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಹರಿಸೋ ಬದಲು ನಾವು ನಮ್ಮನ್ನ ಈ ಭೌತಿಕ ಪ್ರಪಂಚಕ್ಕೆ ಭಗವಂತ ಯಾಕೆ ಕಳಿಸಿದಾನೆ ಅಂತ ಅರ್ಥ ಮಾಡ್ಕೊಂಡು ಅತತೋ ಜಿಜ್ಞಾಸು ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿ ನಿಜವಾದ ಸಂತೋಷವನ್ನ ನಾವು ಭಗವಂತನ ಜೊತೆಯಲ್ಲಿ ಭಗವಂತನಿಗೆ ಸೇವೆ ಮಾಡ್ಕೊಂಡು ನಾವು ಅನುಭವಿಸ್ಬೇಕು ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇದು ಶ್ಲೋಕ 26 ಸ್ಟಾರ್ಟ್ ಮಾಡ್ತೀನಿ ನಾನು, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ನೋಡೋಣಂತೆ. ವಾಹಂ ರಜಃ ಪ್ರಭವೈಷ ತಮೋಧಿಕೇಸ್ಮಿನ್ ಜಾತಃ ಸುರೇತರ ಕುಲೇ ಕ್ವತ ವಾನುಕಂಪಾ ನಾ ಬ್ರಹ್ಮಣೋ ನತು ಭವಸ್ಯ ನ ವೈರಮಾಯಾ
ಯನ್ಮೇ ಅರ್ಪಿತ ಶಿರಸಿ ಪದ್ಮಕರ ಪ್ರಸಾದಃ ವಾಹಂ ರಜಃ ಪ್ರಭವ ಈಶ ತಮೋದಿಕೇಸ್ಮಿನ್ ಜಾತಃ ಸ್ವೇತರ ಕುಲೇ ಕ್ವತ ವಾನುಕಂಪಾ ನಾ ಬ್ರಹ್ಮಣೋ ನ ತು ಭವಸ್ಯ ನ ವೈರಮಾಯಾ ಯನ್ಮೇ ಅರ್ಪಿತ ಶಿರಸಿ ಪದ್ಮಕರ ಪ್ರಸಾದಃ ವಾಹಂ ರಜಃ ಪ್ರಭವ ಈಶ ತಮೋದಿಕೇಸ್ಮಿನ್ ಜಾತಃ ಸುರೇತರ ಕುಲೇ ಕ್ವತ ವಾನುಕಂಪಾ ನಾ ಬ್ರಹ್ಮಣ ವೈರಮಾಯಾ ಯನ್ಮೇರ್ಪಿತಃ ಶಿರಸಿ ಪದ್ಮಕರ ಪ್ರಸಾದಃ. ಹರೇ ಕೃಷ್ಣ. ಯಾರಾದ್ರೂ ಓದಿ ಮಾತಾಜಿಗಳು, ಯಾರು ಓದಿಲ್ವೋ ಅವ್ರು ಓದಿ. ಇಲ್ಲಿ ತನಕ ಓದ್ದಲ್ಲ ಇರೋರು. ಸರಿ ಕೇಳಿಸ್ತಾ ಇಲ್ಲ ಮಕ್ಕಜಿ. ನವೈರಮಾಯಾ ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದಃ. ಹರೇ ಕೃಷ್ಣ. ಇನ್ನೊಬ್ರು ಯಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ವಾಹಂ ರಜಃ ಪ್ರಭವ ಈಶ ತಮೋದಿಕೇಸ್ಮಿನ್ ಜಾತಃ ಸುರೇತರ ಕುಲೇ ಕ್ವತವಾನುಕಂಪಾ ನಾ ಬ್ರಹ್ಮಣೋ ನ ತು ಭವಸ್ಯ ನ ವೈರಮಾಯಾ ಯನ್ಮೇರ್ಪಿತಃ ಶಿರಸಿ ಪದ್ಮಕರಃ ಪ್ರಸಾದಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕ್ವ ಎಲ್ಲಿ, ಅಹಂ ನಾನು, ಮಾತಾಜಿ, ರಜಃ ಪ್ರಭವ ರಜೋಗುಣ ತುಂಬಿರುವ ಶರೀರದಲ್ಲಿ ಹುಟ್ಟಿರುವ, ಈಶ ಹೇ ಭಗವಂತನೇ, ತಮಃ ತಮೋಗುಣ ಅಧಿಕೆ ಅಸ್ಮಿನ್ ಇದರಲ್ಲಿ, ಜಾತಃ ಹುಟ್ಟಿದ, ಸುರ ಇತರ ಕುಲೆ ನಾಸ್ತಿಕರ ಅಥವಾ ದೈತ್ಯರ ಕುಲದಲ್ಲಿ ಭಕ್ತರಿಗೆ ಅಧೀನವಾಗಿರುವವರು, ಕ್ವ ಎಲ್ಲಿ, ತವ ನಿನ್ನ ಅನುಕಂಪ ಅವಾಜ್ಯ ಕರುಣೆ, ನ ಇಲ್ಲದ, ಬ್ರಹ್ಮಣಃ ಬ್ರಹ್ಮದೇವನಿಗೂ, ನ ಇಲ್ಲದ, ತು ಆದರೆ, ಭವಸ್ಯ ಚ ಶಿವನಿಗೂ, ನ ಇಲ್ಲದ, ವೈ ಕೂಡ ರಮಾಯಃ ಸಂಪತ್ತಿನ ಒಡತಿಗೂ, ಯತ್ ಯಾವ ಮೇ ನನ್ನ ಅರ್ಪಿತಃ ಇಡಲ್ಪಟ್ಟ, ಶಿರಸಿ ತಲೆಯ ಮೇಲೆ, ಪದ್ಮಕರಃ ಕರಕಮಲವು, ಪ್ರಸಾದಃ ಅನುಗ್ರಹ ರೂಪವಾದ. ಓದ್ಲಾ ಮಾತಾಜಿ? ಮಾತಾಜಿ ಓದಿ ಮಾತಾಜಿ. ಅನುವಾದ ಓದಿ. ಅನುವಾದ. ಹೇ ನನ್ನ ಸ್ವಾಮಿಯೇ, ಪರಮ ಪ್ರಭುವೇ, ರಜೋ ತಮೋ ಗುಣಗಳಿಂದ ನರಕ ಸಹಜ ಪರಿಸ್ಥಿತಿಯಿಂದ ತುಂಬಿ ಹೋದ ಕುಟುಂಬದಲ್ಲಿ ನಾನು ಹುಟ್ಟಿದ್ದೇನೆ. ಆದ್ದರಿಂದ ನನ್ನ ಗತಿಯೇನು? ಬ್ರಹ್ಮ ಶಿವ ಲಕ್ಷ್ಮಿಯರಿಗೂ ದೊರಕದೆ ಹೋದ ನಿನ್ನ ನಿರ್ವಾಜ್ಯ ಕೃಪೆಯ ಬಗೆಗೆ ಏನು ಹೇಳಲಿ? ನೀನು ನಿನ್ನ ದಿವ್ಯ ಕರಕಮಲವನ್ನು ಅವರ ತಲೆಯ ಮೇಲೆ ಎಂದೂ ಇಡಲಿಲ್ಲ. ನಿನ್ನ ಶಿರಸ್ಸಿನ ಮೇಲಿಟ್ಟು ಕೃಪೆ ನನ್ನ ಶಿರಸ್ಸಿನ ಮೇಲಿಟ್ಟು ಕೃಪೆ ದೋರಿದೆ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಮಾತಾಜಿ ಏನು ಇದ್ರಲ್ಲಿ ಹೇಳ್ತಿದ್ದಾರೆ ಹೇಳಿ ಮಾತಾಜಿ. ಇಲ್ಲ ಮಾತಾಜಿ, ಟ್ರೈ ಮಾಡಿ ಮಾತಾಜಿ. ಮಾತಾಜಿ ಪರವಾಗಿಲ್ಲ, ಇದು ಭಕ್ತಿ ಸದಾಚಾರಲ್ಲಿ ನೀವು ಹೀಗೆ ಕಲ್ತ್ಕೊಳ್ಳೋದು ಮಾತಾಜಿ. ಹೇಳಿ, ಪರವಾಗಿಲ್ಲ. ಇಲ್ಲಿ ಏನ್ ಹೇಳ್ತಿದಾರೆ ನೋಡಿ. ರಜೋ ತಮೋ ಗುಣಗಳಿಂದ ನರಕ ಸಹಜ ಪರಿಸ್ಥಿತಿಯಿಂದ ತುಂಬಿ ಹೋದ ಕುಟುಂಬದಲ್ಲಿ ನಾನು ಹುಟ್ಟಿದ್ದನಾದ್ದರಿಂದ ನನ್ನ ಗತಿ ಏನು ಅಲ್ವಾ? ಅವ್ರು ಹುಟ್ಟಿರೋದು ಪ್ರಹ್ಲಾದ ಮಹಾರಾಜ ಯಾವ ಕುಟುಂಬದಲ್ಲಿ ಹುಟ್ಟಿದ್ದಾನೆ? ಪ್ರಹ್ಲಾದ ಮಹಾರಾಜ ಎಂಥ ಕುಟುಂಬದಲ್ಲಿ ಹುಟ್ಟಿದ್ದಾನೆ? ಅಸುರರ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಇವಾಗ ಶೀಲ ಪ್ರಭುಪಾದರೆಲ್ಲ ಎಂತ ಕುಟುಂಬದಲ್ಲಿ ಹುಟ್ಟಿದ್ರು? ಭಕ್ತಿ ಸರಸ್ವತಿ ಠಾಕೂರ್ ಅವರೆಲ್ಲ ಎಂತ ಕುಟುಂಬದಲ್ಲಿ ಹುಟ್ಟಿದ್ರು? ವೈಷ್ಣವರ ಕುಟುಂಬದಲ್ಲಿ ಹುಟ್ಟಿದ್ರು. ಆದ್ರೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಹುಟ್ಟಿರೋದು ರಜೋ ತಮೋ ಗುಣಗಳಿಂದ ನರಕ ಸಹಜ ಪರಿಸ್ಥಿತಿ ಅಲ್ವಾ? ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ನೋಡಿ, ಇಲ್ಲಿ ಪ್ರಹ್ಲಾದ ಮಹಾರಾಜ ಏನ್ ಹೇಳ್ತಾರೆ? ನರಕ ಪರಿಸ್ಥಿತಿ ಅಂತ ಹೇಳ್ತಾ ಇದಾರೆ ಅಲ್ವಾ? ಆದ್ರೆ ಹಿರಣ್ಯಕಶಿಪು ಅವನು ಇಡೀ ಈ ಒಂದು ವಿಶ್ವದ ಒಡೆಯನಾಗಿದ್ದ, ಅವನು 3 ಲೋಕಗಳ ಒಡೆಯನಾಗಿದ್ದ ಅಲ್ವಾ? ಅವ್ನಿಗೇನಾದ್ರೂ ಒಂದ್ ಕಡಿಮೆ ಅಂತ ಇತ್ತ? ಅರಮನೆಯಲ್ಲಿ ಇದ್ದಿದ್ದು. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ ಪ್ರಹ್ಲಾದ? ನರಕ ಪರಿಸ್ಥಿತಿ ಇತ್ತು ಅಂತ ಹೇಳ್ತಿದ್ದಾರೆ ಅಲ್ವಾ? ಭಗವಂತನ ನಾಮಸ್ಮರಣೆ ನಮ್ಮ ಕಿವಿಗೆ ಬೀಳಿಲ್ಲ ಅಂದ್ರೆ ಅದು ನರಕ ಪರಿಸ್ಥಿತಿ. ನಮ್ಗೇನಾದ್ರೂ ಹಂಗ ಅನ್ಸಿದ್ಯಾ? ಯಾರಿಗಾದ್ರೂ ಅನ್ಸಿದ್ಯಾ ಆತರ? ಭಗವಂತನ ನಾಮಸ್ಮರಣೆ ನಾವ್ ಇಷ್ಟ ದಿವಸ, ಅಂದ್ರೆ ನನ್ ಬಗ್ಗೆ ಹೇಳ್ಕೊತಾ ಇದೀನಿ, ಇಷ್ಟ ದಿವಸ ಮಾಡೇ ಇಲ್ಲ ಅಲ್ವಾ? ಸಂತೋಷವಾಗಿ ಅಂತ ಅನ್ಕೊಂಡಿದ್ವಿ. ಆದ್ರೆ ನೋಡಿ ಅಲ್ಲಿ
ಇಲ್ಲಿ ಪ್ರಹ್ಲಾದನಿಗೆ ಏನ್ ಅನಿಸ್ತಾ ಇದೆ, ಅವನಿಗೆ ಹರಿನಾಮ ಹೇಳ್ಕೊಳ್ಲಿಕ್ಕೆ ಬಿಡ್ತಾ ಇಲ್ಲ, ಅವಕಾಶನೇ ಕೊಡ್ತಾ ಇಲ್ಲ ಅಲ್ವಾ. ನರಕ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಿಮ್ಗೆ ಪ್ರಭುಪಾದರು ಅವರು ಅಮೆರಿಕಾಗೆ ಫಸ್ಟ್ ಟೈಮ್ ಹೋದಾಗ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಅವಾಗ ಅವರು ದಾರಿಲಿ ನೋಡ್ಕೊಂಡ್ ಹೋಗ್ತಾ ಇರ್ತಾರೆ. ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ, ಮತ್ತೆ ಅವ್ರಿಗೆ ಈವನ್ ದೋಣಿಯಲ್ಲೂ ಸಹ, ಅಂದ್ರೆ ಅವರು ಹಡಗಲ್ಲಿ ಹೋಗ್ಬೇಕಾದ್ರೂ ಸಹ ಅವ್ರಿಗೆ ಒಂದ್ ವಿಚಾರ ಮನಸ್ಸಿಗೆ ಬರುತ್ತೆ ಅಲ್ವಾ. ಏನ್ ಅನ್ಸುತ್ತೆ ಅವ್ರಿಗೆ? ಇವಾಗ ನಮ್ಗೆಲ್ಲ, ಇವಾಗ ನಿಮ್ಮ ಮನೆಯಲ್ಲ ಯಾರಾದ್ರೂ ಒಬ್ರು ಅಮೆರಿಕ ಹೋದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ ಮಾತಾಜಿ. ತುಂಬಾ ಗರ್ವ ಅಲ್ವಾ, ಹೆಮ್ಮೆ. ಅಪ್ಪ ನನ್ ಮಗ ಅಮೆರಿಕಾಗ್ ಹೋಗ್ತಾ ಇದ್ದಾನೆ, ಅಥವಾ ನಮ್ ತಂಗಿ ಅಥವಾ ಅಪ್ಪ ಯಾರೋ ಹೋಗ್ತಾ ಇದಾರೆ ಅಮೆರಿಕಾಗೆ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟು ಗರ್ವ ಪಡ್ತೀವಿ ಅಲ್ವಾ. ಅಲ್ಲಿ ಯಾಕೆ ಅವ್ರು ಗರ್ವವನ್ನ ಪಡ್ತಾರೆ ಅಂತಂದ್ರೆ ಅಲ್ಲಿ ಅಷ್ಟು ಆ ಒಂದು ಭೌತಿಕ ಸುಖ ಅನ್ನೋದು ಅಷ್ಟು ಇದೆ ಅಲ್ಲಿ ಅಲ್ವಾ. ಅಲ್ಲಿ ತುಂಬಾ ಸಂಪದ್ಭರಿತವಾದ ದೇಶ ಅದು ಅಲ್ವಾ. ನಿಮ್ಗೆ ಏನ್ ಬೇಕು ಭೌತಿಕ ಇಚ್ಛೆ ಅದನ್ನ ನೀವು ಅಲ್ಲಿ ಮಾಡಬಹುದು. ಅದಕ್ಕೋಸ್ಕರ ಅವ್ರಿಗೆ ಎಲ್ಲರಿಗೂ ಸಹ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಪ್ರಭುಪಾದ್ರಿಗೆ ಅವ್ರಿಗೆ ತುಂಬಾ ದುಃಖ ಆಗುತ್ತೆ ಆಕ್ಚುಲಿ ಅಲ್ಲಿರೋ ಜನಗಳನ್ನೆಲ್ಲ ನೋಡಿ. ಅಯ್ಯೋ ಇವರೆಲ್ಲ ಸಹ ಯಾವ ತರ ಅಲ್ಲಿ ನಾಶವಾಗಿ ಹೋಗ್ತಾ ಇದಾರಲ್ವಾ, ಕೊಳಿತಾ ಇದಾರಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ದುಃಖ ಆಗುತ್ತೆ ಪ್ರಭುಪಾದ್ರಿಗೆ. ಅಲ್ಲ ನೋಡಿ, ಅವ್ರು ನೋಡೋ ದೃಷ್ಟಿ ನಾವ್ ನೋಡೋ ದೃಷ್ಟಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ನಮ್ಗೆ ಯಾವಾಗಾದ್ರೂ ಅನ್ನಿಸ್ತಾ ಅಮೆರಿಕ ನರಕ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ಅಲ್ಲಿ ಹರಿನಾಮ ಬೀಳ್ತಾ ಇಲ್ಲ, ಕಿವಿಗೆ ಹರಿನಾಮ ಬೀಳ್ತಾ ಇಲ್ಲ. ರಾಮ ಕೃಷ್ಣ ಅನ್ನೋ ಹೆಸರು ಸಹ ಯಾರು ಇಟ್ಕೋತಾ ಇಲ್ಲ. ನಾವು ಅವ್ರ ಆ ಹೆಸರುಗಳನ್ನ ಸಹ ಕೇಳೋ ಒಂದು ಅವಕಾಶ ನಮ್ಗಿಲ್ಲ ಅಲ್ವಾ. ನೋಡಿ, ಅದಕ್ಕೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದಾರೆ, ರಜೋ ತಮೋ ಗುಣ ತುಂಬು ಹೋಗಿರುವಂತಹ ನರಕ ಪರಿಸ್ಥಿತಿ ಇರುವಂತಹ ಒಂದು ಕುಟುಂಬದಲ್ಲಿ ನಾನ್ ಹುಟ್ಟಿದೀನಿ ಅಲ್ವಾ. ನನ್ನ ಗತಿ ಏನು? ಆದ್ರೆ ನೋಡಿ, ನನಗೆಂತಹ ಒಂದು ಅದೃಷ್ಟ ಸಿಕ್ಕಿದೆ, ಸೌಭಾಗ್ಯ ಸಿಕ್ಕಿದೆ. ಈವನ್ ಬ್ರಹ್ಮ ಶಿವ ಲಕ್ಷ್ಮಿ ಯಾರಿಗೂ ಸಹ ಸಿಕ್ಕಿಲ್ಲ ಇಂತಹ ಒಂದು ನಿರ್ವ್ಯಾಜ ಕೃಪಾ ಅಲ್ವಾ. ಇದ್ರ ಬಗ್ಗೆ ನಾನು ಏನ್ ಹೇಳಿ, ನೀನು ನಿನ್ನ ದಿವ್ಯ ಕರಕಮಲವನ್ನ ಅಲ್ವಾ, ನೀನು ನೋಡಿ ನಮ್ಗೆ ಏನನ್ಸುತ್ತೆ, ಸಾಮಾನ್ಯವಾಗಿ ನೋಡಿದಾಗ ಎಂತ ಮಗ ಇವನು, ತಂದೆಯನ್ನ ಕೊಂದಿರುವಂತಹ ಆ ವ್ಯಕ್ತಿಯನ್ನ ಹೊಗಳ್ತಾ ಇದ್ದಾನೆ. ಮತ್ತೆ ಆ ತಂದೆಯನ್ನ ಸೀಳಿರೋದು, ಕೈಯೆಲ್ಲ ಇನ್ನ ರಕ್ತಭರಿತವಾಗಿದೆ. ಅವರ ತಂದೆಯ ದೇಹವನ್ನ ತೊಯ್ದು ಹೋಗಿರುವಂತಹ ಆ ಒಂದು ಶರೀರವನ್ನ ತೊಡೆ ಮೇಲೆ ಇಟ್ಕೊಂಡಿದ್ದಾನೆ. ಮತ್ತೆ ಕೈ ತುಂಬಾ ಇನ್ನ ಆ ತಂದೆಯನ್ನ ಕೊಂದಿರುವಂತಹ ರಕ್ತ ಕೈಯಲ್ಲಿದೆ. ಅಂತ ರಕ್ತಸಿಕ್ತವಾದ ಅಂತಹ ಕರಕಮಲಗಳಿಂದ ಅವನು ಪ್ರಹ್ಲಾದ ಮಹಾರಾಜನ ತಲೆಯನ್ನ ಅವರು ನೇವರಿಸೋದು ಅಲ್ವಾ, ನರಸಿಂಹ. ಅದಕ್ಕೆ ಬೇರೆಯವ್ರು ಅನ್ಕೋತಾರೆ, ಸಾಮಾನ್ಯ ಜನಗಳು ಏನ್ ಅನ್ಕೋತಾರೆ, ಇದೇನಿದು ಎಂತಹ ಮಗ ಇವನು, ತಂದೆನನ್ನ ಕೊಲ್ಸಿದಾನೆ, ಕೊಲ್ಲೋದ್ರ ಜೊತೆ ಆ ಒಂದು ಕೊಂದಿರೋ ವ್ಯಕ್ತಿಯನ್ನು ಸಹ ಹೊಗಳ್ತಾ ಇದ್ದಾನಲ್ವಾ, ಎಂತಹ ಮಗ ಇವನು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಇವಾಗ ನಮ್ಮ ಒಂದು ಈಗ ಗೊತ್ತಾಗಿರೋ ಜ್ಞಾನದಲ್ಲಿ ನಿಮ್ಗೇನ್ ಅನ್ಸುತ್ತೆ? ಇವಾಗ ಪ್ರಹ್ಲಾದ ಮಾಡ್ತಿರೋ ಸರಿನಾ ತಪ್ಪಾ? ಸರಿ ಮಾತಾಜಿ ಅಲ್ವಾ. ನೋಡಿ, ಅದಕ್ಕೇನೆ ಹೇಳೋದು, ಅಂದ್ರೆ ಈ ಜ್ಞಾನದ ದೃಷ್ಟಿ ಎಷ್ಟು ವ್ಯತ್ಯಾಸ ಆಗತ್ತೆ ಅಂತ ಅಲ್ವಾ. ಆ ನಿಜವಾದ ಜ್ಞಾನವನ್ನ ಕಲ್ತ್ಕೊಂಡಾಗ ನಾವು ಆ ಜ್ಞಾನ ಚಕ್ಷು, ಆ ಜ್ಞಾನದ ಕಣ್ಣುಗಳಿಂದ ನಾವು ನೋಡಿದಾಗ ಒಂದು ವಿಷಯವನ್ನ, ಒಂದು ಸಂದರ್ಭವನ್ನ ನಾವು ಯೋಚನಾ ಮಾಡೋ ರೀತಿನೇ ಬೇರೆ ಹೊಟ್ಟೋಗುತ್ತೆ ಅಲ್ವಾ. ಇವಾಗ ಸೇಮ್ ಅದೇ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲೂ ಆಗಿದ್ದು ಅಲ್ವಾ. ಅರ್ಜುನ ಯಾವ ಕಣ್ಣುಗಳಿಂದ ನೋಡ್ದವನು? ಸಾಮಾನ್ಯ ಮನುಷ್ಯನ ಕಣ್ಣುಗಳಿಂದ ಅವ್ರು ನೋಡ್ತಾರೆ ಅಲ್ವಾ. ಯಾವ್ದು ನೈತಿಕತೆ, ಯಾವ್ದು ಒಳ್ಳೇದು ಕೆಟ್ಟದು ಅಂತ ನಾವು ತಿಳ್ಕೊಂಡಿದೀವಿ, ಅದರಿಂದ ಅವ್ರು ನೋಡ್ತಾರೆ. ಮ್ಯಾಕ್ಸಿಮಮ್ ಸತ್ವಗುಣದಲ್ಲಿ ಅಷ್ಟೇ ನಾವು ನೋಡ್ಲಿಕ್ಕೆ ಸಾಧ್ಯ. ನಮ್ಗೆ ಆ ಶುದ್ಧ ಸತ್ವಗುಣದಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರೋದೇ ಅಷ್ಟು ಅಲ್ವಾ. ಅದಕ್ಕೆ ಅರ್ಜುನ ಹಾಗೆ ನೋಡಿದ್ದವನು ಆ ಒಂದು ಕುರುಕ್ಷೇತ್ರ ರಣರಂಗವನ್ನ. ಆಮೇಲೆ ಯಾವಾಗ ಅವನು ಭಗವದ್ಗೀತೆನ ತಿಳ್ಕೊತಾನೋ ಆಗ ಅವನಿಗೆ ಇನ್ನ ಒಂದು ಇದ್ಯಾ, ಅಕರ್ಮ ಅಂತ ಒಂದಿದ್ಯಾ, ಶುದ್ಧ ಸತ್ವ ಸ್ಥಿತಿ ಅಂತ ಒಂದಿದ್ಯಾ, ಆ ಒಂದು ದೃಷ್ಟಿಯಲ್ಲಿ ನಾನು ನೋಡ್ಬೇಕಾ ಎಲ್ಲವನ್ನ ಅಂತ ಹೇಳ್ಬಿಟ್ಟು ಅವಾಗ್ಲೇ ಕಲ್ತ್ಕೊಂಡಿದ್ದು ಅಲ್ವಾ. ಈಗ್ಲೂ ಅಷ್ಟೇ. ಇಲ್ಲಾಂದ್ರೆ ನಮ್ಗೆ ಸಾಮಾನ್ಯವಾಗಿ ನೀವು ತುಲನೆ ಮಾಡಿ ಇದನ್ನ ಯಾರಿಗಾದ್ರೂ ವಿಶ್ಲೇಷಿಸಿ ಹೇಳಿ, ಅವಾಗ ಹೇಳ್ತಾರೆ, ಏನ್ ಹೊಗಳ್ತಾ ಇದೆಯಾ, ಇದನ್ನ ಕಲ್ತ್ಕೊಳ್ಲಿಕ್ಕೆ ನೀನ್ 1 hour ಹೋಗ್ತೀಯಾ? ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಪ್ರಹ್ಲಾದ? ಯಾರನ್ನ ಹೊಗಳ್ತಾ ಇದ್ದಾನೆ? ತನ್ನ ತಂದೆಯನ್ನ ಕೊಂದಿರೋನ್ನ ಹೊಗಳ್ತಾ ಇದ್ದಾನೆ ಅಲ್ವಾ. ತಂದೆಯನ್ನ ಕೊಲ್ಸಿದಾನೆ, ಎಂತ ಮಗ ಅವನು, ನನಗೆ ಕೊಂಡಾಡ್ತಾ ಇದ್ದೀರಾ ನೀವು? 1 ದಿನ ಅಲ್ಲ, 2 ದಿನ ಅಲ್ಲ, ಇಷ್ಟೊಂದ್ ದಿನ ವಾರಗಟ್ಲೆ ಹೋಗಿ ಕಲ್ತ್ಕೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬೈತಾರೆ ಅಲ್ವಾ. ಆದ್ರೆ ಇವಾಗ ನಮ್ಗೆ ಈ ಜ್ಞಾನ ಚಕ್ಷುಗಳಿಂದ ನೋಡಿದಾಗ ನೋಡಿ, ಇವಾಗ ಪ್ರಹ್ಲಾದ ಮಹಾರಾಜ ಅವ್ನ್ ಏನ್ ಹೇಳ್ತಾ ಇದ್ದಾನೆ, ನನ್ಗೆ ಎಂತ ಕೃಪೆ ನನಗೆ ಸಿಕ್ಕಿದೆ, ನಾನು ಇಂತಹ ಒಂದು ಕುಟುಂಬದಲ್ಲಿ ಹುಟ್ಟಿದೀನಿ, ಆದ್ರೆ ನನಗೆ ಎಂತ ಒಂದು ನಿರ್ವ್ಯಾಜ ಕೃಪೆ ಸಿಕ್ಕಿದೆ. ಇದ್ರ ಬಗ್ಗೆ ನಾನು ಏನ್ ಹೇಳಿ? ಈವನ್ ಬ್ರಹ್ಮ ಲಕ್ಷ್ಮಿ ಶಿವ ಅವ್ರಿಗೂ ಸಹ ದೇವತೆಗಳಿಗೆ ಸಿಗ್ದಲೇ ಇರುವಂತಹ ಕೃಪೆ ನನಗೆ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಎಷ್ಟು ಅವರು ಪುಣ್ಯ ಮಾಡಿದ್ರೆ ಅಲ್ವಾ. ನಮ್ಗೆ ಅದನ್ನ ಪ್ರಭುಪಾದ್ರು ಇಸ್ಕಾನ್ ಅಲ್ಲಿ ಅದನ್ನ ಚಿತ್ರವನ್ನ ಬರ್ಸಿದ್ದಾರೆ ಅಲ್ವಾ, ನೀವು ನೋಡಿದಿರ್ಬೋದಲ್ವಾ. ಎಷ್ಟು ಚೆನ್ನಾಗಿದೆ ಆ ಚಿತ್ರ ಅಂತಂದ್ರೆ. ನಮ್ಗೆ ನರಸಿಂಹ ಅಂದ್ರೆ ಅವನು ಉಗ್ರ ರೂಪದಲ್ಲಿ ಅಲ್ವಾ. ಆದ್ರೆ ಅವರು ಪ್ರಹ್ಲಾದ ಮಹಾರಾಜನ ಮೇಲೆ ಆ ಕೈಯನ್ನ ಇಟ್ಟಾಗ ಅವರ ಮುಖದಲ್ಲಿರುವಂತಹ ಒಂದು ಮಂದಹಾಸವನ್ನ ನೋಡ್ಬೇಕು. ಅವ್ರು ಎಷ್ಟು ಚೆನ್ನಾಗಿ ಚಿತ್ರಣವನ್ನ ಬರೆದಿದ್ದಾರೆ, ಪ್ರಭುಪಾದ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ತರ ಆ ಅಮೆರಿಕನ್ ಶಿಷ್ಯರು ಅಷ್ಟು ಚೆನ್ನಾಗಿ ಆ ಚಿತ್ರವನ್ನ ಬಿಡಿಸಿದ್ದಾರೆ. ನೀವು ಅದನ್ನ ನೋಡಿ, ಯಾರು ನೋಡಿದ್ವೋ ಅವರು ತುಂಬಾನೇ ಅದು ಸುಂದರವಾದ ಒಂದು ಚಿತ್ರ ಅದು. ಆ ಒಂದು ಹಸನ್ ಮುಗೆ ಇದೆ, ಹಸನ್ ಮುಖವಾಗಿರುವಂತಹ ಮುಖ ಇದೆ ಆ ಒಂದು ನರಸಿಂಹನಲ್ಲಿ. ಅದನ್ನ ಅವರು ಕೈಯನ್ನ ಅವರು ಪ್ರಹ್ಲಾದನ
ಒಂದು ತಲೆ ಮೇಲೆ ಇಟ್ಟು ಅವರು ಅದನ್ನ ನೇವರಿಸ್ತಾ ಇದ್ದಾರೆ. ಇವಾಗ ಭಾವಾರ್ಥನ ನೋಡೋಣಂತೆ. ಶಿಲಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಯಾರಾದ್ರೂ ಓದಿ, ಇದು ತುಂಬಾ ದೊಡ್ಡ ಭಾವಾರ್ಥ ಇದೆ. ನೋಡೋಣ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು. ಓದಿ ಪ್ರಭುಜಿ. ಭಾವಾರ್ಥ. ಪ್ರಭುಪಾದವರಿಂದ ಪ್ರಭುಪಾದವರಿಗೆ ಜಯವಾಗ್ಲಿ. ನನ್ನ ಮೇಲೆ ದೇವೋತ್ತಮ ಪರಮ ಪುರುಷನು ತೋರಿದ ಅವಾಜ್ಯ ಕರುಣೆಯನ್ನು ನೋಡಿ ಪ್ರಹ್ಲಾದನಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಪ್ರಹ್ಲಾದನು ಹುಟ್ಟಿದ್ದು ರಾಕ್ಷಸ ಕುಟುಂಬದಲ್ಲಿ. ಅದುವರೆಗೆ ಯಾವಾಗಲೂ ಭಗವಂತನು ಬ್ರಹ್ಮ, ಶಿವ, ತನ್ನ ನಿತ್ಯ ಸಂಗಾತಿಯಾದ ಲಕ್ಷ್ಮಿ ಇವರುಗಳ ನೆತ್ತಿಯ ಮೇಲೆ ಕೈಯಿಟ್ಟು ಅನುಗ್ರಹಿಸಿದ್ದಿಲ್ಲ. ಈಗ ಭಗವಾನ್ ನರಸಿಂಹದೇವನು ಪರಮ ಕೃಪೆಯಿಂದ ಪ್ರಹ್ಲಾದನ ತಲೆಯ ಮೇಲೆ ತನ್ನ ದಿವ್ಯ ಹಸ್ತವನ್ನು ಇರಿಸಿದನು. ಅಕಾರಣ ಕೃಪೆ ಎಂದರೆ ಇದೆ. ದೇವೋತ್ತಮ ಪರಮ ಪುರುಷನ ನಿರ್ವ್ಯಾಜ್ಯ ಕರುಣೆಯು ಯಾರ ಮೇಲೆ ಬೇಕಾದರೂ ಹರಿಯಬಹುದು. ವ್ಯಕ್ತಿಯು ಆ ಜಗತ್ತಿನಲ್ಲಿ ಯಾವ ಸ್ಥಾನಮಾನ ಪಡೆದಿದ್ದಾನೆ ಎನ್ನುವುದು ಇಲ್ಲಿ ಮುಖ್ಯವಾಗುವುದಿಲ್ಲ. ಭಗವಂತನನ್ನು ಪೂಜಿಸಲು ತನ್ನ ಸ್ಥಾನಮಾನದ ವಿವೇಕ್ಷೆ ಇಲ್ಲದೆ ಎಲ್ಲರಿಗೂ ಅರ್ಹತೆ ಇದ್ದೇ ಇದೆ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. 14.26 ಮಾಂಚವೇ ವ್ಯಭಿಚಾರೇಣ ಭಕ್ತಿ ಸ ಗುಣಾನ್ ಸಮಾತೀತಾನ್ ಬ್ರಹ್ಮ ಭೂಯ ಕಲ್ಪತೆ. ಯಾರು ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾನೋ ಯಾವುದೇ ಸಂದರ್ಭದಲ್ಲಿಯೂ ಪತಿತನಾಗುವುದಿಲ್ಲೋ ಅವನ ಒಡೆಯನೇ ಭೌತ ಗುಣಗಳನ್ನು ಮೀರಿ ಬ್ರಹ್ಮ ಮಟ್ಟಕ್ಕೆ ಏರುತ್ತಾನೆ. ನಿರಂತರವಾಗಿ ಭಗವತ್ ಸೇವೆಯಲ್ಲಿ ನಿರತನಾಗುವವನು ಆಧ್ಯಾತ್ಮಿಕ ಜಗತ್ತಿನಲ್ಲಿರುತ್ತಾನೆ. ಈ ಭೌತ ಗುಣಗಳು ಸತ್ವಗುಣ, ರಜಗುಣ ಮತ್ತು ತಮಗುಣ ಅವನಿಗೆ ಸಂಬಂಧವಿರುವುದಿಲ್ಲ. ಪ್ರಹ್ಲಾದ ಮಹಾರಾಜನು ಆಧ್ಯಾತ್ಮಿಕ ನೆಲೆಯಲ್ಲಿ. ಪ್ರಭುಜಿ 1 ಸೆಕೆಂಡ್, ಇದನ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಹೋಗೋಣ. ಧನ್ಯವಾದಗಳು ಪ್ರಭುಜಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇವಾಗ ಶಿಲಪ್ರಭುಪಾದರು ಸಹ ಇವಾಗ ನಮ್ಗೆ ಅನುವಾದದಲ್ಲಿ ಏನನ್ನ ಹೇಳಿದ್ರು ಅದನ್ನೇ ಹೇಳ್ತಾ ಇದ್ರೆ. ಪ್ರಹ್ಲಾದನಿಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ, ನನಗೆ ಎಂತಹ ಒಂದು ಕೃಪೆ ಇದೆ, ಯಾರಿಗೆ ಸಿಗ್ದಲ್ಲಿರುವಂತಹ ಒಂದು ಕೃಪೆ ನನ್ನ ಮೇಲೆ ಸಿಕ್ಕಿದೆಯಲ್ಲ. ಅದು ಹೋಗ್ಲಿ, ನಾನೇನಾದ್ರೂ ತುಂಬಾ ಒಂದು ಏನು ವೈಷ್ಣವ ಕುಟುಂಬದಲ್ಲಿ, ಉನ್ನತವಾದ ಶ್ರೇಷ್ಠ ಕುಟುಂಬದಲ್ಲಿ ಹುಟ್ಟಿದಿನ, ಇಲ್ಲ ಅಸುರರ ಮನೆಯಲ್ಲಿ ನಾನು ನೆಲೆಸಿರೋ ಅಂದ್ರೆ ಹುಟ್ಟಿರೋ ಅಂತವನನ್ನು ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಿದ್ದಾನೆ. ಮತ್ತೆ ಅವನಿಗಿನ್ನ ಇಲ್ಲಿ ನಮ್ಗೆ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ, ಈ ನಿರ್ವ್ಯಾಜ್ಯ ಕರುಣೆ ಅಂತ ಏನಿದೆ ಅದು ಯಾರ ಮೇಲಾದ್ರೂ ಬರಬಹುದು ಅಲ್ವಾ. ನೋಡಿ, ನಮ್ಗೆ ಇದನ್ನ ಕೇಳಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ. ಹಾಗಾದ್ರೆ ನಾವು ಸಹ ಭಗವಂತನ ಆ ಒಂದು ಅವರ ಹಸ್ತವನ್ನ ನಮ್ಮ ತಲೆ ಮೇಲೆ ಇಟ್ಕೊಳ್ಳುವಂತಹ ಒಂದು ಅದೃಷ್ಟ ನಮ್ಗೂ ಸಹ ಬರ್ಬೋದಾ, ಅಂತ ಕೃಪೆ ನಾವು ಸಹ ಪಡ್ಕೋಬಹುದಾ ಅಂತಂದ್ರೆ ಹೌದು ಅಂತಾನೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನೋಡಿ, ನಮ್ಗೆ ಬದುಕ್ಲಿಕ್ಕೆ ಎಷ್ಟು ಒಂದು ಈ ಎಲ್ಲಾ ಒಂದು ವಿಚಾರಗಳನ್ನ ಕೇಳಿದಾಗ ನಮ್ಗೆ ಅದು ಒಂದು ಆಶ್ವಾಸನೆಯನ್ನ ಕೊಡುತ್ತೆ ಅಲ್ವಾ. ನಮ್ಗೆ ಎಷ್ಟೊಂದ್ಸತಿ ಈ ದುಃಖವನ್ನ ಅನುಭವಿಸ್ತಾ ಇದ್ದಾಗ ಯಾಕಪ್ಪ ನಾನಿದ್ದೀನಿ, ಯಾಕಾದ್ರೂ ಜೀವನವನ್ನ ಮಾಡ್ತಾ ಇದೀನಿ ಅಂತ ಅನ್ಸುತ್ತೆ ಅಲ್ವಾ. ಆದ್ರೆ ನೋಡಿ, ನಾವು ಪ್ರಯತ್ನವನ್ನ ಪಟ್ರೆ ನೋಡಿ ಭಗವಂತನ ಒಂದು ಈ ಅವ್ಯಾಜ್ಯ ಕರುಣೆ ನಮ್ಮ ಮೇಲೇನೂ ಸಹ ಬರಬಹುದು. ಈ ನಿರ್ವ್ಯಾಜ್ಯ ಕರುಣೆನೂ ಸಹ ನಮ್ಮ ಮೇಲೆ ಬರಬಹುದು. ಇಲ್ಲಿ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳೋ ತರನೇ ಮಾಂಚಾಯೋ ಅವ್ಯವಿಚಾರೇಣ ಭಕ್ತಿಯೋಗಿನ ಸೇವತೆ ಸಾ ಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ ಅಲ್ವಾ. ಯಾರು ಭಕ್ತಿ ಸೇವೆ ಮಾಡ್ತಾರೋ ಮತ್ತೆ ಎಂತ ಸಂದರ್ಭದಲ್ಲೂ ಸಹ ಅವರು ಆ ಭಕ್ತಿಯಿಂದ ಅವರು ಹೊರಗಡೆ ಬರೋದಿಲ್ವೋ, ಅವ್ರಿಗೆ ಏನಾಗುತ್ತೆ, ಒಡನೆ ಅವ್ರಿಗೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ, ಅದೇನು ಯಾವಾಗ್ಲೂ ಅಲ್ಲ, ಇನ್ಯಾವುದೋ ಜನ್ಮದಲ್ಲಿ ಅಲ್ಲ, ಇನ್ಯಾವುದೋ ಜನ್ಮಾಂತರಗಳಾದ್ಮೇಲೆ ಅಲ್ಲ, ಒಡನೆಯೇ ಅಂತ ಹೇಳ್ತಾ ಇದಾರೆ. ಇಮಿಡಿಯೇಟ್ ಆಗಿ ಅಂತ ಹೇಳ್ತಾ ಇದಾರೆ. ಇಮಿಡಿಯೇಟ್ ಆಗಿ ಅವರು ಸತ್ವ, ರಜೋ, ತಮೋ ಗುಣ, ಆ 3 ಗುಣಗಳನ್ನ ಮೀರಿ ಅವರು ಆ ಒಂದು ಬ್ರಹ್ಮಭೂತ ಹಂತಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗುವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುತ್ತಾನೆ ಅಲ್ವಾ. ಈಗ ಅಕಸ್ಮಾತ್ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇದ್ರೂ ಸಹ ಯಾರು ಈ 3 ಗುಣಗಳನ್ನ ಮೀರಿರ್ತಾರೋ ಅವರು ಇಲ್ಲಿದ್ರು ಸಹ ಅವರು ವೈಕುಂಠದಲ್ಲಿ ಇದ್ದ ಹಾಗೇನೆ. ಇವಾಗ ನಾವು ನೋಡಿರ್ಬೋದು ಎಷ್ಟೊಂದ್ ಜನ ಭಕ್ತರು, ಅವ್ರು ಯಾರು ಭಕ್ತಿಯನ್ನ ಅವರು ತುಂಬಾ ಶ್ರದ್ಧೆಯಿಂದ ಮಾಡ್ತಿದಾರೋ ಅವ್ರು ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂ ಸಹ ಅವ್ರಿಗೆ ಯಾವ್ದೇನೆ ಅವರು ನಾ ಶೋಚತಿ ನಾ ಕಾಂಕ್ಷತಿ, ಅವ್ರು ಯಾವ್ದೇ ಒಂದು ಬಂದಿದೆ ಅಂತ ಹೇಳ್ಬಿಟ್ಟು ಸಂತೋಷ ಪಡೋದಿಲ್ಲ, ಅಯ್ಯೋ ಇದು ನನಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ದುಃಖನೂ ಪಡೋದಿಲ್ಲ ಅಲ್ವಾ. ನಾವ್ ಇವಾಗ ಹರಿದಾಸ್ ಠಾಕೂರನ್ನ ನೋಡಿದ್ವಿ ಅಲ್ವಾ. ವೇಶ್ಯ ಯಾಕಪ್ಪ ಬಂದಿದ್ದಾಳೆ ತೂಚಿ ಅಂತಾನೂ ಅವಳ ಮೇಲೆ ಅರಿಹ ಇರ್ಲಿಲ್ಲ, ಮತ್ತೆ ಅವಳನ್ನ ಅನುಭವಿಸ್ಬೇಕು ಅಂತ ಸಹ ಒಂದು ಚಿಕ್ಕ ಇಚ್ಛೆನೂ ಸಹ ಅವನಿಗೆ ಆಗ್ಲಿಲ್ಲ ಅಲ್ವಾ. ನಾ ಶೋಚತಿ ನಾ ಕಾಂಕ್ಷತಿ ಅಂತಹ ಒಂದು ಸ್ಥಿತಿಯಲ್ಲಿ ಅವರು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗಲೂ ಸಹ ನಾವಿರ್ಬೋದು ಆತರ ಒಂದು ಬ್ರಹ್ಮಭೂತ ಹಂತದಲ್ಲಿ. ಅದಾದ್ಮೇಲೆ ಖಂಡಿತ ಆತರ ಜೀವನ ಮಾಡಿರುವಂತ ವ್ಯಕ್ತಿ ಭಗವಂತನ ಲೋಕಕ್ಕೆ ಹೋದಾಗ ಭಗವಂತನ ಲೋಕಕ್ಕೆ ಹೋಗ್ತಾನೆ, ಅವನಿಗೆ ಮತ್ತೆ ಇಲ್ಲಿ ಪುನರ್ಜನ್ಮ ಅನ್ನೋದು ಇರೋದಿಲ್ಲ ಅಲ್ವಾ. ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಶಿಲಪ್ರಭುಪಾದರು. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಇನ್ನೊಂದು ಪ್ಯಾರವನ್ನ? ಪ್ರಭುಜಿ ಯಾರು ಓದಿಲ್ಲ ಅಂದ್ರೆ ನೀವು ಓದಿವ್ರಂತೆ, ಯಾರಾದ್ರೂ ಓದ್ತಾರ ನೋಡೋಣ. ಸರಿ. ಹರೇ ಕೃಷ್ಣ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೀನಿ ಮಾತಾಜಿ. ಓದಿ ಪ್ರಭು ಮಾತಾಜಿ. ಎಲ್ಲಿಂದ ಮಾತಾಜಿ? ಪ್ರಹ್ಲಾದ ಮಹಾರಾಜನು. ಪ್ರಹ್ಲಾದ ಮಹಾರಾಜನು ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದುದರಿಂದ ರಜೋ ತಮೋ ಗುಣಗಳಿಂದ ಹುಟ್ಟಿದ್ದು. ದೇಹಕ್ಕೆ ಅವನಿಗೂ ಸಂಬಂಧವಿರಲಿಲ್ಲ. ರಜೋ ತಮೋ ಗುಣಗಳ ಲಕ್ಷಣಗಳನ್ನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದೆ. 1.2.19 ಅವು ಕಾಮ, ಲೋಭ ಮೊದಲಾದವುಗಳು
ತದ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ. ಪ್ರಹ್ಲಾದ ಮಹಾರಾಜನು ಪರಮ ಭಕ್ತನಾದುದರಿಂದ ತನ್ನ ತಂದೆಯಿಂದ ಪಡೆದುಕೊಂಡ ದೇಹವು ರಜೋ ತಮೋ ಗುಣಗಳಿಂದ ಆದ ದೇಹವೆಂದು ಭಾವಿಸಿದನು. ಅವನು ಸತತವಾಗಿ ಭಗವಂತನ ಸೇವೆಯಲ್ಲಿ ತಲ್ಲೀನನಾದ್ದರಿಂದ ಅವನ ದೇಹವು ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟಿರಲಿಲ್ಲ. ಶುದ್ಧ ವೈಷ್ಣವನ ದೇಹವು ಈ ಜನ್ಮದಲ್ಲೇ ಆಧ್ಯಾತ್ಮಿಕೃತವಾಗಿರುತ್ತದೆ. ಉದಾಹರಣೆಗೆ, ಕಬ್ಬಿಣವನ್ನು ಬೆಂಕಿಯಿಂದ ಇರಿಸಿದರೆ ಅದು ಕೆಂಪಗೆ ಕಾದು ಎಷ್ಟು ಮಾತ್ರಕ್ಕೂ ಕಬ್ಬಿಣವಾಗಿ ಉಳಿಯುವುದಿಲ್ಲ, ಕೆಂಡವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಭಗವಂತನ ಸೇವೆಯಲ್ಲಿಯೇ ಸಂಪೂರ್ಣವಾಗಿ ನಿರತರಾಗಿರುವ ಭಕ್ತರು ಭೌತಿಕವೆಂದು ಕರೆಸಿಕೊಳ್ಳುವ ದೇಹಗಳು ಆಧ್ಯಾತ್ಮಿಕ ಜೀವನದ ಬೆಂಕಿಯಲ್ಲಿ ನಿರತರಾಗಿ ಬೆಂದು ಭೌತ ದ್ರವಗಳೊಂದಿಗೆ ಯಾವ ಸಂಬಂಧವನ್ನು ಉಳಿಸಿಕೊಳ್ಳದೆ ಆಧ್ಯಾತ್ಮಿಕರಾಗುತ್ತಾರೆ. ಅಲ್ವಾ? ಎಷ್ಟು ಚೆನ್ನಾಗಿರೋ ಪ್ಯಾರಾಗ್ರಾಫ್ ಇದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ? ಧನ್ಯವಾದ ಮಾತಾಜಿ. ನೋಡಿ, ಅಲ್ಲಿ ಪ್ರಹ್ಲಾದ ಮಹಾರಾಜರಿಗೆ ಅನ್ನಿಸ್ತಾ ಇದೆ, ಅಲ್ವಾ, ನನಗೆ ದೇಹ ಯಾರು ಕೊಟ್ಟಿದ್ದಾರೆ? ನಮ್ಮ ತಂದೆ ಕೊಟ್ಟಿದ್ದಾನೆ. ನನ್ನ ತಂದೆಯ ಮನಸ್ಥಿತಿ ಯಾವ ತರ ಇದೆ, ಅವ್ನು ಯಾವ ಗುಣದಲ್ಲಿದ್ದಾನೆ? ರಜೋ ತಮ್ಮ ಗುಣದಲ್ಲಿ ಅವನಿದ್ದಾನೆ. ಅದಕ್ಕೆ ಅಂತಹ ತಂದೆಯಿಂದ ಬಂದಿರುವಂತಹ ಈ ದೇಹವೂ ಸಹ ರಜೋ ಗುಣಗಳಿಂದ ತುಂಬಿದೆ ಅಂತ ಅವನು ಹೇಳ್ತಾ ಇದ್ದಾನೆ, ಅಲ್ವಾ? ಆದ್ರೆ ಇಲ್ಲಿ ಪ್ರಹ್ಲಾದನ ದೇಹ ರಜೋ ತಮ ಗುಣದಲ್ಲಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಇಲ್ಲ ಮಾತಾಜಿ, ಇಲ್ಲ. ಮತ್ತೆ ಯಾವ ಗುಣದಲ್ಲಿದೆ? ಸತ್ವಗುಣದಲ್ಲಿ. ಯಾಕೆ ಸತ್ವಗುಣದಲ್ಲಿದೆ? ಸತ್ವಗುಣದಲ್ಲಿದೆ. ಯಾಕೆ ಸತ್ವಗುಣದಲ್ಲಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಏಕೆಂದ್ರೆ ಸಿಟ್ಟಲ್ಲಿ ಹಿರಣ್ಯಕಶಿಪು ಭಗವಂತನೇ ಹೆಸರು ನಾರಾಯಣ ಸಿಟ್ಟಲ್ಲಿ ಬಂದು ಹೇಳ್ತಾ ಇರ್ತಾನೆ ಮನೆಯಲ್ಲಿ ಎವ್ರಿ ಟೈಮ್. ಆದ್ರಿಂದ ಆ ಪ್ರೆಗ್ನೆನ್ಸಿಯಲ್ಲಿ ಅವರ ಭಕ್ತ ಪ್ರಹ್ಲಾದನ ಅಮ್ಮನ ಇದ್ರಲ್ಲಿ ಭಕ್ತ ಪ್ರಹ್ಲಾದ ಇದ್ದಾಗ ಸಹ ನಾರಾಯಣ ಇದ್ರಿಂದ ಆ ಸತ್ವಗುಣ ಬರ್ತದೆ. ಸಿಟ್ಟಲ್ಲಿ ಹೇಳುದು, ಆದ್ರೆ ಆ ಭಗವಂತನ ಹೆಸರು ತೆಗೆದ್ರಿಂದ ಆ ಮಗುಗೆ ಸಹ ಎಫೆಕ್ಟ್ ಆಗ್ತದೆ. ಓಕೆ ಮಾತಾಜಿ, ಧನ್ಯವಾದಗಳು. ಓಕೆ, ನೀವು ಇನ್ನೊಂದು ಬೇರೆ ಡೈಮೆನ್ಷನ್ ಇಂದ ಹೇಳ್ತಾ ಇದ್ದೀರಾ. ಓಕೆ, ಅದನ್ನು ಇದೆ. ಬಟ್ ಇಲ್ಲಿ ಏನನ್ನ ಹೇಳ್ತಿದ್ರೆ ಇದು ಪ್ರಭುಪಾದರು ಅಂತಂದ್ರೆ, ಇವಾಗ ನಾವೇನಾದ್ರೂ ಹರಿನಾಮವನ್ನ ಹೇಳ್ಕೊಂಡ್ರೆ ಹರಿನಾಮಕ್ಕೆ ಎಷ್ಟು ಶಕ್ತಿ ಇದೆ, ಎಲ್ಲವನ್ನೂ ಸಹ ಎಲ್ಲ ಪಾಪಗಳನ್ನ ಅದು ನಾಶ ಮಾಡುತ್ತೆ, ಅಲ್ವಾ? ಇವಾಗ ಸೂರ್ಯನ ಕಿರಣಗಳು ಯಾವುದೇ ಒಂದು ಮಲಿನವಾದ ಜಾಗದ ಮೇಲೆ ಬಿದ್ರೂ ಸಹ ಆ ಜಾಗ ಶುಭ್ರವಾಗ್ಬಿಡುತ್ತೆ. ಸೂರ್ಯ ಯಾವತ್ತು ಮಲಿನ ಆಗೋದಿಲ್ಲ, ಆದ್ರೆ ಅವನು ಕಿರಣಗಳು ಎಲ್ಲಿ ಬೀಳುತ್ತೋ ಆ ಜಾಗವೆಲ್ಲವೂ ಸಹ ಶುಭ್ರವಾಗ್ಬಿಡುತ್ತೆ, ಅಲ್ವಾ? ಆ ಸಂಸ್ಕರಣೆಗೆ ಒಳಗಾಗ್ಬಿಡತ್ತೆ, ಅಲ್ವಾ? ಅದೇ ತರ ಇಲ್ಲಿ ಪ್ರಹ್ಲಾದ ಮಹಾರಾಜ ಏನ್ ಮಾಡ್ತಿದ್ದಾನೆ? ಅವನು ತಾಯಿಯ ಗರ್ಭದಿಂದಾನೇ ಅವನು ಹರಿನಾಮವನ್ನ ಹೇಳ್ಕೊಂಡ್ ಬಂದಿದ್ದಾನೆ, ಅಲ್ವಾ? ಅವನ ದೇಹ ಈಗ ಆಧ್ಯಾತ್ಮಿಕೃತವಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರೆ ಪ್ರಭುಪಾದರು. ಹೇಗೆ ಒಂದು ಕಬ್ಬಿಣ ಕಠಿಣಾತಿ ಕಠಿಣ, ಅಲ್ವಾ? ಅದೇ ಕಬ್ಬಿಣವನ್ನ ನಾವು ಕಂಟಿನ್ಯೂಸ್ ಆಗಿ ನಾವು ಬೆಂಕಿಯಲ್ಲಿ ಇಟ್ರೆ ಏನಾಗುತ್ತೆ? ಆ ಒಂದು ಕಬ್ಬಿಣವು ಸಹ ಬೆಂಕಿಯ ಗುಣಲಕ್ಷಣಗಳನ್ನ ಹೊಂದ್ಬಿಡುತ್ತೆ, ಅಲ್ವಾ? ಅದೇ ತರನೇ ಈಗ ಭಗವಂತ ಯಾರು? ಅವರು ಸತ್ ಚಿತ್ ಆನಂದ ಸ್ವರೂಪಿ, ಅಲ್ವಾ? ಅವ್ರ ಜೊತೆನೆ ಇವಾಗ ಹರಿನಾಮವನ್ನ ಹೇಳ್ಕೊಳೋದಂದ್ರೆ ಏನಾಗುತ್ತೆ? ನಾವು ಹರಿನಾಮವನ್ನ ಹೇಳ್ಕೊಂತಿದೀವಿ ಅಂದ್ರೆ ಭಗವಂತನ ಸಂಪರ್ಕದಲ್ಲಿ ನಾವು ಬರ್ತಾ ಇದೀವಿ. ಭಗವಂತನ ಸಂಪರ್ಕದಲ್ಲಿ ಬಂದಾಗ ಭಗವಂತನ ಗುಣಲಕ್ಷಣಗಳೇ ನಮ್ಗೆ ಬರುತ್ತೆ, ಅಲ್ವಾ? ಸತ್ ಚಿತ್ ಆನಂದ, ಶಾಶ್ವತಮಯವಾಗಿರೋನು, ಜ್ಞಾನವಂತನಾಗಿರೋನು, ಆನಂದಮಯವಾಗಿರೋನು. ಇವಾಗ ಪ್ರಹ್ಲಾದ ಮಹಾರಾಜ ಅನವರತ ಅವನು ಎಂತಹ ಕಷ್ಟ ಪರಿಸ್ಥಿತಿಲೂ ಸಹ ತಂದೆನೇ ಸಾಯಿಸ್ತಾ ಇರುವಂತಹ ಸಮಯದಲ್ಲೂ ಸಹ ಅವನು ಹರಿನಾಮವನ್ನ ಬಿಡ್ಲಿಲ್ಲ, ಅಲ್ವಾ? ಕಂಟಿನ್ಯೂಸ್ ಆಗಿ ಅವನು ಹರಿನಾಮವನ್ನ ಹೇಳ್ಕೊಂತಾ ಇರೋದ್ರಿಂದ, ಸದಾ ಹರಿಸ್ಮರಣೆಯಲ್ಲಿ ಇದ್ದಿದ್ರಿಂದ ಅವನ ದೇಹವು ಆಧ್ಯಾತ್ಮಿಕೃತವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಎಷ್ಟಿದೆ ನೋಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಪ್ರಭುಜಿ ಮಾಡ್ಬೇಕಾಗುತ್ತೆ. 4:05, ಇನ್ನೊಂದು 5 ನಿಮಿಷ ಓಕೆನಾ ನಿಮ್ಗೆ? 4:10 ತನಕ ಮಾಡಿ ಮಾತಾಜಿ. ಓಕೆ, ಇನ್ನೊಂದು 5 ನಿಮಿಷದಲ್ಲಿ ಬೇಗ ಮುಗಿಸೋಣಂತೆ. ಇದನ್ನ ಓದ್ಬಿಡಿ ಯಾರಾದ್ರೂ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಇದಾಗಿದೆ ಅಲ್ಲ? ಓದಿ. ಪ್ರಹ್ಲಾದ ಮಹಾರಾಜನಿಗೆ ದೊರೆತಿದ್ದಕ್ಕೆ ಸಮನಾದ ಭಗವತ್ ಕೃಪೆ ಈ ವಿಶ್ವದ ತಾಯಿಯಾದ ಲಕ್ಷ್ಮಿಗೂ ದೊರಕಲಿಲ್ಲ ಎಂದು ಶ್ರೀಲ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಮಾತೆ ಲಕ್ಷ್ಮಿಯು ಪರಮಪುರುಷನ ನಿತ್ಯ ಸಂಗಾತಿಯೇ ಆದರೂ ಭಗವಂತನ ಮೊದಲ ಒಲವು ಹರಿಯುವುದು ಅವನ ಭಕ್ತರ ಕಡೆಗೆ. ಭಕ್ತಿ ಸೇವೆ ಎನ್ನುವುದು ಎಷ್ಟು ಶ್ರೇಷ್ಠವೆಂದರೆ, ನೀಚ ಕುಟುಂಬಗಳಲ್ಲಿ ಹುಟ್ಟಿದರೂ ಕೂಡ ಅದರಲ್ಲಿ ತೊಡಗಿದರೆ ಭಗವಂತನು ಆ ಸೇವೆಯನ್ನು ತಾಯಿ ಲಕ್ಷ್ಮಿಯು ಅರ್ಪಿಸಿದ ಸೇವೆಗಿಂತಲೂ ಹೆಚ್ಚು ಬೆಲೆ ಬಾಳುವುದಾಗಿ ಪರಿಗಣಿಸಿ ಸ್ವೀಕರಿಸುತ್ತಾನೆ. ಬ್ರಹ್ಮದೇವ, ಇಂದ್ರ ಮತ್ತು ಇತರ ದೇವತೆಗಳು ಮೇಲಿನ ಲೋಕಗಳಲ್ಲಿರುತ್ತಾರೆ. ಪ್ರಜ್ಞೆ ಬೇರೆಯಾದ ಒಂದು ನೆಲೆಯಲ್ಲಿರುತ್ತಾರೆ. ಆದ್ದರಿಂದಲೇ ಅವರಿಗೆ ಆಗಾಗ ರಾಕ್ಷಸರಿಂದ ಕಷ್ಟವು ಒದಗುತ್ತದೆ. ಆದರೆ ಕೆಳ ಲೋಕದಲ್ಲಿ ವಾಸ ಮಾಡುತ್ತಿದ್ದರೂ ಭಕ್ತನು ಎಂತಹದ್ದೇ ಸಂದರ್ಭದಲ್ಲಿಯೂ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕನ್ನು ಸವಿಯುತ್ತಾನೆ. ಪರತಃ ಸತ್ವಃ
ಕರ್ಮತಃ ಅವನು ತಾನಾಗಿಯೇ ಕೆಲಸ ಮಾಡುತ್ತಿರುವಾಗ, ಇತರರು ಬೋಧಿಸಿದಂತೆ ನಡೆಯುವಾಗ ಅಥವಾ ಭೌತಿಕ ಕಾರ್ಯಚಟುವಟಿಕೆಗಳಲ್ಲಿ ನಿರತರಾಗಿರುವಾಗ ಎಲ್ಲ ದೃಷ್ಟಿಯಿಂದಲೂ ಅವನ ಬದುಕನ್ನು ಸವಿಯುತ್ತಾನೆ. ಈ ಸಂಬಂಧವಾಗಿ ಮಧ್ವಾಚಾರ್ಯರು ಬ್ರಹ್ಮತರ್ಕದ ಶ್ಲೋಕಗಳನ್ನು ಉದ್ಧರಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಶೀಲ ಮಧ್ವಾಚಾರ್ಯರು ಏನನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಇವಾಗ ನಿಮ್ಗೆ ಅಕಸ್ಮಾತ್ ಏನಾದ್ರು ಇವಾಗ MBBS ಮಾಡ್ಬೇಕು ಅಂತಂದ್ರೆ ಇವಾಗ ನಿಮ್ಗೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಆಗತ್ತಾ ಈಗ? ಇಲ್ಲ. ಲಾಯರ್ ಆಗ್ಬೋದಾ? ಇಲ್ಲ. ಯಾಕೆ ಆಗ್ತಾ ಇಲ್ಲ? ಟೈಮ್ ಬಾರ್ ಆಗಿದೆ. ಟೈಮ್ ಬಾರ್ ಆಗಿದೆ. ಓಕೆ, ಅಕಸ್ಮಾತ್ ಇಲ್ಲಪ್ಪ ಪರವಾಗಿಲ್ಲ, ನಮ್ಗೆ ನಿಮ್ಗೆ ಅಲೋ ಮಾಡ್ತೀವಿ, ನಾನೇ ದುಡ್ಡು ಕೊಡ್ತೀನಿ, ನೀವು ಹೋಗ್ತೀರಾ ಅಂದ್ರೆ ಇವಾಗ ನೀವು ಹೋಗಿ ಓದ್ಕೊಂಡ್ ಬರ್ತೀರಾ, ಅವಾಗ ಓಕೆನಾ? ನಮ್ಮ ಹತ್ರ ಈಗ ಅಷ್ಟು ಇದಿಲ್ಲ ಮಾತ್ರ, ಆ ಯಂಗ್ ಅಲ್ಲಿದ್ದ ಕೆಪಾಸಿಟಿ ಅದಿಲ್ಲ ಈಗ ಓದೋದು, ಮೆಮೊರಿ ಎಲ್ಲ. ಮತ್ತೆ ಇವಾಗ ನೀವೆಲ್ಲರೂ ಸಹ ಇವಾಗ ಭಕ್ತಿಗೆ ಬಂದ್ಬಿಟ್ಟಿದ್ದೀರಾ, ಇದೆಲ್ಲ ಕೇಳಿಸ್ಕೊತಾ ಇದ್ದೀರಾ ನೀವು? ಪ್ರಭುಪಾದರ ಈ ಒಂದು ಪರ್ಪಸ್ನೆಲ್ಲ ಕೇಳಿಸ್ಕೊತಾ ಇದ್ದೀರಾ? ಭಕ್ತಿಗೆ ಏಜ್ ಲಿಮಿಟ್ ಇಲ್ಲ ಮಾತ್ರ. ಭಕ್ತಿಗೆ ಯಾವುದೇ ಒಂದು ಲಿಮಿಟ್ ಇಲ್ಲ ಅಲ್ಲ. ಅಹೈತುಕಿ ಅಪ್ರತಿಹತ ಅಲ್ವಾ. ಸೊ ಅದಕ್ಕೆ ಯಾವುದೇ ಒಂದು ಅಡೆ ತಡೆ ಅನ್ನೋದು ಇಲ್ಲ. ನಾವಿವಾಗ ಬೇರೆದಕ್ಕೆ ಆದ್ರೆ ಇವಾಗ ಮಿಲಿಟರಿಗೆ ಹೋಗ್ಬೇಕಂದ್ರೆ ನನಗೆ ಆತರ ಒಂದು ಮಸ್ತಾದ ಶರೀರ ಇರ್ಬೇಕು ಅಲ್ವಾ, ನಾನು ದುಡಕಾಯನಾಗಿರ್ಬೇಕು, ನನ್ಗೆ ಆರೋಗ್ಯ ಇರ್ಬೇಕು, ಅದಕ್ಕೆ ಅಂತ ಒಂದು ಏನೋ ಒಂದು ಇದೆ, ಈ ತರ ಇದ್ರೆ ಮಾತ್ರ ನೀವು ಹೋಗ್ಬೇಕು ಆ ಕೆಲಸಕ್ಕೆ ಅಂತ. ಆದ್ರೆ ಭಕ್ತಿಗೆ ಯಾರು ಬೇಕಾದ್ರೂ ಬರ್ಬೋದು ಅಲ್ಲ. ಒಂದು ಚಿಕ್ಕ ಮಗು, ಇವಾಗ ನೋಡಿ ಪ್ರಹ್ಲಾದ 5 ವರ್ಷದ ಮಗು, ಅವನನ್ನು ಬರ್ಬೋದು ಅಲ್ವಾ. ಸೊ ಭಕ್ತಿಗೆ ಯಾವುದೇ ಒಂದು ಅಡೆತಡೆ ಇಟ್ಟಿಲ್ಲ. ಅದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಆ ಭಕ್ತಿಯ ಒಂದು ಆ ಶ್ರೇಷ್ಠತೆನ ನಾವ್ ಇದರಿಂದ ಅರ್ಥ ಮಾಡ್ಕೋದು. ಅಯ್ಯೋ ನಾನು ಹೆಂಗಸಾಗ್ಬಿಟ್ಟಿದೀನಿ, ನನ್ಗೆ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಥವಾ ಇನ್ನೇನೋ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಭಕ್ತಿಗೆ ಯಾವುದೇ ಒಂದು ಅಡೆತಡೆ ಇಲ್ಲ. ಶೂದ್ರನು ಒಂದು ದೇವಸ್ಥಾನದ ಒಳಗಡೆ ಸೇರ್ಸೋದಿಲ್ಲ, ಆದ್ರೆ ಅವನು ಇರೋ ಕಡೆನೆ ಅವನು ಭಕ್ತಿಯನ್ನ ಮಾಡ್ಬೋದು, ಅದಕ್ಕೆ ಯಾರು ಅಡ್ಡಿ ಬರೋದಿಲ್ಲ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದಾರೆ. ನಮಗೆ ನೋಡಿದ್ರೆ ಇಲ್ಲಿ ಲಕ್ಷ್ಮಿ ಎಲ್ಲಿದ್ದಾರೆ, ಅವಳು ಭಗವಂತನ ಸಮೀಪದಲ್ಲೇ ಇದ್ದಾಳೆ, ಕಾಲತ್ರ ಇದ್ದಾಳೆ ಅಲ್ವಾ. ಅಂತಹ ಲಕ್ಷ್ಮಿಗೂ ಸಹ ದೊರಕ್ತಲೇ ಇರುವಂತಹ ಒಂದು ಕೃಪೆ ಇಲ್ಲಿ ಯಾರಿಗೆ, ಪ್ರಹ್ಲಾದನಿಗೆ ಸಿಕ್ಕಿದೆ. ಮತ್ತೆ ನೋಡಿ ದೇವತೆಗಳು ಅಂದ್ರೆ ವಿಷ್ಣುವಿನ ಆಜ್ಞೆಗಳನ್ನ ಅವರು ಪಾಲನೆ ಮಾಡ್ತಾರೆ, ಆದ್ರೆ ಅವ್ರನ್ನು ಸಹ ಈ ರಾಕ್ಷಸರಿಂದ ಅವರು ಆಗಾಗ ಅವರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ಅವರ ಆ ಪ್ರಜ್ಞೆ ಅನ್ನೋದು ಅಷ್ಟು ಶುದ್ಧವಾಗಿಲ್ಲ ಅಲ್ವಾ. ಅವ್ರಿಗೆ ಯಾವ ತರ ಅಂತಂದ್ರೆ ಅವ್ರನ್ನ ಅಂದ್ರೆ ಅವ್ರಿಗೆ ಈ ಕಡೆ ಅವ್ರಿಗೆ ಕಾಮನೆಗಳು ಇದೆ, ಮತ್ತೆ ಈ ಕಡೆ ಭಗವಂತನನ್ನು ಸಹ ಅವ್ರು ನಂಬಿದ್ದಾರೆ, ಭಗವಂತನ ಆ ಒಂದು ಆದೇಶಗಳನ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಅಂದ್ರೆ 2 ದೋಣಿ ಮೇಲೆ ಅವರು ಕಾಲನ್ನ ಇಟ್ಟಿದ್ದಾರೆ ಅಲ್ವಾ. ಅಂದ್ರೆ ಪರಿಪೂರ್ಣವಾದ ಪ್ರಜ್ಞೆಯಲ್ಲಿ ಅವ್ರು ಇಲ್ಲ. ಆದ್ರೆ ಭಕ್ತರು ಈ ಕೆಳಗಿನ ಲೋಕದಲ್ಲಿ ಇರ್ಬೋದು, ಅವರು ಈ ಭೂಮಿ ಮೇಲೆ ಇರ್ಬೋದು ಅವರು, ಆದ್ರೆ ಅವರ ಪರಿಶುದ್ಧ ಮನಸ್ಥಿತಿ ಯಾವ ತರ ಇದೆ ಅಂತಂದ್ರೆ ಅವ್ರಿಗೆ ಭಗವಂತ ಬಿಟ್ರೆ ಬೇರೆ ಏನು ಬೇಡ ಅವ್ರಿಗೆ ಅಲ್ವಾ. ಅದಕ್ಕೋಸ್ಕರ ದೇವತೆಗಳಿಗಿನ್ನ ಇನ್ನ ಒಂದು ಮಟ್ಟ ಈ ಭಕ್ತರನ್ನವರು ಶ್ರೇಷ್ಠ ಒಂದು ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಈ ದೇವತೆಗಳನ್ನು ಸಹ ಯಾರಾದ್ರೂ ಒಬ್ರು ಭಕ್ತರಾಗ್ತಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಅವರು ಪುಷ್ಪ ಮಲೆಯನ್ನ ಅವರು ಸುರಿಸ್ತಾರೆ, ಮತ್ತೆ ಅವ್ರನ್ನ ಉಗೆ ಅಂತ ಹೇಳ್ತಾರೆ. ಅವರು ಆ ಒಂದು ಅವರ ಒಂದು ಏನ್ ಹೇಳ್ತಾರೆ ವಾದ್ಯಗಳನ್ನೆಲ್ಲ ಅವರು ಬಾರಿಸ್ತಾರೆ. ಅವ್ರಿಗೆ ಅಷ್ಟು ಖುಷಿ ಆಗತ್ತೆ, ಯಾಕಂದ್ರೆ ಅವ್ರಿಗಿನ್ನ ಒಂದು ಸ್ಥಾನದಲ್ಲಿ ಹೆಚ್ಚಲ್ಲಿ ಇರ್ತಾರೆ ಈ ಭಕ್ತರು. ಅದನ್ನ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ದೇವತೆಗಳು ಮೇಲಿನ ಲೋಕದಲ್ಲಿ ಇರಬಹುದು, ಆದ್ರೆ ಅವರ ಪ್ರಜ್ಞೆನೇ ಬೇರೆನೆ ಇರುತ್ತೆ. ಅದಕ್ಕೋಸ್ಕರನವರು ಆಗಾಗ ರಾಕ್ಷಸರಿಂದ ಕಷ್ಟವನ್ನ ಅವ್ರು ಪಡ್ತಾರೆ. ಆದ್ರೆ ಕೆಳಲೋಕದಲ್ಲಿ ವಾಸ ಮಾಡ್ತಿದ್ರು ಸಹ ಭಕ್ತ ಎಂತಹದೇ ಸಂದರ್ಭದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕನ್ನ ಸವಿಯುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ತಾನಾಗಿಯೇ ಕೆಲಸ ಮಾಡುತ್ತಿರುವಾಗ, ಇತರರು ಬೋಧಿಸಿದಂತೆ ನಡೆಯುತ್ತಿರುವಾಗ, ಅಥವಾ ಭೌತಿಕ ಕಾರ್ಯ ಚಟುವಟಿಕೆಗಳಲ್ಲಿ ನಿರತನಾಗಿರುವಾಗ ಎಲ್ಲಾ ದೃಷ್ಟಿಯಿಂದಲೂ ಅವನು ಬದುಕನ್ನು ಸವಿಯುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಶುದ್ಧ ಭಕ್ತನಿರ್ತಾನೋ ಅವನು ಏನೇ ಮಾಡ್ತಿದ್ರು ಸಹ ಅವನು ತನ್ನ ಪ್ರಜ್ಞೆ ಆ ಕೃಷ್ಣ ಪ್ರಜ್ಞೆಲೇ ಇರುತ್ತೆ. ತಾನ ದೇಹ ಅಲ್ಲ, ನನ್ನ ಆತ್ಮ, ನಾನು ಎಲ್ಲವನ್ನು ಸಹ ತನು ಮನ ಧನವನ್ನ ನಾನು ಭಗವಂತನಿಗೆ ಅರ್ಪಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲೇನೆ ಅವನು ಇರ್ತಾನೆ. ಮತ್ತೆ ಇಲ್ಲಿ ಮಧ್ವಾಚಾರ್ಯರು ಈ 2 ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಇದನ್ನ ಬ್ರಹ್ಮ ತರ್ಕದ ಶ್ಲೋಕ ಅಂತ ಹೇಳ್ಬಿಟ್ಟು ಇಲ್ಲಿ ಉದ್ಧರಿಸ್ತಾ ಇದ್ದಾರೆ. ಶ್ರೀ ಬ್ರಹ್ಮ ಬ್ರಾಹ್ಮಿ ವೀಂದ್ರಾದಿ ತ್ರಿಕತತ್ ಸ್ತ್ರೀ ಪುರುಷ್ಪುತಾಹ ತದನ್ಯೇಚ ಕ್ರಮಾದೇವ ಸದಾ ಮುಕ್ತೈ ಸ್ಮೃತಾವಪಿ ಹರಿಭಕ್ತೌ ಚ ತಜ್ಞಾನೆ ಸುಖೇ ಚ ನಿಯಮೇನತು ಪರತಃ ಸ್ವತಃ ಕರ್ಮತೋವಾನ ಕಥಂಚಿತ್ ತದನ್ಯತಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ವಾಚಾರ್ಯರು ಇದರ ಸಂಬಂಧವಾದ ಈ ಶ್ಲೋಕಗಳನ್ನ ಹೇಳ್ತಾರೆ. ಇದರ ಅರ್ಥ ನನ್ಗೂ ಸಹ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಗೊತ್ತಿದ್ಯಾ ಈ ಶ್ಲೋಕವನ್ನ? ನೀವು ಮೊದಲೇ ಯಾವಾಗಾದ್ರೂ ಕೇಳಿದ್ರೆ ಹೇಳ್ಬೋದು. ಇದರಲ್ಲಿ ಸೇಮ್ ಇದೇ ಇರುತ್ತೆ ಆಕ್ಚುಲಿ. ಅಂದ್ರೆ ಭಕ್ತಿಗೆ ಯಾವುದೇ ಒಂದು ಅಡೆ ತಡೆ ಅನ್ನೋದಿಲ್ಲ. ಸೊ ಭಕ್ತಿನೇ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಇಲ್ಲಿ
ಏನಾದ್ರು ಹೇಳಿರ್ತಾರೆ ಇಲ್ಲಿ. ಸೊ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಶಿಲ ಪ್ರಭುಪಾದ್ ಕಿ ಜೈ. ಪ್ರಹ್ಲಾದ್ ಮಹಾರಾಜ್ ಕಿ ಜೈ. ನರಸಿಂಹ ದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಸೊ ಮುಂದಿನ ವಾರ ಪ್ರಭುಜಿ ತಗೋತಾರೆ. ಸೊ ಮುಂದೆ 26ನೇ ಶ್ಲೋಕ ಆಗಿದೆ, 27ನೇ ಶ್ಲೋಕದಿಂದ ತಗೋತಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.